ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ನಾನು ಇವತ್ತು 6 ಗಂಟೆಗೆ ಲೈವ್ ಬರ್ತೀವಿ ಅಂತ ಹೇಳಿದ್ವಿ. ಆದರೆ ನೆಟ್ವರ್ಕಿನ ಒಂದು ಸ್ವಲ್ಪ ತೊಂದರೆಯಿಂದಾಗಿ ಸ್ವಲ್ಪ ತಡವಾಗಿದೆ. ಅದಕ್ಕೆ ಕ್ಷಮೆ ಇರಲಿ. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರವಿಯನ್ನು ಬರಲಿಕ್ಕೆ ಸ್ವಲ್ಪ ತಡವಾದರು. ಇವರು ರವಿ ಶೆಟ್ಟಿ. ಬಡ್ಡಿ ದಂಧೆ ಯಾವ ರೀತಿ ನಡೀತಾ ಇದೆ ಎಂಬುದನ್ನು ಜನರಿಗೆ ವಿವರಿಸ್ತಾ ಸತ್ಯಾಸತ್ಯ ಘಟನೆಯನ್ನು ಜನರಿಗೆ ತಿಳಿಸೋ ಕೆಲಸವನ್ನು ಮಾಡೋದ್ರಲ್ಲಿ ನಮ್ಮ ಸೌಜನ್ಯ ಹೋರಾಟದಲ್ಲಿ ರವೀಂದ್ರ ಶೆಟ್ಟಿಯವರು ಒಬ್ಬರು. ಇನ್ನು ಸಂತೋಷ್ ಅವರು ಇರ್ತಾರೆ. ಸಂತೋಷ್ ಸ್ವಲ್ಪ ಟೈಮಿಗೆ ನಮ್ಮೊಂದಿಗೆ ಸೇರಿಕೊಳ್ತಾರೆ. ಈಗ ಮೊದಲನೇದಾಗಿ ನಾವು ಈ ರವಿಯನ್ನ ವಿಷಯವನ್ನು ಸ್ವಲ್ಪ ಪರಿಚಯ ಮಾಡೋಣ. ಏನು, ಯಾರು, ಎಲ್ಲಿಂದ ಬಂದಿರೋದು, ಏನು ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ಈ ಬಡ್ಡಿ ದಂಧೆಯ ಮಾಹಿತಿಯನ್ನು ಜನರಿಗೆ ತಿಳಿಸಿಕೊಡ್ತಾ ಇದ್ದಾರಂತ. ಇದರ ಮಧ್ಯೆಯಲ್ಲಿ ನಿನ್ನೆ 21/8/2024 ಸಾಯಂಕಾಲ 7 ಗಂಟೆಗೆ ಮಾಜಿ ಪೊಲೀಸ್ ಅಧಿಕಾರಿಯು ಸೌಜನ್ಯ ಹೋರಾಟಗಾರರು ಎಲ್ಲಿ ಯಾರೇ ಹೆಣ್ಣಿಗೆ ಯಾವುದೇ ವಿಷಯ ಇರಲಿ ಅನ್ಯಾಯ ಆದರೆ ಅಲ್ಲಿಗೆ ತಲುಪಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತಿರುವಂಥ ನಮ್ಮ ಗಿರೀಶ್ ಮಠನ ಸರ್ ಅವರು ಒಂದು ಲೈವಲ್ಲಿ ಜನರಿಗೆ ಬಡ್ಡಿ ದಂಧೆಯ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತಾರೆ. ಅದಾದ ನಂತರ ಆ ವಿಡಿಯೋವನ್ನು ರಿಪೋರ್ಟ್ ಮಾಡಿ ಅದನ್ನು ಕ್ಲೋಸ್ ಮಾಡುವ ಕೆಲಸವನ್ನು ಈ ಅತ್ಯಾಚಾರಿಗಳ ತಂಡ, ಬಡ್ಡಿ ದಂಧೆ ಮಾಡುವವರ ತಂಡ ಇವರು ಮಾಡ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಡೀ ಸೌಜನ್ಯ ಹೋರಾಟಗಾರರಿಗೆ ಗೊತ್ತಿರ್ಬೋದು ಏನಾಗ್ತಾ ಇದೆ, ಕಾನೂನು ಯಾವ ರೀತಿಯಲ್ಲಿ ಈ ಅತ್ಯಾಚಾರಗಳು ಅವರ ಸ್ವಾಧೀನಲ್ಲಿ ಇಟ್ಕೊಂಡಿದ್ದಾರೆ. ಅಧಿಕಾರಿಯನ್ನಾಗಲಿ ರಾಜಕೀಯ ವ್ಯಕ್ತಿಯನ್ನಾಗಲಿ ಎಲ್ಲರೂ ಅವರ ಸ್ವಾಧೀನಲ್ಲಿದೆ, ಅವರ ಕಪಿಮುಷ್ಟಿಯಲ್ಲಿದೆ. ಅದರ ಮಧ್ಯೆಯಲ್ಲಿ ನಾವು ಅದನ್ನು ಭೇದಿಸಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮಹೇಶನಿಗೆ ದೊಡ್ಡೊಂದು ಸೆಲ್ಫಿ ಹೊಡಬೇಕಾಗುತ್ತೆ. ಕಾನೂನು ಅಂದರೆ ಅವರ ಮೇಲೆ ಒಂದೆರಡಕ್ಕೆ ಪ್ರಕರಣ ಎಲ್ಲ ದಾಖಲಾಗು. ಎಲ್ಲ ಕಡೆ ಕರ್ನಾಟಕ ಮೂಲೆಯಲ್ಲೂ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಎಲ್ಲ ಕಾನೂನು, ಬಡವರಿಗೆ ಯಾವುದೇ ಕಾನೂನಿಲ್ಲ. ನ್ಯಾಯಪರ ಹೋರಾಟ ಮಾಡೋದು ಕಾನೂನಿಲ್ಲ. ನೀವು ನಿನ್ನೆ ನೋಡಿರ್ಬೋದು, ಮೊನ್ನೆ ಇಲ್ಲಿ ಒಂದು ಸಾಯಂಕಾಲ ಪಂಚಿ ಮೆರವಣಿಗೆ ನಡೆಸಿದ ಸಂದರ್ಭದಲ್ಲಿ ಅದಕ್ಕೂ ಅಡ್ಡ ಹಾಕಿದ್ದಾರೆ. ಆಲೋಚನೆ ಮಾಡಿ ಕಾನೂನು ಯಾವ ರೀತಿಯಲ್ಲಿದೆ ಅಂತ. ಇವಾಗ ನಾವು ಹೇಳೋ ಪ್ರಕಾರವಾಗಿ ಅವ್ರನ್ನ ಇಲ್ಲಿ ಬಿಡೋದಕ್ಕಿಂತ ಅವ್ರನ್ನ ಜೈಲಿಗೆ ಹಾಕಿ. ನೀವು ಇವಾಗ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ ಪ್ರಕಾರವಾಗಿ ಅವ್ರಿಗೆ ಯಾವುದೇ ಹಕ್ಕಿಲ್ಲ. ಅವರ ಮನೆ ವಿಷಯದಲ್ಲಿ ಬಂದರೂ ಹೋರಾಟ ಮಾಡಲಿಕ್ಕೆ ಮಾತಾಡಲಿಕ್ಕೆ ಅವರಿಗೆ ಹಕ್ಕಿಲ್ಲ. ಹೌದು ತಾನೆ? ಆ ಥರ ಬಂಧನ ಮಾಡಿರ್ತಾನೆ ಇವರು. ಇವರಿಗೆ ಬಂಧನ ಮಾಡಿ ಎಲ್ಲಿ ಬಿಡೋದು? ಅವ್ರಿಗೆ ಜೈಲಿಗೆ ತಂದು ಹಾಕ್ಬೋದಿತ್ತಲ್ಲ ನೀವು. ನಾನು ಕೇಳ್ತಾ ಇರೋದು ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಆ ಪತ್ರವನ್ನು ಸರಿಯಾಗಿ ಓದಿ, ನೀವು ಸರಿಯಾಗಿ ಓದಿ ನೋಡಿ. ಇಡೀ ದೇಶ ವಿಷಯವನ್ನು ಅದರಲ್ಲಿ ಹಾಕಿಲ್ಲ. ಇಡೀ ದೇಶ ವಿಷಯವನ್ನು ಮಹೇಶನ ವಿಷಯದಲ್ಲಿ ಚರ್ಚೆ ಮಾಡಿ ಪ್ರಕರಣ ದಾಖಲಾಗಿಲ್ಲ. ಸೌಜನ್ಯ ಒಂದು ಹೆಣ್ಣು ಮಗಳಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳ್ತದೆ. ಈ ಪ್ರಕರಣದಲ್ಲಿ ಸೌಜನ್ಯ ಹೆಣ್ಣು ಮಗಳಿಗೋಸ್ಕರ ಇನ್ನು ಯಾವುದೇ ಹೆಸರಲ್ಲಿ ಮಾಡಬಾರ್ದು, ಅವರು ಮಾಡಬಾರ್ದು, ಅವರ ಅನುಯಾಯಿಗಳು ಮಾಡಬಾರ್ದು. ಈ ರೀತಿಯಲ್ಲಿ ಒಂದು ಆದೇಶ ತಂದಿದ್ದಾರೆ. ನಾನು ಈ ಮೂಲಕ ನಮ್ಮ ಜಡ್ಜರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಹೋರಾಟ ಏನು ನಡೀತಾ ಇದೆ, ಯಾವ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಅಂಥವರು ಪೇಪರ್ ತರುವ ಸ್ವಲ್ಪ ಒಂದಿಷ್ಟಾದರೂ ಅದು ಓದಿ ನೋಡಿ ಒಂದು ಆದೇಶ ಮಾಡಿ. ಎಲ್ಲ ಪ್ರಭಾವಿ ವ್ಯಕ್ತಿಯರಿಗೆ ಆಗೋಯ್ತಲ್ಲ, ಎಲ್ಲವನ್ನೂ ಪ್ರಭಾವಿ ವ್ಯಕ್ತಿಗಳು ಮಾಡ್ಬೋದಲ್ಲ. ಹಂಗೆ ನಾವು ಹೇಳೋದಲ್ಲ ಸುಳ್ಳ? ನಾವು ಈ ದಕ್ಷಿಣ ಕರ್ನಾಟಕ ರಾಜ್ಯದ ಇವಾಗ ಗೊತ್ತಿರೋರು ಹೇಳೋದೆಲ್ಲ ಸುಳ್ಳ? ಹಂಗಾದರೆ ಇವಾಗ ಅವರ ಹೇಳೋದು ಮಾತ್ರನ ಸರಿ? ಇದಕ್ಕೆಲ್ಲ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಡ್ಡಕಾಲಾಗ್ತಾ ಇದ್ದಾರೆ. ಅವ್ರನ್ನ ಯಾವುದೇ ರೀತಿಯಲ್ಲೂ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವಾಗ ಇರೋದು ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟಿಗೆ ಇದ್ದಾರೆ, ಮಹೇಶನ್ನ ನಮ್ಮ ತಂಡವರೊಟ್ಟಿಗೆ ಇದ್ದಾರೆ. ಇವತ್ತು ಲೈವ್ ಅವರು ಬರ್ತಾ ಇಲ್ಲ, ಯಾಕಂದರೆ ಇವಾಗ ಇದರ ಮೇಲೆ ಇನ್ನೇನು ಕೇಸ್ ಮಾಡ್ಬೋದಾ ಅಂತ. ಏನಕ್ಕೋಸ್ಕರ ನಾವು ಅದನ್ನು ಒಂದು ವೆಕೆಟ್ ಮಾಡ್ತೀವಿ. ಆದಷ್ಟು ಬೇಗ ಸೌಜನ್ಯ ಹೋರಾಟ ಮುಂದುವರಿಯುತ್ತೆ. ಈ ಹಿಂದೆ ನಾನು ಹೇಳಿದೆ, ಸೌಜನ್ಯ ಒಂದೇ ವಿಷಯದಲ್ಲಿ ಹೋದರೆ ಬಡ್ಡಿ ದಂಧೆಯಿಂದ, ಅಕ್ರಮ ಬಡ್ಡಿ ದಂಧೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ತುಂಬ ಜನ ಇದ್ದಾರೆ. ಅವರಿಗೂ ನೀವು ನ್ಯಾಯ ಕೊಡಿಸ್ಬೇಕು. ಸೌಜನ್ಯ ಒಂದೇ ವಿಷಯವನ್ನು ಮಾತ್ರ ಹೋಗಬೇಡಿ ಅಂತ ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇವಾಗ ಈ ರವಿಯನ್ನಾಗಲಿ ಸಂತೋಷವ್ರನ್ನಾಗಲಿ ಎಲ್ಲರನ್ನ ಸೇರಿಸಿ ಇಲ್ಲ ಅದನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕು, ಅವರಿಗೊಂದು ನ್ಯಾಯ ಕೊಡಿಸ್ಬೇಕಂತ ಬಂದಿರೋದು.
ಇವ ಒಂದು ಕೆಲವು ಟೈಮ್ ಇನ್ನು ಜಾಸ್ತಿ ಹೇಳಿ ನಮ್ಮಲ್ಲ ಕೆಲವೊಂದು 3 ತಿಂಗಳು 4 ತಿಂಗಳೊಳಗೆ ಈ ಬಡ್ಡಿ ದಂಧೆ ನಿಂತೇ ನಿಲ್ಲುತ್ತೆ. ಅದನ್ನು ಅವರೇ ಮಾಡ್ತಾರೆ, ಅವರೇ ನಿಲ್ಲಿಸ್ತಾ ಇದ್ದಾರೆ. ನಾವು ನಿಲ್ಲಿಸೋ ಅವಶ್ಯಕತೆಯೇ ಇಲ್ಲ. ಮೊನ್ನೆ ಬರೋದ ಏನೋ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಒಂದು ಮಾತು ಹೇಳಿದ್ದಾರೆ, ನಾವು ಕೊಡ್ತಾ ಇಲ್ಲ, ಬ್ಯಾಂಕ್ ಅವ್ರು ಕೊಡ್ತಾ ಇದ್ದಾರಂತೆ. ಆಯ್ತು ಸ್ವಾಮಿ, ನೀವು ಕೊಡ್ತಾ ಇಲ್ಲ ದುಡ್ಡು, ಒಪ್ಕೊಂಡೆ. ನೀವು ಕೊಡ್ತಾ ಇಲ್ಲ ಇದ್ದರೆ ನೀವೇನಕ್ಕೆ ಸ್ವಾಮಿ ಸೇವಾ ಪ್ರತಿನಿಧಿ ಏನು SP ಯೋಜನಾಧಿಕಾರಿಯವರು ಈ ರೀತಿ ನೇಮಕ ಮಾಡಿ ದುಡ್ಡು ಕಟ್ಟೋದ್ರೆ ಮನೆಗೆ ಹೋಗ್ತಾ ಇರೋದು? ನಿಮಗೂ ಅದಕ್ಕೆ ಏನು ಸಂಬಂಧ? ಏನೋ ಸಂಬಂಧ ಇದೆ ನಿಮಗೂ ಅದಕ್ಕೂ? ಬ್ಯಾಂಕ್ ನಿಯಮ ಪ್ರಕಾರ ಬ್ಯಾಂಕ್ ಅವರು ಕೊಟ್ಟರೆ ಬ್ಯಾಂಕ್ ಅವರೇ ತಗೊಳ್ಳಿ, ನಿಮ್ಮ ಹತ್ರ ಬೇರೆ ಏನು ಕೇಳ್ತಾ ಇಲ್ಲ. ಯಾರಿಗೂ ಕಟ್ಟಬೇಡಿ ಅಂತ ಯಾರಿಗೂ ನಾವು ಹೇಳಿಲ್ಲ. ಆದರೆ ಎಲ್ಲೂರಲ್ಲಿ 18/6/2024 ನೀವು ಯಾವತ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡಿದೀವಿ ಅವತ್ತು ಹೇಳ್ತಾ ಇದ್ದೀವಿ, ನಾವು ಅವತ್ತೇ ಹೇಳ್ತಾ ಇದ್ದೀವಿ ಕಟ್ಟಬೇಡಿ ಅಂತ. ಅವತ್ತಿಂದ ಕಟ್ಟಬೇಡಿ ಅಂತ ಹೇಳ್ತೀವಿ. ಅವತ್ತಿಂದ ಏನು ಸೌಜನ್ಯ ಹೋರಾಟಗಾರರಾಗಿದ್ದರು ಪ್ರತಿಯೊಬ್ಬರು ಕಟ್ತಾ, ಅಂದರೆ ತುಂಬ ಜನ ಕಟ್ತಾ ಇದ್ರು, 90% ಜನರು ಕಟ್ತಾ ಇದ್ರು. ಆವತ್ತಿಂದ ಸಾಕು ನಿಮ್ಮ ಸಹವಾಸ, ಇನ್ನು ನಾವು ಕಟ್ಟಲ್ಲ ಅಂತ ಹೇಳಿ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ. ಇದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯ ತಾಕತ್ತು, ಗೊತ್ತಾಯ್ತಲ್ಲ, ನಿಮ್ಮದಲ್ಲ. ಇವಾಗ ನಮ್ಮ ರವಿಯಣ್ಣ ಇದ್ದಾರೆ. ರವಿಯಣ್ಣ ಇವಾಗ ಲೈವಲ್ಲಿದ್ದೀವಿ, ಜನ ತುಂಬ ಕೇಳ್ತಾ ಇದ್ರು, ಎಲ್ಲ ವೀಡಿಯೋ ಮಾತ್ರ ನೋಡ್ತಾ ಇದ್ದೀವಿ, ಒಂದು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ನಮಗೊಂದು ಕಮೆಂಟ್ ಬಂದರೆ ಉತ್ತರ ಸಿಗ್ತಾ ಇಲ್ಲ ಅಂತ. ಇವತ್ತು ತಮ್ಮ ಪರಿಚಯ ಒಂದು ನಮ್ಮ ಜನರಿಗೆ ತಿಳಿಸ್ಬೋದು. ನಮ್ಮ ಸೌಜನ್ಯ ಹೋರಾಟಗಾರರಿಗೆ ತಾವು ಯಾವ ಉದ್ದೇಶಕ್ಕೋಸ್ಕರ ಈ ಬಡ್ಡಿ ದಂಧೆ ನಿಲ್ಲಿಸ್ಬೇಕಂತ ನಮ್ಮ ಮುಂದೆ ಕೈ ಜೋಡಿಸಿರೋದು ಹೇಳ್ಬೋದಾ? ನಾನು ಅಂದರೆ ದೇಶ ಎಲ್ಲ ಊರಲ್ಲಿ ಈಗ ಹೆಣ್ಣು ಮಕ್ಕಳ ಅತ್ಯಾಚಾರ ಎಲ್ಲ ಇಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಒಂದು ಬೆಂಬಲವಾಗಿ ನಾವು ಕೂಡ ಮಹೇಶಣ್ಣೊಬ್ಬರು ಎದೆಗೊಟ್ಟು ನಿಂತಿದ್ದಾರೆ, ಅವರಿಗೊಂದು ಬೆನ್ನೆಲುಬಾಗಿ ನಾವು ಕೂಡ ನಿಲ್ಲುವ, ಅವರಿಗೆ ಸಪೋರ್ಟ್ ಮಾಡುವ ಅಂತೇಳಿ ಅದಕ್ಕೋಸ್ಕರ ನಾನು ಕೂಡ ಈಗ 1 ವರ್ಷದಿಂದ ನಾನು ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇನೆ. ನಂದಂದರೆ ಬೇರೆ ಏನು ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನ್ನ ಅಲಿಲು ಸೇವೆ ಅಂತೇಳಿ ನಾನು ಈಗ ಅಲಿಲು ಸೇವೆ ಅಂತೇಳಿ ನಾನು ಇದನ್ನು ಮಾಡ್ತಾ ಇದ್ದೇನೆ. ಹೇಳಿ. ಯಾವುದು ಧರ್ಮಸ್ಥಳ ಯೋಜನೆಯ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇವರು ಅನ್ಯಾಯವಾಗಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಅವರೊಟ್ಟಿಗೆ ನಾನು ಕೈ ಜೋಡಿಸ್ತಾ ಇದ್ದೇನೆ. ಇವಾಗ ನಾನು ಫಸ್ಟಿಗೆ ಈಗ 1 ವರ್ಷ ಆಯಿತು ಇದರ ಕೆಲಸ ಸ್ಟಾರ್ಟ್ ಮಾಡಿ. ಫಸ್ಟಿಗೆ ನಾನು ಇರಾದಲ್ಲಿ ನನ್ನ ಫ್ರೆಂಡ್ ಇದ್ದರು, ಅವರಿಗೆ ಫಸ್ಟಿಗೆ ಮೆಸೇಜ್ ಕೊಟ್ಟೆ, ನಾನು ಹೀಗೆ ಧರ್ಮಸ್ಥಳ ಯೋಜನೆ ಎಲ್ಲ ಅವ್ಯವಹಾರ ನಡೀತಾ ಇದೆ, ನೀವು ನನ್ನೊಟ್ಟಿಗೆ ಕೈ ಜೋಡಿಸಿ ಸಂಘ ನಿಲ್ಲಿಸ್ತೇನೆ, ನಾನು ಬರ್ತೇನೆ ನಿಮ್ಗೆ ಮಾಹಿತಿ ಕೊಡಲಿಕ್ಕೆ ಅಂತೇಳಿ. ಆವಾಗ ಅವರು ಆಯಿತು ಮನೋಜನ್ನ ಅಂತೇಳಿ ಅವರು ನನಗೆ ಕೈ ಜೋಡಿಸಿದ್ರು. ಹಾಗೆ ನಾನು ಅವರೊಟ್ಟಿಗೆ ಅವರು ನನಗೆ ಸಪೋರ್ಟ್ ಮಾಡಿದರು. ಇನ್ನೊಂದು ಇದು ಬರ್ತಾ ಇದೆ, ಸ್ವಲ್ಪ ಸೌಂಡಾಗಿ ಮಾತಾಡಿ, ಜನ ಕೇಳಿಸ್ತಾ ಇಲ್ಲ ಅಂತೆ. ಹೇಳಿ. ಹಾಗೆ ನಾನು ನನ್ನ ಮನೋಜ್ ಅಂತ ಮತ್ತು ಚಂದ್ರನ್ ಅವರು ನನಗೆ ಸಪೋರ್ಟ್ ಮಾಡಿದರು. ಆವಾಗ 5 ಸಂಘವನ್ನು ಒಂದೇ ದಿವಸ ಹೋಗಿ 5 ಸಂಘವನ್ನು ನಿಲ್ಲಿಸಿದೆ ಸ್ಟಾರ್ಟಿಂಗ್. ಅಲ್ಲಿಂದ ಮತ್ತೆ ಮುಂದೆ ಹೋಗ್ತಾ ಈಗ ಸಾಧಾರಣ ಒಂದು 30 ಲಕ್ಷ ಜನರು ಸಂಘ ನಿಲ್ಲಿಸಿದ್ದಾರೆ ಅಂತ ನನಗೆ ಮೆಸೇಜ್ ಬರ್ತಾ ಇದೆ. ಅಲ್ಲ, ನೀವು ಈ ಹಿಂದೆ ಸಂಘದಲ್ಲಿ ಇದ್ದೀರಾ? ನಾನು ಸಂಘದಲ್ಲಿ ಇದ್ದೆ. ನಾನು ಎಷ್ಟು ಕೆಲಸ ಮಾಡಿದೆ ಸಂಘ? ನಾನು 18 ವರ್ಷ ಸಂಘದಲ್ಲಿ, ಸ್ವಸಹಾಯ ಸಂಘದಲ್ಲಿ ನಾನು ಕೂಡ ಅದರಲ್ಲಿ ಪದಾಧಿಕಾರಿಯಾಗಿ, ಒಕ್ಕೂಟ ಪದಾಧಿಕಾರಿಯಾಗಿ ನಾನು ಸಂಘದಲ್ಲಿ ಇದು ಮಾಡ್ತಿದ್ದೆ. ನನಗೆ ತುಂಬ ಧರ್ಮಸ್ಥಳ ಯೋಜನೆ ಸಂಘ ಅಂದರೆ ನನಗೆ ತುಂಬ ಅಭಿಮಾನ ಇತ್ತು. ನಾನು ಏನು ಬೇಕಾದರೆ ಮಾಡ್ತಿದ್ದೆ ಅವರಿಗೆ ಅಂದರೆ. ನಾನು ಧರ್ಮಸ್ಥಳ ಸಂಘಕ್ಕೆ ಹೋಗುವಾಗ ನಾನು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನಾನು ಧರ್ಮಸ್ಥಳಕ್ಕೆ ಹೋಗೋದಂತೇಳಿ ಅಷ್ಟು ಪ್ರೀತಿಯಿಂದ ನಾನು ಹೋಗ್ತಿದ್ದೆ. ಲಾಸ್ಟಿಗೆ ಒಂದು ನಮ್ಮ ಸಂಘದಲ್ಲಿ ನನಗೆ ಮೋಸ ಮಾಡಿದ್ರು, ನನಗೆಲ್ಲ ನನ್ನೊಬ್ಬ ಸದಸ್ಯನಿಗೆ ಮೋಸ ಮಾಡಿದ್ರು. ಅಲ್ಲಿಂದ ನಾನು ಮೋಸ ಅಂತೇಳಿ ಅವಾಗ ನಾನು ಅಲ್ಲಿಂದ ನಿಲ್ಲಿಸಿ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಇವತ್ತಿನ ನನಗೆ ಇದೇ ಥರ ಹೋರಾಟ ಮಾಡ್ತಾನೆ. ಯಾವ ರೀತಿಯಲ್ಲಿ ಮೋಸ ಮಾಡಿದಂದರೆ, ಒಬ್ಬನಿಗೆ ನಮ್ಮೊಬ್ಬ ಸದಸ್ಯ ಇದ್ದ ಸಾಯಿಲ್ ಅಂತೇಳಿ, ಅವನಿಗೆ ಅವನು ಫಸ್ಟ್ ಸೇರಿ ಫಸ್ಟಿನ ಕಂತ ಅವನಿಗೆ 25,000 ಲೋನ್ ಕೊಟ್ಟಿದ್ದರು. ಅವನು 50,000 ನನಗೆ ಲೋನ್ ಬೇಕಂತ ಹೇಳಿ ಕೇಳಿದ. ಕೊಡ್ಬೋದು ಅಂತೇಳಿ ಲೋನೆಲ್ಲ ಅರ್ಜಿ ಆಯಿತು, ಎಲ್ಲ ಆಯಿತು. ಅರ್ಜಿ ನಮ್ಮ ಸಂಘದಿಂದ ಎಲ್ಲ ಶಿಫಾರಸಾಯಿತು. ಶಿಫಾರಸಾಗಿ ಹೋಗಿ ಒಂದು ವಾರದಲ್ಲಿ ನಮ್ಮ ಸಂಘದ ಒಬ್ಬ ಅಧ್ಯಕ್ಷ ಅವನು ಹೋಗಿ ಹೇಳಿದ, ಅವನಿಗೆ ಲೋನ್ ಕೊಡಬೇಡಿ ಅಂತೇಳಿ. ಎಲ್ಲಿ ಆಫೀಸಲ್ಲಿ ಹೋಗಿ ಹೇಳಿದ. ಅದಕ್ಕೆ ಅಲ್ಲಿಂದ ಅದು ನನಗೆ ಇನ್ಫಾರ್ಮೇಷನ್ ಬಂತು. ಅಲ್ಲಿ ಒಂದು ನಿಮಿಷ ಇವಾಗ ಕೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಸಂಘದಲ್ಲಿ
ಸಂಘದವರು ಮಾತ್ರ ತಾನೇ ಆ ದುಡ್ಡು ಹಾಕಿಬಿಟ್ಟು ಅದಕ್ಕೆ ಅದರಲ್ಲಿ ತಾನೇ ನಿಮಗೆ ಲೋನ್ ಕೊಡ್ತಾ ಇರೋದು. ಇನ್ನೊಂದು ಕಚೇರಿಯಿಂದ ಯಾವ ಕಚೇರಿಯಿಂದ ಅದಕ್ಕೆ ದುಡ್ಡು ಬರ್ತದೆ? ಅವರು CC ಅಲ್ಲ, ನಮಗೆ ಈಗ ಹಣ ಬರುವುದವರು SKDRDP ಇಂದ ಬರೋದು. SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅಲ್ಲಿಂದ ಬರ್ತಾ ಇರೋದು. ಟ್ರಸ್ಟ್. ಹಾಗಾದ್ರೆ ಮುನ್ನೆ ಹೇಳ್ತಾ ಇದ್ರಲ್ಲ ಬ್ಯಾಂಕಿಂದ ಬರ್ತಾ ಇರೋದಂತ, ಇದರ ಅಧ್ಯಕ್ಷರು ಶಿರೂರಲ್ಲಿ ಮಾತಾಡುವಾಗ ಕೇಳಿದಾರಲ್ಲ ನಮ್ಮ ಮಾಧ್ಯಮ ಮಿತ್ರರು, ಹೌದು, ಅಲ್ಲಿಗೆ ನಾ ಕೊಡ್ತೀರಾ ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳುವಾಗ ಇಲ್ಲ ನಮಗೆ ಸಂಬಂಧ ಇಲ್ಲ, ಅದಲ್ಲ ಬ್ಯಾಂಕ್ ಅವರು ಅಂತ ಹೇಳಿದ್ರಲ್ಲ. ಅವ SKDRDP ಅಂತ ನೀವು ಹೇಳ್ತಾ ಇದ್ದೀರಲ್ಲ, ತಪ್ಪಲ್ವಾ? ಅಲ್ಲ ನೋಡಿ, SKDRDP ಇಂದ ಅವರು ಬ್ಯಾಂಕಿನಿಂದ ನೋಡಿ, ಬ್ಯಾಂಕಿನಿಂದ ಡೈರೆಕ್ಟ್ ಆಗಿ SKDRDPಗೆ ಬರ್ತದೆ. SKDRDP ಇಂದ ಅವರು ಸಾಲ ಕೊಡ್ತಾರೆ, ಸಾಲ ಕೊಡೋದು. ಈಗ ನೋಡಿ SKDRDP ಇವರ ಹತ್ರ ಯಾರದ ಬ್ಯಾಂಕಿನವರ ಹತ್ರ ಇವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸ್ವಾಮಿ, SKDRDP ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ತಾನೇ? ಹೌದು ಹೌದು. ಅದೇನೋ ಬಡ್ಡಿ ವ್ಯವಹಾರ ಮಾಡೋ ಸಂಸ್ಥೆ ಅಲ್ಲ 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 ಅಲ್ಲ. ಮತ್ತೆ ಅದು SKDRDP ಅಂದರೆ ಟ್ರಸ್ಟ್. ಅದು ಹೌದು, ಟ್ರಸ್ಟ್ ಅಂದರೆ ನಾನು ತಿಳಿದ ಮಟ್ಟಿಗೆ ನಾನು 95ರಲ್ಲೂ ನಮ್ಮ ಮನೆಯಲ್ಲಿ ಸಂಘಕ್ಕೆ ಸೇರಿದ್ರು. ನಮ್ಮ ಅಪ್ಪರು ಇದ್ದರು ಸಂಘದಲ್ಲಿ. ಅವತ್ತೆಲ್ಲ 10 ರೂಪಾಯಿ ಕಟ್ಟಲಿಕ್ಕೆ 5 ರೂಪಾಯಿ ಏನೋ ಕಟ್ಟಲಿಕ್ಕಿರೋದು. ಒಂದು ವಾರಕ್ಕೆ ಒಂದು ದಿನ ಗ್ರೂಪ್ ಆಗಿ ಸೇರಿ ಒಬ್ಬೊಬ್ಬರ ಮನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು. ಗ್ರಾಮಾಭಿವೃದ್ಧಿಯಿಂದ ಈ ರೀತಿಯಲ್ಲಿ ಮಾಡಿಸ್ತಾ ಇರೋದು. ಆವಾಗ ಅದಕ್ಕೇನು ಅರ್ಥ, ಈ ಒಂದು ಸಂಘಕ್ಕೋಸ್ಕರ ಪಾಪ ಅವರಿಗೆ ತಿಳುವಳಿಕೆ ಇರಲ್ಲ, ಬ್ಯಾಂಕ್ಗೆ ಹೋಗಿ ಖಾತೆ ತೆರೀಲಿಕ್ಕೆ ಗೊತ್ತಿರಲ್ಲ, ದುಡ್ಡು ಹಾಕೋದು ಹೆಂಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ಟ್ರಸ್ಟಿಂದ SKDRDP ಎಂಬ ಟ್ರಸ್ಟ್ ಮುಖಾಂತರವಾಗಿ ಒಬ್ಬರನ್ನು ಕಳಿಸ್ತಾ ಇದ್ರು. ಹೌದು, ಆ ಟ್ರಸ್ಟ್ ಅದು ಕಳಿಸಿದವರಿಗೆ ಟ್ರಸ್ಟ್ ಸಂಬಳ ಕೊಡ್ತಾ ಇದ್ರು. ಹೌದು ತಾನೇ? ಆ ಸಂಬಳ ಮುಖಾಂತರ ಇವರು ಬಂದು ಒಂದು ಗ್ರಾಮದಲ್ಲಿ ಎಷ್ಟೋ ಅವತ್ತು ಎಷ್ಟೋ ಈ ಸಂಘಟನೆ ಇದೆಯಲ್ಲ, ಈ ಗ್ರಾಮಾಭಿವೃದ್ಧಿ ಅವರಿಗೆ ಹೋಗಿ ಮಾಹಿತಿ ಕೊಟ್ಟು ಅವರಿಗೆಲ್ಲ ಕೆಲಸ ಕಾರ್ಯಗಳು ಆಗ್ತಿದೆ ಅಲ್ಲೆಲ್ಲ ವಾಚ್ ಮಾಡಿ, ಆಮೇಲೆ ಆ ಬುಕ್ಕನ್ನು ಪರಿಶೀಲನೆ ಮಾಡಿ ಹೋದ ವಾರ ಕಟ್ಟಿದ್ದಾರೆ ಇಲ್ವಾ, ಈ ವಾರ ಯಾರೆಲ್ಲ ಬಂದಿದ್ದಾರೆ, ಇದಕ್ಕೆ ನೋಡಿ ಇಷ್ಟು ಕಟ್ಟಬೇಕಂತ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಕೊಡ್ತಾರೆ. ಅವ್ರು ತಗೊಂಡೋಗಿ ಬ್ಯಾಂಕ್ ಕಟ್ತಾ ಇದ್ರು. ಹೌದು, ಇದು ನಿಯತ್ತಾಗಿದ್ದ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂದರೆ ಅದು. ಆ ರೀತಿಯಲ್ಲಿ ಮಾಡ್ತಾ ಇದ್ರು. ನೀವು ಹೇಳ್ತಾ ಇರೋದೇನಂತಾರೆ, SKDRDP ಇಂದ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ, ಅದೇ ಸಮಯ ಅಲ್ಲ, ಅವರು ಕೊಡುದು SKDRDP ಇಂದ ಕೊಡುದಲ್ಲ. SKDRDP ಅವರ ಸಂಸ್ಥೆಯಿಂದ ಬರೋದು, ಸಂಬಳ ಅಲ್ಲ. ಅಲ್ಲಲ್ಲ, ಈಗ ನೋಡಿ ಅವರು ಮತ್ತೆ ಬರುದಾಗ್ತಾರ ನೋಡಿ, ನಾವು ಅದು ಅಕೌಂಟಿನಲ್ಲಿ ಬರೋದು ಹೇಗೆಂದ್ರೆ ಸ್ಯಾಲ್ರಿ ಅಂತ ಬರ್ತದೆ. ಯಾರಿಗೆ? ನಾವೀಗ ಹಣ ಕಟ್ಟಿದ್ರೆ ಅದು ನಾವು ಬ್ಯಾಂಕಿನಿಂದ ಚೆಕ್ ಮಾಡುವಾಗ ಸ್ಯಾಲ್ರಿ ಅಂತ ಬರ್ತಾ ಇದೆ. ಏನು ಒಟ್ಟು ಇದಂತ ಜಾದ ಅಂತ ನಮ್ಗೆ ಗೊತ್ತಿಲ್ಲ ಅವ್ರದ್ದು. ನಾನು ಹೇಳ್ತಾ ಇರೋದು ನಮ್ಮ ನಾಡಿನ ಜನತೆಗೆ ಹೇಳ್ತಾ ಪ್ರಕಾರ ಏನಂತ ಹೇಳಿದ್ರೆ, SKDRDP ಟ್ರಸ್ಟ್ ಅದು. ಹೌದು, ಅದರಲ್ಲಿ ಹಣ ವ್ಯವಹಾರ ಮಾಡಲಿಕ್ಕೆ ಇಲ್ಲ. ಇವಾಗ ನೋಡಿದರೆ ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದೆ ಕ್ಯಾಶ್ ರೂಪದಲ್ಲಿ ಸಾವಿರಾರು ಕೋಟಿ ಹಣವನ್ನು ಇದರಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹೌದು, ಯಾವುದೇ ಬ್ಯಾಂಕಲ್ಲಿ ಮಾಡಲಿಕ್ಕೆ ಇಲ್ಲ. ಇವಾಗ ನಾವು 5 ಲಕ್ಷ ಅಂತ ಕಾಣಿಸ್ತೀವಿ, ಅಷ್ಟೇ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕಂದ್ರೆ ಎಲ್ಲ ಚೆಕ್ ಮುಖಾಂತರ ಆನ್ಲೈನಲ್ಲೇ ವ್ಯವಹಾರ ಮಾಡಬೇಕು. ಇವರೊಬ್ಬರು ರಾಜ್ಯಸಭಾ ಸದಸ್ಯರು ತಾನೇ. ಈ SKDRDP ಡೈರೆಕ್ಟ್ ಅಂದರೆ ಅಧ್ಯಕ್ಷರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವ್ರಿಗೆ ಹಾಗಾದ್ರೆ ಗೊತ್ತಿಲ್ಲೋ ಇದು? ನಾನು ಈ ಥರ ಕ್ಯಾಶ್ ಇದು ವ್ಯವಹಾರ ಮಾಡಬಾರ್ದು, ಎಲ್ಲ ಆನ್ಲೈನಲ್ಲಿ ಮಾಡಬೇಕು, ದೇಶ ಅಭಿವೃದ್ಧಿಗೋಸ್ಕರ, ದೇಶ ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಲಿಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ವಾ? ಅಂದರೆ ಇವರೇ ಅಲ್ವಾ ಭ್ರಷ್ಟರು? ಇವರ ದೊಡ್ಡ ಭ್ರಷ್ಟ ನನ್ನ ಪ್ರಕಾರವಾಗಿ. ಹೌದಲ್ವಾ? ಸತ್ಯ. ದೇಶನ ಲೂಟಿಗೋರರು ಇವರೇ. ಇವಾಗ ಹೇಳ್ತಾರೆ ಇಲ್ಲ ನಾವೇನೋ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಇದಲ್ಲ. ನಾನು ತಿಳಿದ ಮಟ್ಟಿಗೆ ಅದರ ಪುಸ್ತಕ ಎಲ್ಲ ನೋಡ್ತಾ ಇದ್ರೆ ಕೇಂದ್ರ ಸರ್ಕಾರ ಯೋಜನೆ ಇದು ಅಲ್ಲ ಸರ್. ನಾನು ನಿಮ್ಮ ಹತ್ರ ಹೇಳ್ತೇನೆ, ಈಗ ಅಭಿವೃದ್ಧಿ ಆಗಿದೆ ಎಲ್ಲ ಸಂಘದವ್ರು ಹೇಳ್ತೇವೆ, ನಾವು ಧರ್ಮಸ್ಥಳ ಹಣ ತಗೊಂಡು ನಾವು ಇಂಪ್ರೂವ್ಮೆಂಟ್ ಆಗಿದ್ದೇವೆ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಇಂಪ್ರೂವ್ಮೆಂಟ್ ಅದು ಎಲ್ಲಿ ಕೇಳಿದರೆ ನಾವು ಇಂಪ್ರೂವ್ಮೆಂಟ್ ಯಾರ ಹತ್ರ ಹೋಗಿ ಕೇಳಿ ಅಂದರೆ ಅವರಿಗೆ 3 ರಿಂದ 5 ಲಕ್ಷ ರೂಪಾಯಿ ಸಾಲ ಉಂಟು. ಎಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲ? ಇಂಪ್ರೂವ್ಮೆಂಟ್ ಅದೇ ಇಂಪ್ರೂವ್ಮೆಂಟ್ ಆದವರು 5 ಲಕ್ಷ ಸಾಲ ಯಾಕೆ ತಗೊಳ್ತಾರೆ? ಅಲ್ಲ, ಇಂಪ್ರೂವ್ಮೆಂಟ್ ಅದಕ್ಕೆ 5 ಲಕ್ಷ ಕೊಟ್ಟಿರೋದು. ಇಂಪ್ರೂವ್ಮೆಂಟ್ ಅದಕ್ಕೆ 5 ಲಕ್ಷ ಕೊಟ್ಟಿರೋದು. ಎಲ್ಲರೂ ಹೇಳೋದಿಷ್ಟೇ, ಯಾಕಂದ್ರೆ ನಮ್ಮ ಇಂಪ್ರೂವ್ಮೆಂಟ್ ಆಗಿದೆ, 5 ಲಕ್ಷ ಕೊಟ್ಟಾಯ್ತು, ಆಮೇಲೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಆಮೇಲೆ ಆತ್ಮಹತ್ಯೆ. ಇಂಪ್ರೂವ್ಮೆಂಟ್ ಆಗಿದೆ, ಅದು ಇಂಪ್ರೂವ್ಮೆಂಟ್ ಸೂಪರ್ ಆಗಿದೆ. ಇವರು ಹೇಳಿದ, ಯಾಕಂದ್ರೆ ನಮ್ಗೆ ಈಗ ಹೋಗ್ತಾರೆ, ನಿಮ್ಗೆ ಏನು ಮಾಡ್ತೀರಿ, ನೀವು ಹೇಳ್ತೀರಿ ಇಂಪ್ರೂವ್ಮೆಂಟ್, ನಾವೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೇವೆ ಅಂತ. ಎಷ್ಟು ಸಾಲ ಉಂಟು ನಮ್ಗೆ? 3 ರಿಂದ 5 ಲಕ್ಷ ಸಾಲ ಉಂಟು. ಎಲ್ಲಿ? ಒಂದು ಮನೆಯಲ್ಲಿ ಎಷ್ಟಿರ್ಬೋದು? ಒಂದು ಮನೆಯಲ್ಲಿ ಕಡಿಮೆ ಅಂದ್ರೆ ಒಂದು 20 ಲಕ್ಷ ಸಾಲ ಗ್ಯಾರಂಟಿ ನೆಟ್ ಉಂಟು. ಒಂದು ಮನೆಯಲ್ಲಿ ಮೊನ್ನೆ ಇವತ್ತು ಬೆಳಿಗ್ಗೆ ಒಬ್ರು ಕಾಲ್ ಮಾಡಿದ್ರು, ನನಗೆ ವಾರಕ್ಕೆ 11,000 ಕಟ್ಟಬೇಕಂತ ಹೇಳ್ತಾರೆ. ಅದು ಹೇಗೆ ಇವತ್ತು ಅವ್ರು ಆಗಿರೋದು? ಅಲ್ಲ, 11,000 ರೂಪಾಯಿ ಕಟ್ಟಬೇಕಂತ ಸರ್. ಅಲ್ಲಿ ಲೆಕ್ಕ ಮಾಡಿ ಅವ್ರ ಉತ್ಪತ್ತಿ ಎಷ್ಟಿರಬೇಕು? ಸರ್ಕಾರಿ ಕೆಲಸದಲ್ಲಿ ಇರ್ಬೋದು,
ಸರ್ಕಾರಕ್ಕೆ ಕಟ್ಲಿಕ್ಕೆ ಆಗೋದಿಲ್ಲ ಸರ್. ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ ಅವರು. ನೋಡಿ ಒಂದು ಕಡೆ ಸಂಬಳ ಅಲ್ಲ, ಕಿಂಬಳ ಬರ್ತದೆ. ಇವಾಗ ಪ್ರತಿಯೊಬ್ಬರು ಸರ್ಕಾರಿ ಕಿಂಬಳ ಬೇಕೇ ಬೇಕಿಲ್ಲ, ಅವ್ರು ದುಡಿಯಲ್ಲ. ನಮ್ಮ ದೇಶದ ಪರಿಸ್ಥಿತಿ ಹಂಗೆ. ವಿಶ್ವಕ್ಕೆ ನಂಬರ್ 1 ಭ್ರಷ್ಟಾಚಾರದಲ್ಲಿ ಭಾರತ ದೇಶ. ಹೌದು, ದೇಶದಲ್ಲೇ ನಂಬರ್ 1 ಕರ್ನಾಟಕ ರಾಜ್ಯ. ಅದು ಗೊತ್ತಿತ್ತಾ? ಸತ್ಯ. ಅವ ಅದಕ್ಕಿಂತಾನೆ ಪ್ರತಿಯೊಬ್ಬರ ಅಧಿಕಾರಿ ಬೇಕಾಗಿರೋದು ಕಿಂಬಳ ಬೇಕಾಗಿರೋದು, ಅದರ ಮುಖಾಂತರ ಆಗಿರೋದು, ಕಟ್ತಾ ಇರೋದು. ಅದಕ್ಕೆ ತಾನೇ ಇವಾಗ ನಾವು ಇಷ್ಟೆಲ್ಲ ದೂರು ಕೊಡ್ತಾ ಇದ್ದೀವಿ. ಯಾವುದಾದ್ರೂ ಒಂದು ದೂರು ತನಿಖೆ ಮಾಡ್ತಾ ಇದ್ದಾರಾ? ಇದನ್ನೇ ಡೌಟಲ್ಲಿ ಇದು ಕ್ಲಿಯರ್ ಮಾಡಲಿಕ್ಕೋಸ್ಕರನೇ ನಾನು ಪ್ರತಿಯೊಂದು ಇಲಾಖೆಗೂ ದೂರು ಕೊಟ್ಟಿದ್ದೀವಿ. ಇವಾಗ ಪ್ರತಿಯೊಂದು RTI ತೆಗಿತಾ ಇದ್ದೀವಿ. ಇವಾಗ ಎಲ್ಲರಿಗೂ ಗೊತ್ತಿರೋ RTI ಪವರ್ ಏನಂತ ಕೆಲವರಿಗೆ ಗೊತ್ತಿರುತ್ತೆ. ಇವಾಗ ಒಂದು ದೊಡ್ಡ ವಿಷಯ ನಡೀತಾ ಇದೆಯಲ್ಲ, ಅದರಲ್ಲಿ RTI ಪವರ್ ಏನಂತ ಗೊತ್ತಿರುತ್ತೆ. ಅದರ ಮುಖಾಂತರವಾಗಿ ಪ್ರತಿಯೊಂದು ಠಾಣೆನ ಹಿಡಿದು ಸುಪ್ರೀಂ ಕೋರ್ಟಿಂದ ಹಿಡಿದು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತನಕ ನಾನು ದೂರು ಕೊಟ್ಟಿದ್ದೀನಿ. ಎಲ್ಲ ಒಂದು ಪತ್ರದಲ್ಲಿ ಎಲ್ಲವನ್ನು ಮೆನ್ಷನ್ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಬೇಕಾದ್ರೆ ಅದರಲ್ಲಿದೆ, ಆದಾಯ ಇಲಾಖೆ ಬೇಕಾದ್ರೆ ಅದರಲ್ಲಿದೆ, ಭೂವರ ಸಂಬಂಧಿತ ಅದರಲ್ಲಿದೆ, ಹಣಕ್ಕೆ ನಾವು ED ಆದಾಯ ತೆರಿಗೆ ಬೇಕಾ ಅದರಲ್ಲೂ ಇದೆ. ಪ್ರತಿಯೊಬ್ಬರಿಗೂ ನೋಡ್ಬೋದು. ಅಷ್ಟೊಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದೀವಿ. ಆದರೂ ಯಾರು ತನಿಖೆ ಬರ್ತಾರಲ್ಲ ಮುಂದೆ. ಅಲ್ಲ, ಮೊನ್ನೆ ಪಂಜಿಮುಖೇರಲ್ಲಿ ವಾಲೋ ಬ್ಲಾಕ್ ಇದು ಇಂಟರ್ಲಾಕಿಂದ ತಲೆಗೆ ಜಜ್ಜಿದ್ದಾರೆ. ಕಂಪ್ಲೇಂಟ್ ಹೋಗಿ ಕೊಡುವಾಗ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಕಾವೂರು ಸ್ಟೇಷನಲ್ಲಿ. ಯಾವ ವಿಷಯಕ್ಕೆ? ಪಂಜಿಮುಖೇರಲ್ಲಿ ನೋಡಿ, ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೂಡ ನಡೀಲಿಕ್ಕೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವಿಷಯ. ಹೌದು, ಸಾಲ ಕಟ್ಟಿಲ್ಲ ಅಂತ ಸಾಲ ಕಟ್ಟಿಲ್ಲ ಇವಾಗ ವಿರೋಧ ಮಾಡ್ತಾ ಇರೋದೇನು? ಅಲ್ಲ ಸರ್, ಎಷ್ಟು ಅರ್ಧ ಗಂಟೆ ಹಣ ಕೊಡ್ಲಿಕ್ಕೆ ಅವ್ರು ಕೊಡ್ತಾರೆ, ಹಣ ಕಟ್ತಾ ಇದ್ರು. ಅವಾಗ ಅರ್ಧ ಗಂಟೆ ಲೇಟ್ ಆಯ್ತು. ಯಾಕಂದ್ರೆ ಅವರ ಮಗ ಬಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಹೇಳಿದಂತೆ ನಂಗೆ ಕೊಡುವಾಗ ಸ್ವಲ್ಪ ಲೇಟ್ ಆಯ್ತು, ನನಗೆ ಹಣ ಸಿಗ್ಲಿಲ್ಲ. ಇವರು ಅಷ್ಟು ಹೊತ್ತಿಗೆ ಇವರು ಬಂದಾಯ್ತು, ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯ್ತು. ಜಗಳ ಅಷ್ಟೇ ತಾನೇ ಆಗಿರೋದು. ಇಲ್ಲಿ ಶೃಂಗೇರಿಯಲ್ಲಿ 10 ನಿಮಿಷ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೇ ಕೂತಿದಾರಲ್ಲ ಕಟ್ಟು ಅಂತ. ಅಲ್ಲ, ಈ SP ಅವರು ಇಲ್ಲಿ ಕೂತಿದ್ರು, ಒಳಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಗಂಡ ಕಟ್ಟಿ ಮನೆಗೆ ಬರ್ತಾ ಹೊತ್ತಿಗೆ ಇಲ್ಲಿ ಆತ್ಮಹತ್ಯೆ. ಫೋನ್ ಟಾರ್ಚರ್, ಅಷ್ಟೊಂದು ಟಾರ್ಚರ್ ಕೊಡ್ತಾ ಇರೋದು. ಈ ರೀತಿಯಲ್ಲಿ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ಇವಾಗ ನಮ್ಮ ಜನತೆಗೆ, ಸಂಘ ಅಂದರೆ ಧರ್ಮಸ್ಥಳ ಸಂಘ ದೇಶ ಅಭಿವೃದ್ಧಿಗೋಸ್ಕರ ಅಲ್ಲ, ಅದು ಧರ್ಮಸ್ಥಳದವರ ಅಭಿವೃದ್ಧಿಗೋಸ್ಕರ ಮಾಡಿರೋದು. ಯಾವುದೇ ಕಾರಣಕ್ಕೂ ಸಂಘ ಅಂದರೆ ಅದಲ್ಲ. ಬ್ಯಾಂಕಿಗೆ ಯಾವುದೇ ಟಚ್ ಕೊಡ್ತಾ ಇಲ್ಲ. ಬ್ಯಾಂಕಿಂದ ಏನೋ ಸಂಘ ಇವಾಗ ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಲ್ಲ, ಹಣ ಉಂಡಿ ಹಾಕಿರುವಂಥದ್ದು, ಆ ಹಾಗೂ ಕೆಲವೊಂದು ರಾಜ್ಯಕ್ಕೆ ಪ್ರಭಾವಿ ವ್ಯಕ್ತಿಗಳ ಹಣವನ್ನು ವೈಟ್ ಹಣ ಮಾಡುವಂಥ ಒಂದು ದಂಧೆ ಇದು. ಇವು 50,000 ಕೋಟಿ ಏನಾದರೂ ಪಬ್ಲಿಕ್ಗೆ ಸಾಲ ಕೊಟ್ಟರೆ 10,000 ಕೋಟಿ ಮಾತ್ರ ತೆಗಿತಾ ಇದ್ದಾರೆ. 10,000 ಕೋಟಿ ಬ್ಯಾಂಕಿಂತ ಸಾಲದು ನಾವು ಅದರ ಮುಖಾಂತರ ಕೊಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಯಾವುದೇ ಒಂದು ಇಲಾಖೆ ಬಂದರೂ ತನಿಖೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಲ್ಲಿ. ಇವಾಗ ED ಬಂದರು, ಸರ್ಕಾರಿ ದಾಖಲೆಗಿದ್ದೆ ಅದರ ಮುಖಾಂತರವಾಗಿ ನೀವು ಬ್ಯಾಂಕಿಂದ ಎಷ್ಟು ಸಾಲ ತಗೊಂಡಿದ್ದೀರಾ, ಯಾರಿಗೆಲ್ಲ ಕೊಟ್ಟಿದ್ದೀರಾ, ಎಷ್ಟೆಷ್ಟು ಬಂತ ಎಲ್ಲ ಪಾಸ್ಬುಕ್ ಮುಖಾಂತರ ಇದ್ದೇ ಇರುತ್ತೆ. ಇವಾಗ ಯಾವುದು ವಿರಿ ಸಿಗಲ್ಲ. ಏನೋ ED ಏನೋ ಎಂಟ್ರಾದರೆ ನಾವು ಯಾರಿಗೂ ಕೊಟ್ಟಿಲ್ಲ, ಏನೋ ಅಲ್ಲೆಲ್ಲ ಇದ್ದವ್ರಿಗೆ ಹೇಳ್ತಾರೆ, ಇಲ್ಲ ನೀವು ಯಾವುದನ್ನು ತಗೊಂಡಿಲ್ಲ, ಎಲ್ಲ ಬಿಟ್ಟಾಕಿ, ನಮ್ಮ ಸಂಘ ಎಲ್ಲ ಬಿಟ್ಬಿಡ್ತೀವಿ ಅಂತ ಹೇಳ್ತಾರೆ. ಹೌದು, ಗೊತ್ತದಲ್ಲ, ಆಗಿ ಮುಚ್ಚಿ ಹೋಯ್ತಾ ಈ ಲೆಕ್ಕ. ಅದಕ್ಕೆ ನನಗೆ ಮೊನ್ನೆ ಯಾರು ಹೇಳಿದ್ರು, ಇನ್ನೊಂದು ಸಾರಿ ನಿಮ್ಮ ಲೆಕ್ಕದಲ್ಲಿ ನಮ್ಮ ಲೆಕ್ಕ ಒಂದು 6 ತಿಂಗಳಿಗೆ ಇದು ಮುಚ್ಚಿ ಹೋಗುತ್ತೆ ಅಂತ. ನಾನು ಹೇಳ್ದೆ 6 ತಿಂಗಳಲ್ಲ, 3 ತಿಂಗಳು ಮುಚ್ಚಿ ಹೋಗುತ್ತೆ. ಕಾನೂನು ಪ್ರಕಾರ ಇಲ್ಲ. ನೀವನ್ನಿಗೆ ನಮ್ಮ ಜನತೆಗೆ ನಾನು ಹೇಳ್ತಾ ಇರೋದ್ರ ಪ್ರಕಾರವಾಗಿ ಏನು ಹೇಳ್ತಾ ಇದ್ದರೆ, ನೀವೊಂದು 10 ಜನ ಸಂಘ ರೆಡಿ ಮಾಡಿ, 10 ಜನ ಒಂದು ಗ್ರೂಪ್ ರಚನೆ ಮಾಡಿ. ಆ ಗ್ರೂಪಿನವರು ನೀವು ನಿಯರೆಸ್ಟ್ ಬ್ಯಾಂಕ್ ಯಾವತ್ತಿಂದ ಇವತ್ತು ನನಗೆ ಹೇಳ್ತಾ ಇದ್ದೀನಿ, ಸಂಘ ಬೇಕಾದ್ರೆ ಅದನ್ನು ಹಂಗೆ ಇರಬೇಕು, ಅದೇ ಹೆಸರಲ್ಲಿ ಮಾಡಿ. ಒಂದು ಸಂಘಕ್ಕೆ ಮಾಡಿಸಬೇಕಾದ್ರೆ ಒಂದು ಅಧ್ಯಕ್ಷರು, ಸೆಕ್ರೆಟ್ರಿ, ಖಜಾಂಚಿ, ಇಷ್ಟು 3 ಜನ ಬೇಕು. ಈ 3 ಜನ ಅವರ ಆಧಾರ್ ಕಾರ್ಡ್ ಎಲ್ಲ ಹಿಡ್ಕೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟು, ಆ ಉಳಿದವರು ಯಾರಿದ್ದಾರೆ ಅವರು ಸೇರಬೇಕು, ಅವರ ಆಧಾರ್ ಕಾರ್ಡ್ ಕೊಡಬೇಕು. ಅದನ್ನು ಕೊಟ್ಟು ಅಲ್ಲಿ ಖಾತೆ ತೆರಿಬೇಕು. ಖಾತೆ ತೆರೆದ ಮೇಲೆ ಶನಿವಾರ ಎನಿಸ್ಕೊಳ್ಳಿ ನೀವು. ಇವಾಗ ಶುಕ್ರವಾರ ಇಲ್ಲ, ಇವರು ಎಲ್ಲ ಕಲೆಕ್ಷನ್. ಇನ್ನೊಂದು ವಿಷಯ, ಇವರೆಲ್ಲ ದುಡ್ಡು ಕಲೆಕ್ಷನ್ ಅತಿ ಹೆಚ್ಚು ಶುಕ್ರವಾರ ದಿನ ಮಾಡ್ತಾ ಇದ್ದಾರೆ. ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಯಾರು ಈ ಶುಕ್ರವಾರ ದಿನ ಹಣ ಕೊಡಲ್ಲ. ಯಾರು ಹಿಂದಿನ ಕಾಲದ ಒಂದು ಸಂಪ್ರದಾಯ ಪ್ರಕಾರ ಕೊಡೋದೇ ಇಲ್ಲ. ಆದರೆ ಇವರು ಮಾತ್ರ ಅವ್ರು ಶುಕ್ರವಾರ ಅತ್ಯಂತ ಹೆಚ್ಚು ಕಡೆ ದುಡ್ಡು ಶೇಖರಣೆ ಮಾಡ್ತಾರೆ. ಈಗ ಉಂಟಲ್ಲ, ಅಲ್ಲಿಂದ ತಿರುಗಾಯ್ತಲ್ಲ. ಇವಾಗ ಒಂದು ಗ್ರೂಪ್ ರಚನೆ ಮಾಡಿ ಶನಿವಾರ ಒಂದು ದಿನ, ಒಂದು ಸಾಯಂಕಾಲನ ಯಾವ ಟೈಮಿಗೆ ಅವ್ರು ಖುಷಿ ಇರುವಾಗ, ಇವರು ಈ ಟೈಮ್ ಬೇಕಂತ ಇಲ್ಲ, ಖುಷಿ ಇರುವಾಗ ಹೋಗಿ ಒಂದು ಮೀಟಿಂಗ್ ಕರೆದು ಇಂಥ ದಿನಾಂಕ ಇಷ್ಟು ಗಂಟೆಗೆ ಅಂತ ಹೇಳಿದರೆ ಪ್ರತಿ ತಿಂಗಳು ವಾರ ಸಭೆ ಸೇರಿ ಅಲ್ಲಿ ಇವಾಗ 500 ರೂಪಾಯಿ ಆಗ್ತೀನಿ ಕಡೆ 500 ರೂಪಾಯಿ ಆಗ್ತಾ ಇದ್ದೀರಾ 10 ಜನ ಸೇರಿ. ನಾನು ಸಿಂಪಲಾಗಿ ಮಾಡ್ತೀನಿ, ಹೇಳ್ತೀನಿ. ಇವಾಗ ನಾನು ಇವತ್ತೇ ಅದನ್ನು ಒಂದು ರೆಡಿ ಮಾಡಿರೋದು ನೋಡಿ. ಅದು ಕಾಣಿಸಲ್ಲ, ಇನ್ನು ದೊಡ್ಡದಾಗಿ ನಾವು ಕೊಡ್ತೀವಿ. ಇದೊಂದು 10 ಜನರ ಸಂಘ. ಇದರಲ್ಲಿ
ಮೊದಲನೇ ವಾರ 1ನೇ ವಾರ 10 ದಿನ ಸೇರಿ 500 ರೂಪಾಯಿ ಹಾಕಿ. ಆ ಸಂಘ ನಮ್ಮದೇ. ಅದರಲ್ಲಿ ಎಷ್ಟೇ ದುಡ್ಡು ಹಾಕಲಿ, ಎಷ್ಟೇ ಬಡ್ಡಿ ಬರಲಿ, ಆ ಬಡ್ಡಿಯ ಲಾಭಾಂಶ ನಮಗೆ ಬರುತ್ತೆ. ಅದು ಬ್ಯಾಂಕ್ವರೆಗೂ ಹೋಗಲ್ಲ, ಈ ಕಡೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಗೂ ಹೋಗಲ್ಲ. ಈ ರೀತಿಯಲ್ಲಿ ಮಾಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಇಟ್ಟಿರೋದು. ಇವರೇನು ಮಾಡಿದವತ್ತ, ಒಂದು ಕಡೆಯಿಂದ ನಾನು ಜನನ ಕಳಿಸ್ತಾ ಇದ್ದೀವಲ್ಲ, ನನ್ನ ಟ್ರಸ್ಟಲ್ಲಿರೋ ದುಡ್ಡನ್ನು ನಾನೇ ಖರ್ಚು ಮಾಡಬೇಕು. ಟ್ರಸ್ಟ್ ಅಂದರೆ ದೇವಸ್ಥಾನದಿಂದ ಬಂದಿರೋ ದುಡ್ಡು, ಇವಾಗ ಜನರು ಕೊಡ್ತಾರಲ್ಲ, ಜನಸೇವೆಗೆ ಅಂತ ಕೊಡ್ತಿರ್ತಾರಲ್ಲ, ಅಂಥ ದುಡ್ಡನ್ನು ನಾನೇನಕ್ಕೆ ಇವರಿಗೆ ಕೊಡಬೇಕು? ಅದಕ್ಕಿಂತ ಒಳ್ಳೇದಲ್ವಾ ಬ್ಯಾಂಕ್ ಅಕೌಂಟನ್ನು ಅದು ಕ್ಲೋಸ್ ಮಾಡಿಸಿ ನಿಧಾನಕ್ಕೆ ಬೇರೆ ಇನ್ನೊಂದು ಕಡೆ ಹೋಗೋಣ, ಇದು ನಮ್ಮ ಕಡೆಯಿಂದಲೇ ಕೊಡ್ತೀವಿ ಅಂತ ಮಾಡೋಣ ಅಂತ ಮಾಡಿರೋ ದಂಧೆ. ಇದನ್ನು ನಮ್ಮ ಜನತೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬುದ್ಧಿ ಇಲ್ಲ. ಇನ್ನೂ ಅವ್ರು ಮಾಡ್ತಾ ಇರೋದು ಸರಿ, ಅವ್ರು ಹೇಳ್ತಾ ಇದ್ರು ಸರಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಿಮ್ಮ ಬುದ್ಧಿವಂತಿಕೆಗೆ, ನಿಮ್ಮ ಏನಂತಾರೆ ಆ ಒಂದು ತಿಳುವಕ್ಕೆ ನೀವು ಹೇಳೋದು ಸರಿ ಅಂತ ನಾವು ಒಪ್ಕೊಳ್ತೀವಿ. ನಾವು ಹೇಳೋದು ಸರಿಯಲ್ಲ. ಮುಂದೊಂದು ದಿನ ನೀವು ಹೇಳ್ತೀರಾ, ಹೌದು ಮಹೇಶನ್ನ ತಂಡವರು ಮಾಡಿರೋದೇ ಸರಿ, ಅವತ್ತೇ ಇದನ್ನು ನಿಲ್ಲಿಸಬೇಕಿತ್ತು, ಇವತ್ತು ನನಗೆ ಈ ಪರಿಸ್ಥಿತಿ ಬರ್ತಾ ಇಲ್ಲ ಅಂತ ಹೇಳಿದೆ. ನೀವು ನಿಲ್ಲಿಸೋ ಅವಶ್ಯಕತೆ ಇಲ್ಲ, ತನ್ನಷ್ಟಕ್ಕೆ ನಿಲ್ಲುತ್ತೆ, ತಲೆಗೆಡಿಸ್ಬೇಡಿ. 1 ತಿಂಗಳು ಬಂತಾ? 5,000 ಬಂತ ಸ್ವಾಮಿ? ಹೌದು, 5,000. 5,000 ಬಂದರೆ ಆ ದುಡ್ಡನ್ನು 5,000 ಬ್ಯಾಂಕ್ಗೆ ಹಾಕಿ ಯಾರಾದರೂ ನಮ್ಮವರೊಂದಿಗೆ ಇದ್ದಾರಪ್ಪ, ಯಾರಿಗೊಬ್ಬರು ಹಣದ ಅವಶ್ಯಕತೆ ಇದೆ, ಅದರಲ್ಲೊಂದು 500 ರೂಪಾಯಿ ಬಡ್ಡಿ ತಗೊಳ್ಳಿ. ಆ ಬಡ್ಡಿ ಬೇರೆ ಯಾರಿಗೂ ಹೋಗಲ್ಲ, ಅದು ನಮಗೆ ಇರುವಂಥ. ಅದಕ್ಕೆ ನಾನು 500 ರೂಪಾಯಿ ಲೆಕ್ಕ ಹಾಕಿರೋದು. 4,500 ಕೊಟ್ಬಿಡಿ ಅವರಿಗೆ 1ನೇ ವಾರ. ಅವನಿಗೆ ಬಂತ, ಅವನ ಕೆಲಸಕ್ಕೆ ಬಂತ 4,500 ಬಂತು. 2ನೇ ವಾರ ತಗೊಳ್ಳಿ. 2ನೇ ವಾರ ತಿಂಗಳಿಗೆ 2ನೇ ವಾರ ಏನು ಅಂತ, ಈ ಮೊದಲನೇ ವಾರ 500 ರೂಪಾಯಿ, ಒಂದು 500 ರೂಪಾಯಿ ಕಟ್ತಾ ಇರ್ತೀವಿ ನಾವು. ಅದಕ್ಕೆ ನಮ್ಮದೇ ಸಂಘ, ಅದಕ್ಕೆ ಅದು ಲಾಭಾಂಶ ಅಲ್ಲ, ಅದು ನಮಗೋಸ್ಕರನೇ ಕಟ್ತಾ ಇರ್ತೀವಿ. ಕಟ್ತಾ ಇರುವ ಮುಂದಿನ ವಾರ 1ನೇ ವಾರ 500 + 500 1,000 ಆಯಿತು. ಅವಾಗ ಎಷ್ಟಾಯ್ತು ಅವತ್ತು? ನೆಕ್ಸ್ಟ್ ವಾರ ಮತ್ತೆ 5,000. ಹೌದು, 5,000 ಬಂತಲ್ಲಿ. ಅವತ್ತು ಬ್ಯಾಲೆನ್ಸ್ 500 ಇದೆ. 500 ರೂಪಾಯಿ ಬ್ಯಾಲೆನ್ಸ್ ಉಂಟು. 5,500 ಆಯಿತು. ಇವತ್ತು ಟೋಟಲ್ ಆಗಿ 6,000 ರೂಪಾಯಿ ಬರ್ತಾನೆ. 6,000 ತಿರ್ಗಾ ಕೊಡಿ ಅವನಿಗೆ, ಇನ್ನೊಬ್ಬರಿಗೆ ಕೊಡಿ 4,500. ಅಲ್ಲಿ ತಿರ್ಗಾ 1,000 ಬಾಕಿ ಇದೆ. ಅದನ್ನು ಬ್ಯಾಂಕ್ಗೆ ಹಾಕಿ, ಬ್ಯಾಂಕ್ ಮುಖಾಂತರನೇ ಎಲ್ಲವನ್ನು ಮಾಡಿ. ನೀವು ಬ್ಯಾಂಕು ಚೆಕ್ ಬುಕ್ ತಗೊಳ್ಳಿ, ನೀವು ಅಲ್ಲೇ ಯಾರು ಸೈನ್ ಮಾಡಬೇಕು ಚೆಕ್ ಮುಖಾಂತರ ಬರೆದು ಅವನಿಗೆ ಕೊಟ್ಬಿಡಿ. 3ನೇ ವಾರ ಅದೇ ಥರ ಬನ್ನಿ, ಆವಾಗ 7,000 ಬರುತ್ತೆ. 7,000 ಬರುತ್ತೆ. ಅದರಲ್ಲಿ 7,000 ತಿರ್ಗಾ 4,000 ಇನ್ನೊಬ್ಬರಿಗೆ ಕೊಡಿ, 3ನೇವನಿಗೆ ಕೊಡ್ಬೋದು. ಅಲ್ಲೂ ಬ್ಯಾಲೆನ್ಸ್ ಆಯಿತು 3,000. ಅದು ಬ್ಯಾಂಕಲ್ಲೇ ಇರಲಿ. 4ನೇ ವಾರ ಬನ್ನಿ. ಈ ರೀತಿಯಲ್ಲಿ ನಾನು 15 ವಾರ 3 ತಿಂಗಳು ಇದೇ ರೀತಿ ಕಟ್ತಾ ಬಂದರೆ ಎಷ್ಟು ಬರುತ್ತೆ ಗೊತ್ತಾ? 3 ತಿಂಗಳಿಗೆ 15 ವಾರಕ್ಕೆ 1,06,500 ರೂಪಾಯಿ ಬರುತ್ತೆ. ಇವ 500 ನಾವು ಕಟ್ಟಿರೋದು ಎಲ್ಲ ಸೇರಿ 1,06,500 ರೂಪಾಯಿ. ಅದರಲ್ಲಿ 75,000 ನಾವು ಕಟ್ಟಿರುವಾನ, ಅದು ಕಟ್ಟಿರುವಾನ. ಬಡ್ಡಿ ಎಷ್ಟು ಬಂತು ಗೊತ್ತಾ? 3 ತಿಂಗಳಿಗೆ 31,500 ರೂಪಾಯಿ ಬಂತು. ಫುಲ್ಲು ನೀವು ನಾನು ಮಾಡಬೇಕಂತ ಇಲ್ಲ, ಅದು ಆ ಚಾರ್ಟ್ ಅಕೌಂಟ್ ಬೇಕಂತ ಇಲ್ಲ. ಯಾರಾದರೂ ನಿಮ್ಮ ಮನೆಯಲ್ಲಿ ಕೂತು ನೀವಾಗಿ ಒಂದು ಪೇಪರ್ ತಗೊಳ್ಳಿ, ನಾನು ಮಾಡ್ದಂಗೆ ಮಾರ್ಕ್ ಮಾಡಿ, ಕಾಲ್ ಮಾಡಿ. 1ನೇ ವಾರ 2, 3, 4, 5 ಅಂತ ತಿರ್ಗಾ ಇಲ್ಲಿ ಹಾಕಿ. ಒಂದು 10 ಜನ ಸೇರಿದ್ದೀವಿ, 500 ಕಟ್ತಾ ಇದ್ದೀವಿ. ಕಟ್ಟು ಎಷ್ಟು ಬ್ಯಾಲೆನ್ಸ್ ಬರ್ತಾ ಇದೆ, ಎಷ್ಟಿದೆ, ತಿರ್ಗಾ ಈ ರೀತಿಯಲ್ಲಿ ಲೆಕ್ಕ ಮಾಡ್ಕೊಂಡು ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಭ ಇದೆ ಅಂತ. ಇವಾಗ 3 ತಿಂಗಳಿಗೆ ಎಷ್ಟು ಬರುವಾಗ, ಒಂದು 3 ತಿಂಗಳ ಅವರು ಟೋಟಲ್ ಕಟ್ಟು 10,600 ರೂಪಾಯಿ. ಸಮಥಿ ಹೆಚ್ಚಮ್ಮೆ ಆಗುತ್ತೆ. 10,000, 11,000 ಆಗ್ಬೋದು, 10,500 ಆಗ್ಬೋದು. ಈ ರೀತಿ ನಿಮಗೆ ಲಾಭಾಂಶ ಬರುತ್ತೆ. ಈ ರೀತಿಯೇ ಮಾಡಿ ಗ್ರಾಮ ಅಭಿವೃದ್ಧಿ ಮಾಡಿ ಅಂತ ಹೇಳೋದು. ಏನಾದರೂ ಬುದ್ಧಿವಂತರಿದ್ದವರು, ಯಾರಾದರೂ ಬುದ್ಧಿವಂತರಿದ್ದವರು ಇಂಥ ಒಂದು ಸಂಘಟನೆ ಕಟ್ಟಿ ನಡೆಸಿದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸೊಸೈಟಿ ಮಾಡ್ಬೋದು, ರಿಜಿಸ್ಟ್ರ್ ಮಾಡ್ಬೋದು. ನಿಮ್ಮ ಖಾತೆಯಲ್ಲಿ ಇಲ್ಲ, ನಮ್ಮ ಹತ್ರ ದುಡ್ಡು ಜಾಸ್ತಿ ಆಗಿದೆ, ನಮಗೆ ಬೇಕಂತಿಲ್ಲ ಅಂದರೆ ಇನ್ನೊಬ್ಬರಿಗೆ ಸಾಲ ಕೊಡ್ಬೋದು. ಯಾರಿಗೆ ಸಾಲ ಬೇಕು, ಎಷ್ಟು 10 ಜನ ಅನುಮತಿ ಇದ್ದರೆ ಎಸ್ ಇಂಥವ್ರಿಗೆ ಕೊಡ್ಬೋದು. ಇಲ್ಲ ಯಾವುದೋ ಒಂದು ಸಂಸ್ಥೆ, ದೊಡ್ಡ ಸಂಸ್ಥೆ ಬರ್ಬೋದು, ದುಡ್ಡು ಕೊಡಿ ನಮಗೆ ಇನ್ವೆಸ್ಟ್ ಮಾಡಿ ಅಂತ, ಅಂಥವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಲ್ಲಿಂದ ಬಡ್ಡಿ ಬರ್ತಾ ಇದೆ. ಈ ರೀತಿಯಲ್ಲಿ ಗ್ರಾಮ ಅಭಿವೃದ್ಧಿ ಮಾಡಬೇಕಿತ್ತು. ಇದು ಇವರ ಗ್ರಾಮ ಅಭಿವೃದ್ಧಿ ಮಾಡುವುದಲ್ಲ, ಇವರ ಅಭಿವೃದ್ಧಿ ಆಗಿದ್ದಾರೆ. ಇವರು ಗ್ರಾಮಕ್ಕೆ ಬೆಂಕಿ ಹಾಕಿದ್ದಾರೆ. ಗ್ರಾಮ ಅಭಿವೃದ್ಧಿ ಮಾಡಿದ್ದಾರೆ, ಇವರು ಧರ್ಮಸ್ಥಳ ಅಭಿವೃದ್ಧಿ. ಧರ್ಮಸ್ಥಳ ಅಭಿವೃದ್ಧಿ, ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳ ಕುಟುಂಬ ಅಭಿವೃದ್ಧಿ, ಕುಟುಂಬ ಅಭಿವೃದ್ಧಿ ಆಗಿದೆ. ಹೌದು, ಎಲ್ಲಿ ಬೇಕಾದ್ರೂ ಮಾಡಿದ್ದಾರೆ. ಯಾವ ಕೆಲಸ ಮಾಡೋದು, ಕಲ್ಲು ಬಂಡೆ ಕೆಲಸ ಮಾಡ್ತಾ ಇದಾರಲ್ಲ, ಗಣಿಗಾರಿಕೆಯನ್ನು ಮಾಡ್ತದ, ಅದಕ್ಕೂ ಸ್ಟೇ
ಸ್ಟೇ ಅಲ್ಲ, ಯಾರೋ ಸ್ಟೇ ತಂದಿಟ್ಟಿದ್ದಾರೆ ತನಿಖೆ ಮಾಡಬಾರ್ದಂತ. ಎಲ್ಲೋದ್ರು ಇವರು ಸ್ಟೇಯಲ್ಲೇ ಸತ್ತಿದ್ದಾರೆ ಇವರು ಪ್ರತಿಯೊಂದು. ಇವರು ಮಾಡಿದ ಕೆಲಸ ಏನಿದೆ ಸ್ವಾಮಿ? ಕಾರ್ ಶೋಮು, ಗಣಿಗಾರಿಕೆ ಬೇಕಾಗಿ ಗಣಿಗಾರಿಕೆ, ಅವ್ರು ಏನು ಬೇಕಾದ್ರೆ ಮಾಡ್ಬೋದು, ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು. ಬಡವರು ಏನು ಮಾಡಬಾರ್ದು, ಅವ್ರಿಗೆ ಏನು ಮಾಡಬಾರ್ದು. ಈ ರೀತಿಯಲ್ಲಿದೆ. ನಾನು ನಮ್ಮ ಜನತೆಗೆ ಹೇಳ್ತಾ ಇರೋದು ನೋಡಿ, ಈ ರೀತಿ ನೀವು ನಿಮ್ಮ ಸಂಘಟನೆ ಇದ್ದೀರಾ, ಸಂಘ ಇದ್ದೀರಾ, ಅದಕ್ಕೆ ಹೆಸರಿಡಿ, ನೀವಾಗಿ ಅದನ್ನು ಬೆಳೆಸಿ. ಅದು ನಿಮ್ಮ ಹೆಸರಲ್ಲಿರುತ್ತೆ, ಇನ್ನೊಬ್ಬರ ಹೆಸರಲ್ಲಿ ಇರಬೇಕಂತೇ ಇಲ್ಲ. ಅದಲ್ಲದೆ ಇವಾಗ ಕೆಲವು ಪೊಲೀಸ ಠಾಣೆಗೆ ಹೋದರೆ ಪೊಲೀಸರು ಏನು ಹೇಳ್ತದೆ ಅಂತ ಹೇಳಿದ್ರೆ, ನೀವು ದುಡ್ಡು ತಗೊಂಡಿದ್ದೀರಲ್ಲ, ಕಟ್ಟಬೇಕಲ್ಲ ಸ್ವಾಮಿ. ಕಟ್ತೀವಿ, ನೀವು ಹೇಳಿ ರೀತಿಯಲ್ಲಿ ನಾವು ದುಡ್ಡು ತಗೊಂಡು ಕಟ್ತೀವಿ. ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಯೋಜನೆ, ಗ್ರಾಮೀಣಾಭಿವೃದ್ಧಿ ಯೋಜನೆ, ಇದರ ಮುಖಾಂತರ ಗ್ರಾಮಾಭಿವೃದ್ಧಿ ಮಾಡಿರೋದು. ನೀವು ಆ ಬ್ಯಾಂಕಿಂದ ನಾನು ಕೇಳಿದ್ನಲ್ಲ ಇವಾಗ, ಅದೇ ರೀತಿ ಆ ಪಾಸ್ ಪುಸ್ತಕ ಕೊಡಿ ಅಂತ ಕೇಳೋದು ಅದಾಗಲ್ಲ. ಏನು SKDRDP ಡೈರೆಕ್ಟ್ನವರನ್ನು, ಅದರ ಅಧ್ಯಕ್ಷರನ್ನು ತನಿಖೆ ಮಾಡಲಿಕ್ಕೆ, ಅವರ ವಿಚಾರ ಮಾಡಲಿಕ್ಕೆ ಇವರ ಜೈಲು ಮಾಡಿದ್ರೆ ಸಾಧ್ಯ ಇಲ್ಲ. ಏನು ಹೇಳ್ಬೇಕು ಹೇಳಿ? ನಾವು ಆದರೆ ನೀವು ಕಟ್ಟಿ ಅಂತ, ನಾವು ಕಟ್ತೇವೆ, ಕಟ್ಟಲು ನಾವೇ ಕಟ್ತೇವೆ. ನಾವು ಹೇಳಿದ ರೀತಿಯಲ್ಲಿ ಪಾಸ್ ಪುಸ್ತಕ ತೆಗೆದುಕೊಡಿ. ನೀವು ಒಂದು ಕಡೆ ನಂಬಿಕೆ ಆಗ್ತಾ ಇದ್ದೀವಿ. ಅಧಿಕಾರಿಯವರೇ, ಆ ಬಟ್ಟೆಗಾರರು ಒಂದಿಷ್ಟು ಗೌರವ ಕೊಡಿ. ಅದು ಎಲ್ಲ ಅಧಿಕಾರಿಯವರು ಹೇಳ್ತಾ ಇಲ್ಲ, ಒಂದಿಷ್ಟು ಅಧಿಕಾರಿಯವರು. ನೀವು ಆ ಬಟ್ಟೆಗಾದ್ರೂ ಒಂದು ಸ್ವಲ್ಪ ಗೌರವ ಕೊಡಿ. ತಮ್ಮ ಹತ್ರ ಬರ್ತಾರೆ, ಬಡವರು ಬರ್ತಾ ಇರೋದು, ನೊಂದವರು ಬರ್ತಾ ಇರೋದು, ಶ್ರೀಮಂತರು ಬರ್ತಾ ಇಲ್ಲ. ಶ್ರೀಮಂತರು ಫೋನ್ ಬಂದರೆ ಸಾಕಲ್ಲ, ಎದ್ದು ನಿಲ್ತೀರಲ್ಲ. ಬಡವರು ಕೇಳಿದ್ರೆ ಅವ್ರಿಗೆ ಗೌರವ ಕೊಡಲ್ಲ. ಬೆಳಗ್ಗೆ ಸಾಯಂಕಾಲ ಕಾಯಿಸ್ತಾ ಇರ್ತಾರೆ. ಇಂಥ ಕೆಲಸವನ್ನು ನೀವು ಮಾಡಬೇಡಿ. ಇದಕ್ಕೋಸ್ಕರ ನಾನು ಇವಾಗಲೇ IG ಅವರಿಗೆ ದೂರು ದಾಖಲು ಮಾಡಿದ್ದೀವಿ. 2 ಠಾಣೆ ವಿಷಯವನ್ನು ಪ್ರಸ್ತಾಪನೆ ಮಾಡಿ, ಅದು ದಾಖಲೆ ಇದ್ದಕ್ಕೆ ಪಕ್ಕ ದಾಖಲೆ ಇದೆ. ಅದಕ್ಕೂ 2 ಠಾಣೆಯ ಅಧಿಕಾರಿಯವರ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದೀನಿ. ತನಿಖೆಗೆ ಬರುವಾಗ ನಾನು ಅದರ ದಾಖಲೆಯನ್ನು ಕೊಡ್ತೀನಿ. ಏನಕ್ಕೆ ಸ್ವಾಮಿ ಅವರೊಟ್ಟು ಕೈ ಜೋಡಿಸ್ತೀರಾ ನೀವು? ದೇಶ ಲೂಟಿ ಹೊಡಲಿ ಅಂತ, ಇನ್ನೂ ಲೂಟಿ ಎಷ್ಟು ಬೇಕಾದ್ರೂ ಹೊಡಲಿ ಅಂತಲ್ಲ. ಗ್ರಾಮ ಅಭಿವೃದ್ಧಿ ಮಾಡೋದು ಹೆಂಗೆ ಅಂತ ಅವರಿಗೆ ಕಲಿಸಿಕೊಡಿಲ್ಲಾರೆ. ನಿಮ್ಮಿಂದ ಆದರೂ ಅವರು ಕಲಿಯಲಿ. ನಾನಷ್ಟೇ ಹೇಳಿದೆ, ನಾನು ಇದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೆ ಆಗಲ್ಲ. ನೀವು ಇನ್ನೂ ನಮ್ಮವರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರಬೇಡಿ. ಇಷ್ಟು ನಾವು ತಾಳ್ಮೆಯಿಂದ ಇದ್ದೆ. ನಾವೇನು ಇವಾಗ ಮೊನ್ನೆ ಆರೋಗ್ಯ ಸಚಿವರ ಹತ್ರ ಹೋಗಿರೋದು ಒಂದು ಮನೆ ಕೊಡಲಿಕ್ಕೆ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಬರುವಂಥ ಅನಾಹುತಕ್ಕೆ ಅವರು ಹೊಣೆಗಾರರಾಗಿರ್ತಾರೆ. ಇವಾಗ ಮೊನ್ನೆ ನೋಡಿದ್ರ ಕಲ್ಕತ್ತಾದಲ್ಲಿ ಹೆಣ್ಣು ಮಗಳ ಅತ್ಯಾಚಾರ ಸುಪ್ರೀಂ ಕೋರ್ಟ್ ಬಂದು ತನಿಖೆಗೆ ಎಂಟ್ರಾಗಿದ್ದಾರೆ, ತನಿಖೆ ಮಾಡಿಸ್ಲಿಕ್ಕೋಸ್ಕರ. ಆವಾಗ ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇರೋದು ಇದು ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ವಾ? ನಾವೆಲ್ಲ ದಡ್ರ ಹಂಗಾರೆ? ದೇಶದ ಪ್ರಧಾನಿಯಿಂದ ಹಿಡಿದು ಇಲ್ಲೇ ಒಂದು ಜನಪದ MLA ತನಕ ಕಣ್ಣು ಕಾಣಿಸ್ತಾ ಇಲ್ಲ. ನಾವು ದಡ್ರು, ನೀವೆಲ್ಲ ಬುದ್ಧಿವಂತರು. ಅದೇ ಪರಿಸ್ಥಿತಿ ಏನು ಕಲ್ಕತ್ತಲ್ಲಾಗಿದೆ, ಅದೇ ಪರಿಸ್ಥಿತಿ ದಕ್ಷಿಣ ಕನ್ನಡ ಬರ್ದಂಗೆ ನೀವು ನೋಡಿದರೆ ನಿಮಗೆ ಚೆನ್ನಾಗಿರುತ್ತೆ. ನಮಗೊಂದು ತಾಳ್ಮೆ ಇದೆ. ಎಲ್ಲದಕ್ಕೂ ಸ್ಟೇ ತಂದುಬಿಟ್ಟು ಕೂಟ್ರೆ ನಾವೇನು ದಡ್ರಲ್ಲ, ಇದನ್ನು ನೋಡಿಕೊಂಡು ಕೂರಲಿಕ್ಕೆ. ನಾನು ಇಷ್ಟು ಮಾತ್ರ ನಮ್ಮ ಅಧಿಕಾರಿಯವರಿಗೆ ಜನಪದಿ ನೋಡಿ, ಸೌಜನ್ಯ ವಿಷಯವನ್ನು ಇನ್ನೂ ಹೆಚ್ಚಿನ ಟೈಮಿಗೆ ಮುಂದಕ್ಕೆ ತಗೊಂಡೋಗಬೇಡಿ. ನಮ್ಮ ಹೋರಾಟಕ್ಕೆಲ್ಲ ಅಡ್ಡಗಾಲಾಗ್ತಾ ಇದ್ದೀರಾ, ಬೇಡ. ಇದು ನಿಯತ್ತಾಗಿ ಕೆಲಸ ಮಾಡಿ. ಯಾರು ಜನಪ್ರತಿನಿಧಿ ಅವರಿಗೆ ಹೇಳ್ತಾ ಇದ್ದೀನಿ, ನಿಯತ್ತಾಗಿ ಕೆಲಸ ಮಾಡಿ, ತನಿಖೆ ಮಾಡಿ. ಈ ಹಿಂದೆ ನಾನು ಲೆಟ್ರ್ ಕೊಟ್ಟು ಹಾಕಿದ್ದೀನಿ, ನಾನೇ ತೋರಿಸ್ಕೊಡ್ತೀನಿ ಎಲ್ಲೆಲ್ಲ ಏನು ಹಾಕಿದೆ ಅಂತ. ತಾಕತ್ತಿದ್ದರೆ ಈ ಮೂಲಕ ಹೇಳ್ತಾ ಇದ್ದೀನಿ, ಕಮಿಟಿ ರಚನೆ ಮಾಡಿ. ನಾನೇನೋ ತಪ್ಪಾಗಿದ್ದರೆ, ಸುಳ್ಳು ಹೇಳ್ತಾ ಇದ್ರೆ ನನ್ನ ಮೇಲೆ ಪ್ರಕರಣ ದಾಖಲು ಮಾಡಿ, ನನ್ನನ್ನು ಗೆಲ್ಲಿಗೇರಿಸಿರಿ. ನಾನು ಧೈರ್ಯ ಇದ್ದೀನಿ. ಅಷ್ಟು ಧೈರ್ಯ ಇದ್ದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೊಂದು. ಎಲ್ಲೆಲ್ಲ ಹಾಕಿ ಎಲ್ಲವನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತು ಹೋಗಬೇಕಿತ್ತು ಬೆಳ್ತಂಗಡಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ನೇರವಾಗಿ ಮಾತಾಡ್ತೀನಿ, ನಾನೇ ದೂರು ಕೊಡ್ತೀನಿ, ಇನ್ನೂ ಕೊಡ್ತೀನಿ. ನಾನು ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟು ಪವರ್ ಇದೆ ಅಂತ ನೀವು ತೋರಿಸ್ಕೊಡಿ. ನೀವು ಎಲ್ಲವನ್ನು ಜನಪ್ರತಿನಿಧಿಗಳು, ಆ ದೊಡ್ಡ ಶ್ರೀಮಂತರು ಹೇಳೋದನ್ನು ಕೇಳ್ಕೊಂಡಿರಲಿಕ್ಕೆ ಅಲ್ಲ, ನಮ್ಮ ಬಟ್ಟೆಗೆ ಪವರ್ ಇದೆ, ನನಗೂ ಪವರ್ ಇದೆ, ಅದು ಉಪಯೋಗಿಸುತ್ತೆ ತೋರಿಸ್ಕೊಡಿ. ಉಪಯೋಗಿಸಿ. ಅದು ಏನು ಬೆಂಗಳೂರಲ್ಲಿ ಮಾಡಿದಾರಲ್ಲ ದರ್ಶನ ಪ್ರಕರಣದಲ್ಲಿ ಯಾವ ಥರ ಪೊಲೀಸರು ಮಾಡಿ, ಅದೇ ಥರ. ಏನು ಅವ್ರು ಮಾತ್ರ ಪೊಲೀಸು? ಅವ್ರು ಮಾತ್ರ ಕಾಕಿ ಹಾಕಿರೋದು? ಅವ್ರು ಮಾತ್ರ ಜನಸೇವೆ ಮಾಡಲಿಕ್ಕೆ ಇರೋದು? ಪ್ರತಿಯೊಬ್ಬರಿಗೆ ಪವರ್ ಇದೆ, ಅದನ್ನು ಉಪಯೋಗಿಸಿ. ನೀವು ಒಂದು ದಿನ ಆದರೂ ಒಂದು ದಿನಕ್ಕೆ ಹೀರೋ ಆಗಿ. ನೀವು 60 ವರ್ಷ ಆಗುವವರು ಕೆಲಸ ಮಾಡಿಕೊಂಡು ನಾನೇನೋ ಮಾಡಿದೆ ಅಂತ ಹೇಳೋದಲ್ಲ.
ಏನಿದೆ ನಿಮ್ಮ ಪವರ್ ಅದನ್ನು ಎತ್ತಿ ತೋರಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಬಡ್ಡಿ ವಿಷಯ ಅಲ್ಲ. ಅದಲ್ಲ, ಇನ್ನೊಂದು ಬೆಳಗಾಮಲ್ಲಿ ಬೆಳಗಾಂ ಗೋಕಾಲ್ ಒಂದು ಅಮ್ಮ ಚಿಕ್ಕೋಡಿ ಅಲ್ಲ, ಏನಾಗಿದ್ರು ಅವರು? ಏನು ಕೆಲಸ ಮಾಡ್ತಾಯಿದ್ರು ಅವರು? ಸೇವಾ ಪ್ರತಿನಿಧಿ. ಹೌದು. 2011ರಿಂದ 2022 ತನಕ ಸೇವಾ ಪ್ರತಿನಿಧಿ ಕೆಲಸ ಮಾಡ್ತಾಯಿದ್ರು. ಕೇಳಿ, ನೀವು ಏನಾದರೂ ಇವರಿಗೆ ಇನ್ನೊಂದು ವಿಷಯ ಏನಂತ ಹೇಳಿದೆ, ಈ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಈ SKDRDP ಸಂಘದ ಇರುವ ದೊಡ್ಡವರು ಹೇಳ್ತಾ ಇರೋದೇನು ಅಂತ, ಅಲ್ಲಿ ಕೆಲಸ ಮಾಡ್ತಾಯಿದ್ದವರಿಗೆ ನೀವು DPಯಲ್ಲಿ ಇದನ್ನೇ ಹಾಕಬೇಕು, ನೀವು ಶೇರ್ ಮಾಡಬೇಕು, ಕಮೆಂಟ್ ಹೊಡಬೇಕು, ಇಲ್ಲ ನಿಲ್ಲಿಕ್ಕಾಗಲ್ಲ, ಎಲ್ಲ ಮುಳುಗಿ ಹೋಗುತ್ತೆ. ಈ ರೀತಿಯಲ್ಲಿ ಭಯ ಬೀಳಿಸಿ ಒಂದಿಷ್ಟು ಜನ ಕೂರಿಸಿದ್ದಾರೆ. ಕಮೆಂಟ್ ಯಾವ ಥರ ಬರ್ತಾ ಇದೆ? ಬೈತಾ ಇದ್ದಾರಾ ನಮಗೆಲ್ಲ? ಬೈತಾ ಇರೋರಿಗೆ ಏನು ಹೇಳ್ತೀನಿ, ಆ ಬೈತವ್ರಿಗೆ ಒಂದು ಮಾತು ಹೇಳ್ತೇನೆ, ಬೈರಿ, ನೀವು ಎಷ್ಟು ಬೇಕಾದ್ರೆ ಬರೀರಿ, ಬೇಡ ಅಂತ ಹೇಳಲ್ಲ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಮೊದಲು ನಿಮ್ಮ ಹೆಣ್ಣು ಮಕ್ಕಳ ರಕ್ಷಣೆ ಕೊಡಿ, ಆನಂತರ ಕಮೆಂಟ್ ಹೊಡೀರಿ. ನಿನ್ನ ಗಿರೀಶನ್ ಮಠನವರ ಪೇಜಲ್ಲಿ ಬರಿತಾ ಇದ್ರೆ, ಕಮೆಂಟ್ ಬರಿತಾ ಇದ್ರು, ಎಂದೆಲ್ಲ ಕಾಸಿಗೋಸ್ಕರ ಕೈ ಚಾಚ್ತಾ ಇದ್ದೀರ ಅಲ್ಲಿ. ಇದೇನಾ ನೀವು? ನಿಮ್ಮ ಜನ್ಮನ ಇದು? ಕಮೆಂಟ್ ಬರಿತಾ ಇದ್ದೀರ ನೀವಲ್ಲ? ಎಂದೆಲ್ಲ ಕಾಸು ತಿಂದ್ಕೊಂಡು ಇರಲೇ ನೀವು ಮನೆಯಲ್ಲಿ? ಅದು ಅವರ ಮಕ್ಕಳ ನೀವು? ಸ್ವಲ್ಪ ಆದ್ರೂ ಬುದ್ಧಿ ಬೇಕು ನಿಮಗೆ ಆಲೋಚನೆ ಮಾಡಲಿಕ್ಕೆ. ಕಮೆಂಟ್ ಬರಿತಾ ಇದ್ದಾರಾ ನಿಮ್ಮ ಯೋಗ್ಯತೆಗೆ? ಕೆಟ್ಟ ಬರಿತಾ ನಿಮಗೆ ಅಪ್ಪ ಅಮ್ಮ ಯಾರು ಇಲ್ವಾ? ಹೆಣ್ಣದ ಮಕ್ಕಳು ಯಾರು ಇಲ್ವಾ? ಒಂದು ವಿಷಯ ಮಾಡಿರಿ, ಈ ಕಮೆಂಟ್ ಬರೆಯುವವರಿಗೆ 1 ನಿಮಿಷ ಆಲೋಚನೆ ಮಾಡಿ. ನೀವು ಹಂಗೇ ಆಲೋಚನೆ ಮಾಡಿ, ಕಮೆಂಟ್ ಬರಿಬೇಡಿ ಇವಾಗ, ಆನಂತರ ಬರೀ. ಸೌಜನ್ಯ ನಿಮ್ಮ ಮನೆಯ ಹೆಣ್ಣು ಮಗಳು, ಇಲ್ಲಾರ ಕಮೆಂಟ್ ಬರುವವರ ನಿಮ್ಮ ಮಕ್ಕಳಿದ್ದರೆ, ಇಲ್ಲ ನಿಮ್ಮ ಹೆಣ್ಣು ಮಕ್ಕಳಿದ್ದರೆ, ಇಲ್ಲ ಅಕ್ಕ ತಂಗಿಯರಿದ್ದರೆ, ಅದನ್ನು ಸೌಜನ್ಯ ನಮ್ಮ ಅನುಸರಿಸ್ಕೊಳ್ಳಿ. ಸೌಜನ್ಯ ಒಂದು ಹೆಣ್ಣು ಮಗಳು, ದಿನ ಕಾಲೇಜಿಗೆ ಹೋಗ್ತಾ ಇದ್ದಳು, ಬರ್ತಾ ಇದ್ದಳು, ತುಂಬ ಸಂತೋಷವಾಗಿ ನಡೆಸ್ತಾ ಒಂದು ಕುಟುಂಬ. ಮಗಳನ್ನ ಕಾಯ್ತಾ ಮನೇಲಿ ಅಮ್ಮ ಇರ್ತಾರೆ, ಅಪ್ಪ ಏನಾದ್ರು ಕೆಲಸಗಾರ, ಮಗಳಿಗೋಸ್ಕರ ಏನಾದ್ರು ತಿಂಡಿ ತಗೊಂಡು ಬರ್ತಾ ಇರ್ತಾರೆ. ಮಗಳಂತ ನೀವು ಸಾಯ್ತಾ ಇರ್ತೀರ ಅಲ್ವಾ? ಅಂಥ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಶಾಲೆಗೆ ಹೋಗಿ ಕಾಲೇಜಿಗೆ ಹೋಗಿ ಬರ್ತಾ ಇರ್ತಾಳೆ. ಬರ್ತಾ ಇರೋ ಸಂದರ್ಭದಲ್ಲಿ ಒಂದು ಹಗಲು, ರಾತ್ರಿನೂ ಅಲ್ಲ, ಹಗಲೊತ್ತು ಧರ್ಮಸ್ಥಳ ಅಲ್ಲೇ ನಿಮ್ಮ ಹೆಣ್ಮಕ್ಳನ್ನ ತಿಸ್ಕೊಳ್ಳಿ. ಆ ಸೌಜನ್ಯ ಬರ್ತಾ ಇರೋ ಸಂದರ್ಭದಲ್ಲಿ ಧರ್ಮಸ್ಥಳ ಪುಣ್ಯಕ್ಷೇತ್ರ, ದೊಡ್ಡ ಆರ್ಚ್ ಇದೆ, ಈ ಕಡೆ ದೊಡ್ಡ ನೇತ್ರಾವತಿ ನದಿ ಇದೆ. ಇದರ ಮಧ್ಯಭಾಗದಲ್ಲಿ ನಿಮ್ಮ ಮಗಳು ಸೌಜನ್ಯ ಅಲ್ಲ, ನಿಮ್ಮ ಮಗಳು ನಡ್ಕೊಂಡು ಹೋಗ್ತಾ ಇದ್ದಿರೋ ಸಂದರ್ಭದಲ್ಲಿ ಒಂದು ಇನ್ನೊಂದು ಕಾರ್ ಬರುತ್ತೆ. ಕಾರ್ ಬಂದು ಬಾಯಿಗೆ ಒಂದು ಬಟ್ಟೆ ಹಚ್ಚಿ ಗಾಡಿ ಎತ್ತಾಕೊಂಡು ಹೋಗ್ತಾರೆ. ಮನೆಯಲ್ಲಿ ನೀವು ಕಾಯ್ತಾ ಇದ್ದೀರ, ನಿಮ್ಮ ಮಗಳು ಬರೋದನ್ನು ಕಾಯ್ತಾ. ಸೌಜನ್ಯ ಅಲ್ಲ, ನಿಮ್ಮ ಮಗಳು. ಕಮೆಂಟ್ ಬರುವೇ ಹೇಳ್ತೀನಿ, ನಿಮ್ಮ ಮಗಳು ಇಲ್ಲ ನಿಮ್ಮ ಅಕ್ಕ, ನಿಮ್ಮ ತಂಗಿ ಬರ್ತಾ, ನೀವು ಕಾಯ್ತಾ ಇದ್ದೀರಾ, ಬರ್ತಾ ಇಲ್ಲ, ಬೊಬ್ಬಿ ಇಡ್ತಾರೆ. ಇನ್ನು ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇದ್ದೀರಾ, ನಮ್ಮ ಮಗಳಲ್ಲಿ ಮಗಳು ಬಂದಿಲ್ಲ ಅಂತ. ರಾತ್ರಿ ಎಲ್ಲ ಹುಡುಕ್ತಾ ಇದ್ದೀರಾ, ಸಿಗ್ತಾ ಇಲ್ಲ. ಮಗಳು ಎಲ್ಲೇ ಒಂದು ಗೊತ್ತಿಲ್ಲ. ಪಾಪ ನಿಷ್ಠಾವಂತ ಒಂದು ಹೆಣ್ಣುಮಗಳು, ಯಾರಿಗೂ ಒಂದು ತೊಂದರೆ ಕೊಟ್ಟವಲ್ಲ ನನ್ನ ಮಗಳು ಅಂತೇಳಿ ಅದೇನಿಸ್ಕೊಳ್ಳಿ. ನನ್ನ ಮಗಳು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ದಿನ ಬಂದರೆ ಅಪ್ಪ ಅಮ್ಮ ಅಂತ ಕರಿತಾ ಇದ್ರು, ಇಲ್ಲ ಅಣ್ಣ ಅಂತ ಕರಿತಾ ಇದ್ರು ಅಂತ ತಿಳಿಸ್ಕೊಳ್ಳಿ. ಈ ಹೆಣ್ಣು ಮಗಳನ್ನು ಎತ್ತಾಕೊಂಡೋಗಿ ರಾತ್ರಿ ನಿಮ್ಮ ಮಗಳನ್ನು, ಈ ಕಮೆಂಟ್ ಬರಿತಾ ಇದ್ದೀರಲ್ಲ, ನಿಮ್ಮ ಮಗಳನ್ನು ಅನಿಸ್ಕೊಳ್ಳಿ, ಇಲ್ಲ ನಿಮ್ಮ ಅಕ್ಕ ತಂಗಿನ ಅನಿಸ್ಕೊಳ್ಳಿ, ರಾತ್ರಿ 7-8 ಜನ ಸೇರಿ ಅತ್ಯಾಚಾರ ಮಾಡಿ, 7-8 ಜನ ಸೇರಿ ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಿ, ಅವತ್ತು ರಾತ್ರಿ 1:30-2 ಗಂಟೆ ಮಧ್ಯ ಏನು ಹೆಣ್ಣುಮಗಳು ಕಾಣೆಯಾಗಿದೆ ಅಲ್ಲಿಂದ ಸ್ವಲ್ಪ ದೂರ ಆ ಒಂದು ದೊಡ್ಡ ಹಳ್ಳ ಇದೆ, ಅಲ್ಲಿಂದ ಹೋಗ್ಲಿಕ್ಕೆ ಆಗಲ್ಲ. ಆವಾಗ ಏನಂತ ಎಳ್ಕೊಂಡು ಹೋಗಿ ಹಾಕಿರ್ತಾರೆ. ಅಂದರೆ ಅದರ ಎದೆಬಾಗಿನೆಲ್ಲ ಕಚ್ಚಿ ಹೀನಾಯ ರೀತಿಯಲ್ಲಿ ತಂದು ಹಾಕಿ, ನಿಮ್ಮ ಮಗಳು ನಿಮ್ಮ ಕಣ್ಣಿಗೆ ಕಾಣಿಸುವ ಏನಾಗಿರ್ಬೋದು, ಯಾವ ರೀತಿಯಲ್ಲಿರೋದು ಆಲೋಚನೆ ಮಾಡಿ. ನೀವು ನಿಮ್ಮ ಮಗಳಾಗಿದೆ ಏನಾಗ್ಬೋದು, ಇದನ್ನು ಆಲೋಚನೆ ಮಾಡಿ ನೀವು ಬರೀರಿ. ಆ ನನ್ನ ಮಗಳ ಸತ್ತಿರೋದು, ನನ್ನ ಮಗಳನ್ನ ಅತ್ಯಾಚಾರ ಮಾಡಿರೋದು ಅಂತ ನೋಡಿಬಿಟ್ಟು ಬರೀರಿ. ಹೀನಾಯ ನಾಚಿಕಟ್ಟನ್ನು. ಬಾಕಿ ಹೇಳ ಅಂದಿಗಳಂತ ಹೇಳ್ಬೇಕು, ಬೇರೆ ಯಾವ್ದು ಭಾಷೆ ಹೇಳಲ್ಲ ಅವರಿಗೆ. ಹೇಳ ಹೆಂಗಸರೇ ಬರೀತಾರೆ ಅವಳು ಮಕ್ಕಳಿದ್ರೆ ತಾನೆ, ಮಕ್ಕಳೆಲ್ಲ ಕೊಟ್ಟಿರ್ಬೋದು ಯಾರಿಗಾದ್ರು, ಅಂಥವ್ರು ಕಮೆಂಟ್ ಬರಿತಾ ಇರೋದು. ಗಂಡಸರು ಬೇರೆ ಯಾರೆಲ್ಲ ಬರಿತಾ ಇರೋದು, ಕಮೆಂಟ್ ಬರಿತಾ ಇರೋದು. ನಿಮ್ಮ ಯೋಗ್ಯತೆ ನೇರವಾಗಿ ಬರ್ರಿ, ನೇರವಾಗಿರಿ. ನಿಮ್ಮ ಯೋಗ್ಯತೆ ಇದ್ದರೆ ಕೆಟ್ಟದಾಗಿ ಕಮೆಂಟ್ ಬರುವಿರ, ಇಲ್ಲ ಅವನಿಗೆ ಬರೀರಿ. ಇದೆಲ್ಲ ಬರೀತಾ ನಮಗೆ ಬರಿತಾ ಇರೋದಲ್ಲ, ಇದು ಅವನಿಗೆ ಅತ್ಯಾಚಾರಿಗೆ ಬರ್ತಾ ಇರೋದು. ಅತ್ಯಾಚಾರ ಮಕ್ಕಳಿಗೆ ಬರಿತಾ ಇದೆಯಾ ನೀವೆಲ್ಲ? ನಿಮಗೆಲ್ಲ ಇದು ಈ ಥರ ಅಲ್ಲ. ಸರಿ, ಮುಂದೆ ಬೆಳಗಾಂ ಸವಿತಾ ಮೇಡಮ್ ಅವರು ಸೇವಂತೆ ಕೆಲಸ ಮಾಡ್ತಾರೆ.
11 ವರ್ಷ ಕೆಲಸ ಮಾಡಿದ್ದಾರೆ. ಮಾಡಿದ್ದಾರೆ. 11 ವರ್ಷ ನಂತರ ಪಾಪ ಡೆಲಿವರಿ ರಜೆಗೋಸ್ಕರ ಒಂದು 6 ತಿಂಗಳು ರಜೆ ಕೇಳಿದ್ದಾರೆ. 6 ತಿಂಗಳು ರಜೆ ಕೇಳಿ 6 ತಿಂಗಳು ರಜೆಯಲ್ಲಿ ಹೋದರೆ 3 ತಿಂಗಳಿಗೆಲ್ಲ ನೀವು ಬರಲೇಬೇಕಂತ ಹೇಳಿದ್ರು ನನಗೆ ಕೆಲಸಕ್ಕೆ. ಪ್ರೆಷರ್ ಹಾಕಿದ್ರು ಅವ್ರು ಹೇಳ್ತಾರೆ ಪಾಪ ಅಮ್ಮ ವೀಡಿಯೋಲ್ಲಿ ನೋಡಿರ್ಬೋದು, ದಪ್ಪ ಇದ್ದಾರೆ, ನಡಲಿಕ್ಕಾಗಲ್ಲ. ಅವಾಗ ಹೇಳಿಲ್ಲ, ಮಗು ಹುಷಾರಿಲ್ಲ, ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ ಅಂತ ಕೇಳಿ. ಆಗೋದೇ ಇಲ್ಲ. ಇವರಿಗೆ ಹೆಣ್ಣಿನ ಸಬಲೀಕರಣ ಮಾಡ್ತಾ ಇದ್ದಾರಲ್ಲ, ಹೆಣ್ಣಿನ ಅತ್ಯಾಚಾರ ಮಾಡ್ತಾ ಇರೋದು. ಹೆಣ್ಣಿನ ಸಬಲೀಕರಣ ಅಲ್ಲ ನೀವು ಮಾಡ್ತಾ, ಹೆಣ್ಣಿನ ಅತ್ಯಾಚಾರ ಮಾಡ್ತಾ ಇರೋದು. ಅದು ಮೊದಲು ಅರ್ಥ ಮಾಡಿ. ಅಲ್ಲಿಂದ ತಾಯಿಯನ್ನು ಕರೆಸಿದಾರಂತೆ ಕೆಲಸಕ್ಕೆ. ಅವ್ರು ನೋಡಬೇಕು ಪಾಪ, ಅದು ಹೆಂಗೂ ಹೋದ್ರೆ ಗೊತ್ತಿಲ್ಲ. ಬಿಟ್ಟು ಚಿಕ್ಕ ಮಗುವನ್ನ ಹಿಡ್ಕೊಂಡು ಹೌದು ಎಲ್ಲ ಮನೆಗೆ ಹೋಗಿ ಕೂತು ಲೆಕ್ಕ ಮಾಡಿ ಎಲ್ಲ ಬಂದ್ರಂತೆ. 9 ತಿಂಗಳು ಕೆಲಸ ಮಾಡಿದ್ರು. ಕೆಲಸ ಮಾಡಿ ಒಂದಿಷ್ಟು ದುಡ್ಡನ್ನೆಲ್ಲ 11 ತಿಂಗಳು 9 ತಿಂಗಳು ಇಲ್ಲ 9 ತಿಂಗಳು ಕೆಲಸ ಮಾಡಿರೋದು. 11 ವರ್ಷ 9 ತಿಂಗಳು ಕೆಲಸ ಮಾಡಿ ಲಾಸ್ಟಿಗೇನೋ ಬಂತು ದುಡ್ಡೆಲ್ಲ, ಒಂದಿಷ್ಟು ಬಂತು. ಇನ್ನು ಬಡ್ಡಿ ಆಗಿರು ಬರ್ಲಿಕ್ಕಿರುವಂತು. ಇವರಿಗೆ ಪ್ರೆಷರ್ ಏನೋ ಅತ್ತ, ದುಡ್ಡು ಕೊಡುವ, 28 ಲಕ್ಷ ದುಡ್ಡು ಕೊಡುವ ಅಂತ, ನಿನ್ನ ಮನೆ ಮಾರಿ ಆದ ದುಡ್ಡು ಕೊಡುವ ಅಂತ. ಈ ಅಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡುವುದು. ಇವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಾಲ ತಗೊಂಡಿರೋದಲ್ಲ, ಅಲ್ಲ. ಇವರು ತೆಗೆದು ಬಡ್ಡಿಗೆ ಕೊಟ್ಟವರಲ್ಲ, ಇವರ ಗ್ಯಾರಂಟಿಗೆ ಕೊಟ್ಟವರು ಅಲ್ಲ. ಅಲ್ಲಲ್ಲಿ ಹೋಗಿ ನೀವು ಸಂಘ ರಚನೆ ಮಾಡಿ ಆ ಸಂಘಕ್ಕೆ ನಾವು ದುಡ್ಡು ಕೊಡ್ತೀವಿ, ಅದು ಕೊಡಿ ಅಂತ. ಅದು ಅಕೌಂಟ್ ಮುಖಾಂತರವಲ್ಲ, ಕ್ಯಾಶ್ ಆಗಿ ಕೊಡಿ ಅಂತ. ಈ ರೀತಿಯಲ್ಲಿ ಕೊಟ್ಟ ಅಲ್ಲ. ಇವರು ಏನು ಅಗ್ರಿಮೆಂಟ್ ಮಾಡುದಿಲ್ಲ, ಇದನ್ನು ಇಷ್ಟು ನೀವು ಕೊಟ್ಟ ಹಣವನ್ನು ಕಲೆಕ್ಷನ್ ಮಾಡಿ ಕೊಡಿ ಅಂತ ಹೇಳಿ ಅಗ್ರಿಮೆಂಟ್ ಬರಲಿಲ್ಲ. ಬರೆದಿದ್ರೆ ಓಕೆ. ಹೌದು, ಇದು ಯಾವುದಿಲ್ಲ. ಅವರು ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ರು. ಆ 3,000 2,000 ಈ ರೀತಿಯಲ್ಲಿ ಸ್ಟಾರ್ಟಿಂಗ್ ಏನು 500 ರೂಪಾಯಿ ಅಂತ ಕಾಣಿಸ್ತೆ. ಈ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು. ಸರಿ ಅಂತೇಳಿ ಅವರು ಬಂದರು. ಕೆಲಸ 9 ತಿಂಗಳು ಕೆಲಸ ಮಾಡಿದ್ದಾರೆ. ಆ ಒಂದು ಹೆಣ್ಣು ಮಗಳಿಟ್ಟು 9 ತಿಂಗಳು ಕೆಲಸ ಮಾಡಿದರೆ 9 ತಿಂಗಳ ಸಂಬಳ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಇದು ಹೆಣ್ಣು ಮಕ್ಕಳ ಸಬಲೀಕರಣ ಮಾಡ್ತಾ ಇರೋದು. ಹೆಣ್ಣು ಮಕ್ಕಳ ರಕ್ಷಕರು, ಹೆಣ್ಣು ಮಕ್ಕಳ ಭಕ್ಷಕರ ನೀವು, ಹೆಣ್ಣು ಮಕ್ಕಳ ಭಕ್ಷಕರು ನೀವು. ಸಬಲೀಕರಣ ಮಾಡೋದಲ್ಲ ಹೆಣ್ಣು ಮಕ್ಕಳು. ಅಲ್ಲಿಂದ ತಿರುಗೇನು ಗೊತ್ತಾ, 11 ವರ್ಷ ಕೆಲಸ ಮಾಡಿದ್ದೀವಿ. ಅವ್ರು 11 ವರ್ಷಕ್ಕೆ ಎಷ್ಟು ಕೋಟಿ ಸಂಪಾದನೆ ಮಾಡಿರ್ಬೋದು. ಹೌದು. ನನ್ನ ಪ್ರಕಾರವಾಗಿ ಈ ಒಂದು ಸಂಘದಲ್ಲಿ 1 ಲಕ್ಷ ರೂಪಾಯಿ ಹಾಕಿದರೆ ಒಂದೇ ವರ್ಷಕ್ಕೆ ಡಬಲ್ ಆಗ್ತಾ ಇದೆ. 1 ಲಕ್ಷ 2 ಲಕ್ಷ ಆಗ್ತಾ ಇದೆ. ಇದಕ್ಕೋಸ್ಕರ ಶನಿವಾರ ದುಡ್ಡು ಕಲೆಕ್ಷನ್ ಮಾಡ್ತಾ ಇರೋದು. ಇದುವರೆಗೆ ಗೊತ್ತಿಲ್ಲ. ಇದಕ್ಕೇನೆ 100% ಆಗುತ್ತೆ. ಇದು ಆ ರೀತಿಯಲ್ಲಿ ಬಡ್ಡಿ ಕೊಟ್ಟರೆ 100% ಆಗುತ್ತೆ. ಅದಕ್ಕೆ ನನಗೆ ಕಳಿಸ, ನೀವು ಈ ಥರ ಮಾಡಿ ನಿಮ್ಮ ಅಭಿವೃದ್ಧಿ ಆಯ್ತಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ರು. ಅಲ್ಲಿಂದ ಅಷ್ಟು ದುಡ್ಡು ಬಂದಿರುತ್ತಲ್ಲ, ಅಷ್ಟೇ ದುಡ್ಡು ಕೊಟ್ಟರೆ ಅಷ್ಟೇ ದುಡ್ಡು ಅವ್ರು ತಿಂದಾಕಿರ್ತಾರೆ. ಕೊನೆಗೆ ಈ ಅಮ್ಮನ ಹತ್ರ ಎಷ್ಟು ತೊಂದರೆ ಕೊಟ್ಟರು ಅಂತ ಹೇಳಿದ್ರೆ, ಅವ್ರ ಮನೆ ಮಾರಾಟ ಮಾಡಿಸಿ ದುಡ್ಡು ತಗೊಂಡಿದ್ದಾರೆ. 28 ಲಕ್ಷ 30 ಲಕ್ಷಕ್ಕೆ ಮನೆ ಮಾರಿ 2 ಲಕ್ಷ ರೂಪಾಯಿಯನ್ನು ಇಟ್ಕೊಂಡು ಮನೆ ಹೋಗೈತಲ್ಲ ಸರ್, ಊರು ಬಿಟ್ಟು ಇನ್ನೊಂದು ಕಡೆಗೆ ಹೋಟ್ಲ್ ಕೆಲಸ ಮಾಡ್ತಾ ಇದ್ರು. ಹೋಟ್ಲಲ್ಲಿ ನಡೆಸ್ತಾ ಇದ್ರು. 28 ಲಕ್ಷ ಇವರ ಬಾಯಿಗೆ ಮಣ್ಣಾಕಿ ಆಯಿತು. 20 ಅದನ್ನು ನಾನು ಕೊಡ್ತೀನಿ. ಅದು ಎಲ್ಲಿದೆ ಅಂತ ನೋಡ್ತೀವಿ ನಾವು. ಅದಕ್ಕೋಸ್ಕರ ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿದ್ದರೂ ಆಗ್ಬೋದು, ಕೊಡ್ತೀವಿ ನಾವು. ಅಲ್ಲಿಂದ ಹೋಟ್ಲೆ ಕೆಲಸ ಮಾಡ್ತಾ ಇದ್ದಾರಂತೆ. ಅಲ್ಲಿಂದಲೂ ಇವರಿಗೆ ಟಾರ್ಚರ್ ಕೊಟ್ಟು ತಿರುಗೋ ಕೆಲಸಕ್ಕೆ ಕರೆದಾರಂತೆ. ಅಲ್ಲಿ ಹೋಟ್ಲೆ ಕೆಲಸನೂ ಇಲ್ಲ, ಈ ಕಡೆ ಸಂಬಳನೂ ಇಲ್ಲ, ಕೆಲಸನೂ ಇಲ್ಲ, ಬಿಕಾರಿ ಆಗಿ. ಇದು ಇವರು ಮಾಡುವ ಸಬಲೀಕರಣ. ಉಳಿದ ಸೇವಾ ಪ್ರತಿನಿಧಿ ಹಾಗೂ SB ಅಂತ ಹೇಳ್ತೀವಲ್ಲ, ಯೋಜನೆಗೆ ಆಲೋಚನೆ ಮಾಡಿ. ನಿಮಗೂ ನಾಳೆ ಇದೇ ಗತಿ ಅಲ್ಲ ಸರ್. ಈ ಬಾಕಿ ಕೂಡ ಇನ್ನೂ ಕೂಡ ಇದ್ದಾರೆ. ಮೇಡಮ್ನವ್ರು ಕಾಲ್ ಮಾಡ್ತಾ ಇದ್ದಾರೆ. ನಮಗೆ ಕೂಡ ಈಗ ಕೆಲವು ಜೆಂಟ್ಸ್ ಕಾಲ್ ಮಾಡ್ತಾ ಇದ್ದಾರೆ. ಸರ್ ನಮಗೆ ಕೂಡ ತೊಂದರೆ ಆಗಿದೆ, ಆದ್ರೆ ಎದುರು ಬರ್ಲಿಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾಳೆ ನಮ್ಗೆ ಏನು ತೊಂದರೆ ಮಾಡಿದ್ರೆ ಬೇಗನೆ ಬರ್ತಾರೆ. ಕಡಿಮೆ ಅಂದ್ರೆ 15 ಸೇವಾ ಪ್ರತಿನಿಧಿ ಹೆಂಗಸರು ನಂಗೆ ಕಾಲ್ ಮಾಡಿದ್ದಾರೆ. ನನ್ನ ರೆಕಾರ್ಡ್ಸ್ ಉಂಟು. ಆದ್ರೆ ಅವ್ರು ಹೇಳ್ತಾರೆ, ಸರ್ ನಾನು ಈಗ ಹೇಳುದಿಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತೇಳಿ. ನಾಳೆ ನಮ್ಗೆ ನೀನು ಮಾಡಿದ್ರೆ ಅದಕ್ಕೆ ಹೆದರಿಕೆ ಆಗ್ತದೆ. ಒಂದು ಕಡೆಯಿಂದ ನಿಮ್ಗೆ ಎಲ್ಲಿ ಕೂಡ ಹೇಳ್ಬಾರ್ದು ಅಂತ ಹೇಳ್ತಾ ಇದ್ದಾರಂತೆ, ಪ್ರೆಷರ್ ಆಗ್ತಾ ಇದ್ದಾರೆ. ಅಲ್ಲ, ಇವರೆನಿಸ್ಬೋದು ಯಾರು ಹೇಳಿಲ್ಲ ಅಂತ. ಎಲ್ಲ ವಿಷಯ ಗೊತ್ತಾಗಿದೆ. ಮತ್ತೇನು ಗೊತ್ತಾ, ಒಂದು ಕಡೆ ಇವರ ಒಂದು ದುಷ್ಟ ಚಟ ಅಂತ ಯಾವ ರೀತಿಯಲ್ಲಿ ನಮ್ಮ ಪಾಪ ಸೇವಾ ಪ್ರತಿನಿಧಿ ಇವರನ್ನೆಲ್ಲ ಕಟ್ಟಿ ಹಾಕಿದಾರೆ ಅಂತ ಹೇಳಿದ್ರೆ, ಒಂದಿನ ಬಂದು ಸೇರುವಾಗಲೇ ಸಾಲ ತಗೊಂಡಿರ್ಬೇಕಾದ್ರೆ. ಹೌದು, ಸಾಲ ತಗೊಂಡ್ರಲೇಬೇಕು. ಸಾಲ ತಗೊಳ್ಳೋದಕ್ಕೆ ನಮ್ಮ BC ರೋಡ್ನ ಒಂದು ಮೇಡಮ್ ಅವರು ಕೆಲಸನೇ ತೆಗೆದುಬಿಟ್ಟಿದ್ದಾರೆ. ಅವರು ಈ ರೀತಿಯಲ್ಲಿ ಒಂದು ಇಕ್ಕಟ್ಟಲ್ಲಿ ಶಿಕ್ಷೆ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಏನಂತ ಹೇಳಿದ್ರೆ, ಇವಾಗ ಎಲ್ಲರಿಗೂ ಹೇಳ್ತಾ ಇರೋದು ನೋಡಿ, ನೀವು ಮೊಬೈಲ್ ಇದು ಜಾಲತಾಣದಲ್ಲಿ ಸ್ಟೇಟಸಲ್ಲಿ ಇದರೆಲ್ಲ ವೀಡಿಯೋ ಫೋಟೋ ಹಾಕಬೇಕು. ನಾವು ಮಾಡ್ತಾ ಇರೋ ಕೆಲಸಗಳನ್ನು ನಮ್ಮ ದೊಡ್ಡವರ ಫೋಟೋ ಹಾಕಬೇಕು.
ಮತ್ತೆ ಇವಾಗ ಕಮೆಂಟ್ ಬರ್ತಾ ಇದಾರಲ್ಲ, ಇಂಥವ್ರಿಗೆ ಹೇಳೋದು ನೀವು ಕಮೆಂಟ್ ಬರ್ತಾ ಇರಬೇಕು, ಇಲ್ಲ ನಿಮ್ಮ ಕೆಲಸದಿಂದ ತೆಗೆದಾಕ್ತೀವಿ. ಒಂದನೇದಾಗಿ ಒಂದು ಕಡೆಯಿಂದ ನೊಂದು ಬರೀತಾ ಇದ್ದಾರೆ, ನನಗೆ ಉಪಾಯ ಇಲ್ಲ, ಯಾಕೆಂದರೆ ನಾನು ಅದಕ್ಕೆ ಸೇರಿ ಆಯಿತು, ನಾನು ಸಾಲ ತಗೊಂಡೆ, ಕಾರ್ ತಗೊಂಡೆ, ಮನೆ ಕಟ್ಟಿಸ್ತಾ ಇದ್ದೀನಿ, ನಾನು ಈ ಸಂಬಳ ನೋಡಿ ನಾನು ದೊಡ್ಡ ಕಾಲೇಜಿನ ನಮ್ಮ ಮಕ್ಕಳನ್ನು ಸೇರಿಸ್ತಾರೆ, ನಾವೀಗ ಏನು ಮಾಡೋಣ ಅಂತ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ, ಇಲ್ಲಂತ ಅಲ್ಲ, ಅದು ನಾನು 100% ಒಪ್ಕೊಳ್ತೀನಿ. ಅಂಥ ಒಂದು ಇಕ್ಕಟ್ಟಲ್ಲಿ ಸಿಕ್ಕಾಕಿರೋ ಇದ್ದಾರೆ, ಅದನ್ನು ನೀವು ಬಿಡಿಸಿ. ಅದಕ್ಕೆ ನಾನು ಮೊನ್ನೆ ಒಂದು ಹೇಳಿದೆ, ನೋಡಿ ನೀವೊಂದು ವಿಷಯ ಮಾಡಿ, ಆ ಸಂಘ ಇವಾಗ ಹಿಂಗೆ ಮುಚ್ಚಿ ಹೋಗ್ತದೆ, ಅದಕ್ಕೆ ಎರಡು ಮಾತಿಲ್ಲ, ಮುಚ್ಚಾಕೋ ಗ್ರಾಮದಲ್ಲಿ ಒಂದು 10 ಜನ ಸೇರಿ ನಾನು ಹೇಳಿದ ರೀತಿಯಲ್ಲಿ ಮಾಡಿ, ಅವರಿಂದಲೇ ಒಂದು ಸಂಬಳ ತಗೊಳ್ಳಿ. ಎಲ್ಲರಿಗೂ ಬ್ಯಾಂಕಿಗೆ ಹೋಗ್ಲಿಕ್ಕೆ ಆಗಲ್ಲ. ಆವಾಗ ಒಂದು 200 ರೂಪಾಯಿ ಕಟ್ಟಿದ 10 ರೂಪಾಯಿ ಒಬ್ಬರಿಂದ ನನಗೆ, ನಾನು ಸಂಬಳಕ್ಕೋಸ್ಕರ ಬಸ್ ಚಾರ್ಜು ಈ ರೀತಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಅತಿ ಹೆಚ್ಚು ಸಂಬಳ ಕೊಡ್ತಾ ಇದ್ರು. ಯಾಕೆ 1,000 ಕೋಟಿ ಹಾಕಿದರೆ ಒಂದೇ ವರ್ಷಕ್ಕೆ 2,000 ಕೋಟಿ ಆಗ್ತಾಯಿದೆ, 10,000 ಕೋಟಿ ಹಾಕಿದರೆ ಒಂದೇ ವರ್ಷ 20,000 ಕೋಟಿ ಆಗ್ತಾಯಿದೆ. ಈ ಒಂದು ಕಾರಣದಿಂದಾಗಿ ಇವರಿಗೆ ಇಲ್ಲಿ ಬಿಟ್ಟು ಬರಲಿಕ್ಕೆ ಆಗ್ತಾ ಇಲ್ಲ. ಒಳ್ಳೆ ಸಂಬಳ ಕೊಡ್ತಾ ಇದ್ರು, ಬಡವರ ರಕ್ತ ಹೀರಿ ಇವರಿಗೆ ಕೊಡ್ತಾರೆ, ಕೆಲಸವನ್ನು ಮಾಡ್ತಾಯಿದ್ರು. ಮುಂದೆ ನೋಡಲ್ಲ, ಮುಂದೆ ಕೆಲಸವನ್ನು ಮತ್ತು ಇನ್ನೊಂದು ಅವರಿಗೊಂದು ಚಾಲೆಂಜ್ ಆಗ್ತಾ ಇದ್ದೀನಿ. ಸಂತೋಷ್ ಅವರೇ ಬರ್ತೀರಾ? ಬನ್ನಿ. ನಿಮ್ಮಲ್ಲಿ ಸರಿಯಾದ ಸಾಕ್ಷಿ ಇದ್ರೆ ಕೊಡಿ ಅಂತ ಕಮೆಂಟ್ಸ್ ಬರ್ತಾ ಇದೆ. ಯಾವುದಕ್ಕೆ ಸಾಕ್ಷಿ ಬೇಕಂತ ಅವರಿಗೆ? ಈ ದಾಖಲೆಗಳಿದೆಯಾ ಅಂತ, ಬಡ್ಡಿ ದಂಧೆಯ ಬಗ್ಗೆ ನೀವು ಮಾತಾಡ್ತಾ ಇದ್ದೀವಿ, ಯಾವುದ್ರ ಮೇಲೆ ಆರೋಪ ಮಾಡ್ತಾ ಇದ್ದೀವಿ. ಸರಿ, ನೀವು ಇವರು ಹೇಳೋ ಪ್ರಕಾರವಾಗಿ ಒಳ್ಳೆ ಕಮೆಂಟ್ ಮಾಡಿದರೆ ಓಕೆ, ಇದೇ ಥರ ಕೇಳಿ, ನಮಗೆ ತೊಂದರೆ ಇಲ್ಲ. ಈ ಕೆಟ್ಟ ಪದಗಳನ್ನು ಉಪಯೋಗಿಸಬೇಡಿ. ನಾನು ಈ ಮುಂಚೆನೇ ಹೇಳಿದೆ, 94-95ರಲ್ಲಿ ಒಂದು ಗ್ರಾಮಕ್ಕೆ, ಆ ಗ್ರಾಮದ ಪಾಪ ಎಲ್ಲರಿಗೂ ತಿಳುವಳಿಕೆ ಇರ್ತಿರಲಿಲ್ಲ, ಅಂಥವರಲ್ಲಿ ಆ ಗ್ರಾಮನ ಅಭಿವೃದ್ಧಿ ಮಾಡುವ ಉದ್ದೇಶ ಇಲ್ಲ. ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿಯ ಒಂದು ಯೋಜನೆ ಮುಖಾಂತರವಾಗಿ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಒಂದು ಉದ್ದೇಶದಿಂದ, ತಿಳುವಳಿಕೆ ಇಲ್ಲದ ಇವಾಗ ದಕ್ಷಿಣ ಕನ್ನಡ ಇಲ್ಲದೆ ಈ ಹಾಸನ, ಮೈಸೂರು ಈ ಕಡೆ ದಕ್ಷಿಣ ಭಾರತ ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ಒಂದಿಷ್ಟು ನಾಲೆಜ್ ಇದೆ. ಅದು ನಮ್ಮನ್ನು ಉತ್ತರ ಕನ್ನಡಕ್ಕೆ ಹೋಗಿದ್ದೀನಿ, ಅಷ್ಟೊಂದು ಇಲ್ಲ. ಅಂಥದಕ್ಕೋಸ್ಕರ ಅಂಥ ಪರಿಸ್ಥಿತಿ ಇಲ್ಲಿತ್ತು. ಅದಕ್ಕೋಸ್ಕರನೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟು SKDRDF ಎಂಬ ಟ್ರಸ್ಟ್ ಮುಖಾಂತರವಾಗಿ ಒಬ್ಬರು ನೇಮಕ ಮಾಡ್ತಾಯಿದ್ರು. ಒಂದು 4 ಗ್ರಾಮ ಇಲ್ಲ 10 ಗ್ರಾಮ ನಿಮ್ಮ ಒಂದು ಅಂಡರಲ್ಲಿ ಇರಲಿ ಅಂತ ನೋಡಿ, ಅವರಿಗೆ ಹೋಗಿ ಆ ಸಂಘ ರಚನೆ ಮಾಡಿ, ಅವರಿಗೆ ಬ್ಯಾಂಕಲ್ಲಿ ಖಾತೆ ತೆಗೆದುಕೊಳ್ಳಿ, ಏನಾರು ಅವರಿಗೆ ದುಡ್ಡು ಕಟ್ಟಲಿಕ್ಕೆ ಚಲನೆಲ್ಲ ಫಿಲಪ್ ಮಾಡಲಿಕ್ಕೆ ನೀವು ಹೋಗಿ ಫಿಲಪ್ ಮಾಡಿಕೊಡಿ, ಅದ್ರ ಸಂಬಳ ನಾವು ಕೊಡ್ತಾ ಇದ್ದೀವಿ, ಈ ರೀತಿಯಲ್ಲಿ ಮಾಡ್ತಾಯಿದ್ರು. ಇದನ್ನು ಮಿಸ್ಯೂಸ್ ಮಾಡಿರೋದು ಸ್ವಾಮಿ. ನಾನು ಹೇಳ್ತಾ ಇರೋದು ನೋಡಿ, ನೀವು ನಿಮ್ಮ ಅಭಿವೃದ್ಧಿ ಮಾಡಿ ನೋಡಿ, ಇನ್ನೊಬ್ಬರ ಅಭಿವೃದ್ಧಿ ನೋಡಬೇಡಿ. ಇಲ್ಲ ನಮಗೆ 5 ಲಕ್ಷ ಕೊಟ್ಟಿದೆ, 10 ಲಕ್ಷ ಕೊಟ್ಟಿದೆ, ದಾಖಲೆ ಕೊಟ್ಟಿದೆ, ಅದು ಬೇಕಂತಿಲ್ಲ, ನಿಮಗೂ ಸಂಪಾದನೆ ಮಾಡ್ಬೋದು, ಪ್ರತಿಯೊಬ್ಬರು ಸಂಪಾದನೆ ಮಾಡೋದು. ನೀವು 10 ವರ್ಷ ಏನಾದರೂ ನಾನು ಹೇಳಿದ ರೀತಿಯಲ್ಲಿ ಏನಾದರೂ ಸಂಘ ರಚನೆ ಮಾಡಿ ಕಟ್ಟಿದರೆ ನೀವು ಕೋಟಿ ಕೊಡ್ಬೋದು ನೀವು ದುಡ್ಡು. ಅದಕ್ಕೆ ಅರ್ಥ ಮಾಡ್ತಾ ಇಲ್ಲ ನೀವು. ಇದೇ ರೀತಿಯಲ್ಲಿ ದುಡ್ಡನ್ನು ಪಡೆದ ಅದೇ ದುಡ್ಡನ್ನು ನೀವು ತಿರ್ಗಾ ಬಡ್ಡಿ ಕೊಡ್ತಾ ಇರೋದು. ಈ ದುಡ್ಡಿದರಲ್ಲಿ ಹಾಕಿದರೆ ನಿಮಗೊಂದು ದೊಡ್ಡ ಆದಾಯ ಆಗ್ತಾಯಿತ್ತು. ಈ ಥರ ದೊಡ್ಡ ದುಡ್ಡು ಆಗುವ ಸೊಸೈಟಿ ನಿರ್ಮಾಣ ಮಾಡ್ಬೋದಿತ್ತು, ಹೊರಗಿನ ಕಂಪನಿಯವರ ಅವರಿಗೆ ಸಾಲ ಕೊಡ್ಬೋದಿತ್ತು, ಈ ರೀತಿಯಲ್ಲಿ ಮಾಡ್ಬೋದಿತ್ತಲ್ಲ, ಬ್ಯಾಂಕ್ ಅವರಿಗೆ ಕೊಡ್ಬೋದಿತ್ತಲ್ಲ ಕೇಳಿದರೆ. ಈ ರೀತಿಯಲ್ಲಿ ಮಾಡ್ತಾ ಇಲ್ಲ, ಇದನ್ನು ಮಾಡಿ ಅಂತ ಹೇಳ್ತಾ ಇರೋದು. ಇನ್ನು ನಿಮಗೆ ಯಾವ ದಾಖಲೆ ಬೇಕು? ಇದು ಇವರ ಇದು ಮಾಡೋದು ಸರಿ ಹೌದಲ್ವ ಅಂತ ಮುಂದಿನಲ್ಲಿ ಪಕ್ಕ ದಾಖಲೆ ಇಡ್ತೀನಿ ನಾನು. ಏನು ಬೇಕು ಅದೆಲ್ಲ ನಿಮಗೆ ಕೊಟ್ಟುಬಿಡ್ತೀನಿ ನಾನು. ಮತ್ತು ಇನ್ನು ಇವರ ಏನಕ್ಕೆ ಸ್ಟೇ ತರಬೇಕು ಈ ವಿಷಯದಲ್ಲಿ ಅಲ್ವಾ? ಬಿಡುಗಡೆ ನೀವು ಅವರಿಗೆ ಮಾಡ್ಬೋದಲ್ಲ. ಹೌದು, ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ, ದೇಶದ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ದಾಖಲೆ ಬಿಡುವ ಏಕೆ ಮಾಡ್ತಾ ಇಲ್ಲ? ಅದಕ್ಕೆ ಉತ್ತರ ಕೊಡಿ. ಚರ್ಚೆ ಕರಿತಾ ಇದ್ದೀವಲ್ಲ, ಚರ್ಚೆಗೆ ಮಂಗಳೂರು ಯಾವುದೋ ನಮಕೊಡ್ಲ ನ್ಯೂಸ್ ಚಾನಲ್ಲ, ಅದಕ್ಕೆ ನಾನು ಅವರಿಗೆ ಫೋನ್ ಮಾಡಿ ಹೇಳಿದ್ವಿ, ನಾವು ಕರೆಸಿ, ನೀವು 10 ಜನ ಕರೆಸಿ ಪರವಾಗಿಲ್ಲ, ನಮ್ಮಲ್ಲಿ ಒಬ್ಬರು ಬರ್ತಾರೆ, ಚರ್ಚೆ ಮಾಡಿ ಅಂತ. ಹೇಗೆ ಬರ್ತಾ ಇಲ್ಲ? ಇದೇ ಪ್ರಶ್ನೆ ನಮಗೆ ಕೇಳಿರುವಂಥ ಪ್ರಶ್ನೆ SKDRDPಯ ಅಧ್ಯಕ್ಷರೇ ಕೇಳಿ ನೋಡಿ, ಕರೀತಾ ಇದ್ದಾರೆ, ಬನ್ನಿ ಅಂತ ಹೇಳಿ. ನಮ್ಮನ್ನು ಅವ್ರು ಕರಿಬೇಕು. ಹೌದು, ನಾವು ಅವರ ಮೇಲೆ ಈಗ ನಾವು ಹೊಡೆಯೋದು. ಈಗ ಆಗ ಅವರು ಬರಬೇಕಿತ್ತು, ನೋಡಿ ನಮ್ಮ ಹತ್ರ ಡಾಕ್ಯುಮೆಂಟ್ ಉಂಟು, ನೀವು ಬನ್ನಿ ಅಂತೇಳಿ ಯಾವಾಗ ಕರೀತಾರೆ ಆ ಡೇಟ್ ಫಿಕ್ಸ್ ಮಾಡಿ ನಾವು ಬರ್ತೇವೆ. ಹೌದು, ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಮತ್ತೆ ನಿನ್ನೆ ನಮ್ಮ ಗಿರೀಶ್ ಮಠನವರು ಹೇಳಿದ್ರು RBI ರೂಲ್ಸ್ ಪ್ರಕಾರ ಬಂದ್ ಮಾಡಿದಕ್ಕೆ ಅವರು, ನಿನ್ನೆ ಅವ್ರಿಗೆ ಅಷ್ಟು ಕೇಳಿದಕ್ಕೆ ಬಂದ್ ಮಾಡಿದಕ್ಕೆ ಅವರು. ಅದು ಅವರಿಗೆ ಕೇಳಬೇಕು, ಏನಕ್ಕೋಸ್ಕರ ಬಂದ್ ಮಾಡ್ತಾರೆ ಅದನ್ನೇ ಕೇಳ್ತಾ ಇರೋದು. ಇವರು ಈಗ ನಮಗೆ ಕಮೆಂಟ್ ಕೊಡ್ತಾರಲ್ಲ, ಅವ್ರ ಹತ್ರ ಕೇಳ್ಬೇಕಿತ್ತು ಯಾಕೆ ಬಂದ್ ಮಾಡಿದಂತ. ಹೌದು, ಏನು ಉದ್ದೇಶ? ಡಾಕ್ಯುಮೆಂಟ್ ಬೇಕಂತ ಕೇಳ್ತೀರಲ್ಲ, ಅವ್ರ ಹತ್ರ ಕೇಳಿಲ್ಲ. ಈಗ ನೀವು ಬಂದ್ ಮಾಡಿದ ಯಾಕೆ ಅಂತೇಳಿ ನೀವು ದಾಖಲೆ ಪ್ರಕಾರ ಕೊಡ್ತಾ ಇದ್ದೀರಾ ಅಂತ ಒಂದು ದಾಖಲೆ ಬಿಡುಗಡೆ ಮಾಡ್ತೀರಾ?
ಕೊಡ್ತೀರಾ? ಒಂದು ದಾಖಲೆ ಬಿಡಿ ಮಾಡಿ. ನಾವು ಭಾರತ ಸರ್ಕಾರದ ಏನು ಹಣಕಾಸು ವ್ಯವಹಾರದಲ್ಲಿ ನಿಯಮ ಇದೆ, ಅದೇ ನಿಯಮ ಪ್ರಕಾರವಾಗಿ ನಾವು ಕೊಡ್ತಾ ಇದ್ದೀವಿ, ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದ್ವಿ ಅಂತ ಏನೋ ಒಂದು ದಾಖಲೆ ಬಿಡುಗಡೆ ಮಾಡ್ಬೋದಾ? ಅದು ಮಾಡಿ. ಆಮೇಲೆ ನಾವು ಹೇಳ್ತೀವಿ, ನಾವು ನಮಗೋಸ್ಕರ ಏನೋ ಸೌಜನ್ಯ ಹೋರಾಟ ಬಂದದಕ್ಕೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ನಿಂತಿದೆ ಗೊತ್ತಾ ನಿಮಗೆ? ಯಾರಿಗಾದರೂ ಹುಡುಕಿ, ನಿಮ್ಮ ಕುಟುಂಬವರು ಇರ್ಬೋದು, ಎಷ್ಟು ಜನ ಇರ್ಬೋದು, ಅವ್ರಿಗೆ ಹೇಳ್ಬೋದು ಸಾಲ ತಗೊಂಡ್ರೆ ಫಸ್ಟಿಗೆ ಸಾಲ ತಗೊಂಡಿದ್ದೀರಿ, ಅದನ್ನು ಸಂದಾಯ ಮಾಡಲಿಕ್ಕೋಸ್ಕರ ಪಕ್ಕದಲ್ಲಿ ಯಾರು ಬಡ್ಡಿ ತಗೊಂಡಿರ್ತಾರೆ, ಅಕ್ಕಪಕ್ಕ ತಗೊಂಡಿರ್ತಾರೆ, ತಿರ್ಗಾ ಇಲ್ಲಿ ಇವರು ಕೊಡ್ತಾ ಇರ್ತಾ, ಅಷ್ಟು ಕಟ್ಟಿ ಆಯಿತಾ, ಎಸ್ ಇನ್ನೂ ಕೊಡ್ತೀವಿ, ಅವತ್ತು ತಿರ್ಗಾ ಬಡ್ಡಿ ಜಾಸ್ತಿ ಆಗ್ತಾಯಿದೆ. ಈ ರೀತಿಯಲ್ಲಿ ಸಿಕ್ಕಾಕಿರೋದು. ನೀವು ಕೊಡಿ, ಬೇಡ ಅಂತ ಹೇಳಲ್ಲ. ನೀವು ಆ ಮನೆಯಲ್ಲಿ ಎಷ್ಟು ಆದಾಯ ಇದೆ, ಏನು ಉದ್ದೇಶ, ಇದಕ್ಕೆಲ್ಲ ಕೊಡ್ಬೋದಿತ್ತಲ್ಲ. ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅಲ್ಲ ನಮ್ಮ ಕ್ಷೇತ್ರದಲ್ಲಿ ದುಡ್ಡು ಬರ್ತಾ ಇದೆ, ನಮ್ಮ ಹಿಂದೂ ಭಕ್ತರ ದುಡ್ಡು, ಅದನ್ನು ಕೊಡ್ತೀವಿ ಅಂತೇಳಿ ಸ್ವಾಮಿ. ಟ್ರಸ್ಟ್ ಅಂದರೆ ಅದು ಟ್ರಸ್ಟು ಬಡ್ಡಿವಾರ ಮಾಡ್ತಾ ಇರೋದಲ್ಲ ಟ್ರಸ್ಟು. ಟ್ರಸ್ಟಿಗೆಲ್ಲಾದರೂ RBI ಪರ್ಮಿಷನ್ ಕೊಡ್ತೀರಾ ನೀವು? ನಿಮ್ಮ ಟ್ರಸ್ಟಿಗೆ RBIಯಿಂದ ಪರ್ಮಿಷನ್ ಕೊಟ್ಟರೆ ಒಂದು ಲೆಟ್ರ್ ಕೊಡಿ. ಇಲ್ಲ ಬ್ಯಾಂಕಿಂದ ನೀವು ಬಡ್ಡಿವಾರ ಮಾಡಿ ನಾನು ಸಾಲ ಕೊಡ್ತಾ ಇದ್ದೀನಿ, ನೀವು ಯಾವುದಕ್ಕೂ ಇದು ಬಡ್ಡಿವಾರ ಮಾಡಿ ನನಗೆ ಬಡ್ಡಿ ಕಟ್ಟಿ ಅಂತ ಬ್ಯಾಂಕ್ ಅವರು ಕೊಟ್ಟಿರೋದು ಕೊಡಿ. ಇಲ್ಲ ಸಂಘಕ್ಕೆ ಕೊಟ್ಟು ಮಾಡಿ ಅಂತ ತಗೊಳ್ಳಿ. ಇಲ್ಲ ಕ್ಯಾಶ್ ಆಗಿ ಎಲ್ಲ ಕೊಡಿ ಅಂತ ಕೊಟ್ಟರು ಕೊಡಿ. ಎಲ್ಲ ಇದೆಯಾ? 2016ರಲ್ಲಿ ಏನಕ್ಕೋಸ್ಕರ ನೋಟ್ ಬ್ಯಾನ್ ಮಾಡಿರೋದು? ಯಾವ ಉದ್ದೇಶ? ಭ್ರಷ್ಟಾಚಾರ ಮುಕ್ತ ಸಮಾಜ ಕಟ್ಟಲಿಕ್ಕೋಸ್ಕರ. ಹೌದು ತಾನೆ? ಅದೇನಕ್ಕೆ ಮಾಡ್ತಾ ಇಲ್ಲ? ಅವರೊಬ್ಬರು ರಾಜ್ಯಸಭಾ ಸದಸ್ಯ ತಾನೆ, ಅವ್ರು ಮಾಡ್ಬೇಕು ತಾನೆ ಇದಲ್ಲ. ಅವರು ದುಡ್ಡು ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೇಳಬಾರ್ದು, ನಾವು ದಡ್ಡರು, ನಾವು ಹುಚ್ಚರು, ನಾವು ಯಾರಿಗಾರ ಮಾಹಿತಿ ಕೊಡ್ಲಿಕ್ಕೆ ಹೋದರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀರಾ, ಹೌದಲ್ವಾ? ಅಲ್ಲ, ನಮಗೆ ಸಂಘ ನಿಲ್ಲಿಸಲಿಕ್ಕೆ ಮಹೇಶನ್ನ ಹಣ ಕೊಡ್ತಾರಂತೆ. ಒಂದೊಂದು ಸಂಘ ನಿಲ್ಲಿಸಿದ್ರೆ ಇಷ್ಟು ಹಣ ಕೊಡ್ತಾರೆ ಅಂತ ಹೇಳಿ ನಮಗೆ ಮೊನ್ನೆ ಮಹೇಶನ್ನ ಹೇಳಿದ್ರು, ಕೇಸಿಗೆಲ್ಲ ದುಡ್ಡಿಲ್ಲ ಅಂತ. ಪ್ಲೀಸ್ ಒಂದು ವಿಷಯ ಮಾಡಿ, ನಮಗೆ ಕೇಸಿಗೆ ಓಡಾಗಿ ಸ್ವಲ್ಪ ದುಡ್ಡು ಕೊಡಿ. ನೀವು ನಮಗೆ ಕೇಸಿಗೆ ಓಡಾಡಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಸೌಜನ್ಯ ಹೋರಾಟ ನಿಲ್ಲುತ್ತೆ, ಇಲ್ಲ ಸಂಘ ನಿಲ್ಲಿಸಬೇಡಿ, ನಮಗಿದೇ ಸಾಕು. ಗೊತ್ತಾಯ್ತಲ್ಲ? ಅಲ್ಲ ಮಹೇಶನಿಗೆ ಏನು ಲಾಭ ಅಂತ ಹೇಳಿ, ಏನು ಲಾಭ ಹೇಳಿ? ಒಂದಿಷ್ಟು ಅರ್ಥ ಮಾಡ್ಕೊಂಡು ಮಾತಾಡಿ ಸ್ವಾಮಿ. ಏನು ಗೊತ್ತೇ ದಡ್ರ ಥರ ಮಾತಾಡಬೇಡಿ. ಅನ್ನ ತಿಂತಾ ಇರುವ ತಾನೇ ನೀವೆಲ್ಲ. ಬನ್ನಿ, ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಸುಳ್ಳಿನ ಸರಮಾಲೆ ನಿಮ್ಮದು ಜಯಂತ, ನಿಮ್ಮ ಆಟ ನಡೆಯೋದಿಲ್ಲ. ಆಯ್ತು ಸ್ವಾಮಿ, ನಾನು ಸುಳ್ಳಿನ ಸರಮಾಲೆನೇ ಹೇಳ್ತಾ ಇದ್ದೀನಿ. ಮುಂದೊಂದು ದಿನ ನೀವೇ ಹೇಳ್ತೀರಾ ಅವ್ರು ಹೇಳೋದು ಸತ್ಯ ಅಂತ. ನಿಮ್ಮಂಥವರೇ ಏನೋ ಬ್ರಿಟಿಷರು ಬರುವಾಗ ನಿಮ್ಮಂಥವರು ಅವರೊಟ್ಟಿಗೆ ಸೇರಿ ಅವರ ಎಂಜಲ ಕಾಸು ಅವರು ಹೇಳೋದನ್ನು ಕೇಳಿ, ಅಯ್ಯೋ ಬ್ರಿಟಿಷರು ಒಳ್ಳೆಯವರು, ದೇಶಕ್ಕೆ ಒಳ್ಳೆಯ ಕೆಲಸ ಮಾಡ್ತಾರೆ, ಲಾಸ್ಟಿಗೆ ಹೋಗ್ಲಿಕ್ಕೆ ಹೋರಾಟ ಮಾಡೋರು ನಮ್ಮಂಥವ್ರು ಬೇಕಿತ್ತು. ಅದೇ ತಾನೇ ಆಗಿರೋದು. ನಿಮ್ಮಂಥವ್ರಿಗೆ ಅಷ್ಟೇ ಬುದ್ಧಿ ಇರೋ ಸ್ವಾಮಿ. ಆಯ್ತು ಸ್ವಾಮಿ, ನಾವು ಹೇಳೋದೆಲ್ಲ ಸುಳ್ಳು. ಸರ್, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಕೊಡಿ. ಈಗ ನಾವು 1 ವರ್ಷದಿಂದ ಕರೆಕ್ಟಾಗಿ ಆಗಸ್ಟ್ 10ನೇ ತಾರೀಕು 2023 ನಾನು ಕೂಡ 3 ಲಕ್ಷ ಲೋನ್ ತೊಗೊಂಡವು. ಹೇಳ್ತಾರೆ 3 ಲಕ್ಷ ಲೋನ್ ತೊಗೊಂಡು ತಿಂದ ಅಂತ. ಆಯಿತು, ಹೌದು, 3 ಲಕ್ಷ ಲೋನ್ ತೊಗೊಂಡು ನಾನು ತಿಂದೆ. 3 ಲಕ್ಷ ಲೋನ್ ತೊಗೊಂಡಿದ್ದೀನಿ, ಅದು ಸತ್ಯ. ಕೆಲವರು ಹೇಳ್ತಾರೆ 5 ಲಕ್ಷ ತೊಗೊಂಡಿದ್ದಾನೆ, 10 ಲಕ್ಷ ತೊಗೊಂಡಿದ್ದಾನೆ. 10 ಲಕ್ಷ ಯಾರದು ಕೊಡೋದಿದ್ರೆ ತಗೊಳ್ಬೋದಿತ್ತು. 3 ಲಕ್ಷ ಲೋನ್ ತೊಗೊಂಡೆ, 70,000 ಕಟ್ಟಿದ್ದೇನೆ. 2023 ಆಗಸ್ಟ್ 10ನೇ ತಾರೀಕು ಕೊನೆಯ ಕಂತು ಕಟ್ಟಿರೋದು. ಆ ನಂತರ ನಾವು ನಿರಂತರವಾಗಿ ಇಲ್ಲಿಯವರೆಗೂ ಒಂದು 500 ವಿಡಿಯೋಗಳನ್ನು ಧರ್ಮಸ್ಥಳ ಸಂಘದ ಅನಾಚಾರದ ಬಗ್ಗೆ, ಬಡ್ಡಿ ದಂಧೆ ಬಗ್ಗೆ, ಅದರಲ್ಲಿ ನಡೀತಾ ಇರುವ ಅಕ್ರಮದ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ಯಾಕೆ ಇವರು ಮಾನನಷ್ಟ ಮೊಕದ್ದಮೆ ಹಾಕಲಿಲ್ಲ? ಒಂದು ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಲಿಲ್ಲ ಯಾಕೆ? ಅದಕ್ಕೆ ಉತ್ತರ ಕೊಡೋಣ. ಕೊಡಿ ಉತ್ತರ. ದಾಖಲೆ ಇರ್ತಲ್ಲ ನಿಮ್ಮ ಹತ್ರ? ದಾಖಲೆ ಎಲ್ಲ ನಾವು ಕೇಳಿದ್ದೇವೆ. RBI ಪರ್ಮಿಷನ್ ಕೊಡಿ, ಮತ್ತೆ ನಾವು ನಮಗೆ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನಮ್ಮ ಸ್ವಸಹಾಯ ಸಂಘಕ್ಕೆ ಒಂದು ಬ್ಯಾಂಕ್ನ ಪಾಸ್ ಪುಸ್ತಕ ಇರ್ತದೆ, ಹೌದು, ಅದು ಕೊಡಿ. ಉಳಿತಾಯಕ್ಕೆ ಸಪ್ರೇಟಾಗಿ ಪಾಸ್ ಪುಸ್ತಕ ಇರ್ತದೆ, ಅದು ಕೊಡಿ. PRK ಅಂತ ಒಂದು ಇನ್ಶೂರೆನ್ಸ್ ಕಲೆಕ್ಷನ್ ಮಾಡ್ತಾರೆ, ಅದಕ್ಕೆ ಬಾಂಡ್ ಕೊಡಿ. ಈಗ ನಿನ್ನೆ ಒಬ್ರಿಗೆ ಬಾಂಡ್ ಕೊಟ್ಟಿದ್ದಾರೆ, ಒಬ್ರು ಕಳಿಸಿದ್ದಾರೆ ನನಗೆ ಬಾಂಡ್. 1,07,000ಕ್ಕೆ ಇವರು ಕಲೆಕ್ಷನ್ ಮಾಡೋದು 1,200 ರೂಪಾಯಿ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಆದರೆ ಅಲ್ಲಿ ಇರುವಂಥದ್ದು ನಿಜವಾಗಿ ಕಟ್ಟಬೇಕಾಗಿರೋದು ಬರೀ 87 ರೂಪಾಯಿ. 1 ವರ್ಷಕ್ಕೆ ಪ್ರೀಮಿಯಂ ಅಮೌಂಟು 87 ರೂಪಾಯಿ ಕಟ್ಟಬೇಕಾಗಿರೋದು.
ಹಾಗಾದರೆ ಇವರು ಎಷ್ಟು ಹೆಚ್ಚುವರಿ ತಗೊಳ್ತಾ ಇದ್ದಾರೆ ಅದರ ಬಗ್ಗೆ ಇನ್ನೂ ತನಿಖೆ ಮಾಡಬೇಕಷ್ಟೇ. 80 ಬಾಂಡಲ್ಲಿ 87 ರೂಪಾಯಿ ಬಾಂಡಲ್ಲಿ 87 ರೂಪಾಯಿ ಇದೆ. ಅದು ವರ್ಷ ಕಟ್ಟುವಂಥ ಬಾಂಡ್. ಅದರಲ್ಲಿ ಬರೆದಿದೆ ವಾರ್ಷಿಕ. ಈ ಬಾಂಡ್ ಯಾರು ಪ್ರೀಮಿಯಂ ಕೊಡ್ತಾ ಇರೋದು? ಧರ್ಮಸ್ಥಳ ಅವ್ರು ಕೊಟ್ಟಿದ್ದಾರೆ. ಅದು ಒರಿಜಿನಲ್ ಡೂಪ್ಲಿಕೇಟಾ ಅವ್ರು ಯಾಕೆ ಕೊಟ್ಟಿದ್ದಾರೆ? ಇಲ್ಲಿಯವರೆಗೂ ಬೇರೆಯವರಿಗೆ ಯಾಕೆ ಕೊಡ್ಲಿಲ್ಲ? ಈಗ ನಂದು ಬಾಂಡ್ ಬರ್ಬೇಕಲ್ಲ, ಯಾಕೆ ಕೊಡ್ಲಿಲ್ಲ? ನಾವು ಆವತ್ತಿಂದ 1 ವರ್ಷದಿಂದ ಕೇಳ್ತಾ ಇದ್ದೇವೆ. ಈಗ ನನಗೆ ಬಾಂಡ್ ಕೊಟ್ಟರೆ 3 ಲಕ್ಷ ಕಟ್ಟಿಲ್ವ? ಅದಕ್ಕೆ ಇಲ್ಲ, ನನಗೆ ಬಾಂಡ್ ಕೊಟ್ರೆ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ. ನೋಡಿ, ಧರ್ಮಸ್ಥಳ ಸಂಘದವರು ಬಾಂಡ್ ಕೊಡ್ತಾ ಇದ್ದಾರೆ, ನನಗೆ ಕೊಟ್ಟಿದ್ದಾರೆ, ಇದು ಸರಿಯಾಗಿದೆ. ಯಾರಿಗೋ ಓದಕ್ಕೆ ಬರೆಯದೇ ಇರೋರಿಗೆ ಒಬ್ಬರಿಗೆ ಬಾಂಡ್ ಕೊಟ್ಟಿದ್ದಾರೆ. ಅದು ಜೆರಾಕ್ಸ್ ಕಾಪಿ ಥರ ಇದೆ, ಅದು ಒರಿಜಿನಲ್ ಇವರೇ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ಏನು ಪಾಸ್ಪೋರ್ಟು ವೀಸಾನೇ ಪ್ರಿಂಟ್ ಮಾಡಿದ್ದಾರೆ, ಡೂಪ್ಲಿಕೇಟ್ ಮಾಡಿದ್ದಾರೆ. ಇದನ್ನು ಕೂಡ ಮಾಡ್ಲಿಕ್ಕೆ ಏನು ಇಲ್ಲಿ 1 ವರ್ಷದಿಂದ ಕೇಳ್ತಾ ಇದ್ದೀವಿ. ಇನ್ನೂ ಅದೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ವಿಡಿಯೋ ಈಗ ನಾವು ಆ ಡಾಕ್ಯುಮೆಂಟ್ನ ತನಿಖೆ ಮಾಡ್ತಾ ಇದ್ದೇವೆ. ಅದು ಹೌದಾ ಅಲ್ವಾ, ಬೇರೆಯವರಿಗೆ ಯಾರಿಗೆಲ್ಲ ಕೊಟ್ಟಿದ್ದಾರೆ ಇಲ್ಲ ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು 10-15 ಇನ್ನೊಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಮೊನ್ನೆ ಪಾಪ 9 ತಿಂಗಳಿಂದ ಸಾಲ ಎಲ್ಲ ಮುಗಿಸಿದಾರಂತ. ಸಾಲ ಏನಿಟ್ಟಿಲ್ಲ ಅವ್ರದ್ದೇನೋ ಇದೇ ಥರ ಬಾಂಡ್ ಪೇಪರ್ ಸಿಗಬೇಕಿತ್ತು, ತಿರ್ಗಿ ಒಂದು 10,000 ದುಡ್ಡೇನೋ ಬರಬೇಕಿತ್ತು. 9 ತಿಂಗಳು ಬೆಳಿಗ್ಗೆ ಸಾಯಂಕಾಲ ಕಚೇರಿ ಹೋಗೋದು ಬರೋದು ಇದೆ. ಕೇಳೋರು ಯಾರಿಲ್ಲ. ಕೊನೆಗೆ ನನಗೆ ಫೋನ್ ಮಾಡಿದ್ರು ಅವರು, ಸರ್ ಈ ಥರ ಇದೇನು ಮಾಡೋದು ಕೊಡಿ ಅಂತ ಫೋನು ಹೋಗಿದೆ. ಸರಿಯಾಗಿ ಹೋಗುವಾಗ ಒಂದೇ ವಾರಕ್ಕೆ 10,000 ದುಡ್ಡು ಕೊಟ್ಟಿದ್ದಾರೆ. ಇನ್ನೊಂದು ಬಾಂಡ್ ಇದೆ, ಒಂದೇ ವಾರಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಇವರಿಗೆ ಬಿಸಿ ಮುಟ್ಟೋದಕ್ಕೆ ತಾನೆ, ಹೌದು, ಕೇಳೋರು ಯಾರು ಇಲ್ಲ ಅಂತ ಹೇಳಿದಕ್ಕೆ ತಾನೆ. ಹೌದು. ನಾವು ಒಂದು ಇರುವೈಲು ಕಡೆ ಹೋಗಿದ್ವಿ, ನಾವು ಮತ್ತೆ ರವೀಂದ್ರ ಶೆಟ್ಟಿ ಅವರು. ಅಲ್ಲಿ ಒಂದು 4 ಜನಕ್ಕೆ 1.5 ವರ್ಷ ಆಗಿದ್ದರಿಂದ ಅವರಿಗೆ ಉಳಿತಾಯದ ಹಣ ರಿಟರ್ನ್ ಕೊಡಲಿಲ್ಲ. ಅವ್ರು ಸಂಘ ಬಿಟ್ಟಿದ್ದಾರೆ, ಸಂಘ ಬರ್ಕಸ್ ಆಗಿದೆ, ಉಳಿತಾಯದ ಹಣ ಕೊಡಲಿಲ್ಲ. ಅವರಿಗೆ ಅರ್ಜಿ ಹಾಕಿ ಕೇಳಿ 1.5 ವರ್ಷ ಆಗಿದೆ, ಅವರಿಗೆ ಸಿಗಲಿಲ್ಲ. ನಮಗೆ ಹೇಳಿದರು, ನೀವೊಂದು ಇದ್ರ ಬಗ್ಗೆ ಒಂದು ಮಾಹಿತಿ ಜನಗಳಿಗೆ ಪ್ರಚಾರ ಮಾಡಿ, ನಮಗೆ ಕೊಡ್ತಾ ಇಲ್ಲ ಅವರು, ಏನು ಮಾಡೋದು? ಸರಿ, ನಾವು ಹೋದ್ವಿ. ಅಲ್ಲೆಲ್ಲ ಗೊತ್ತಿರ್ಬೋದು ನಿಮಗೆ, ನೀವೆಲ್ಲ ವಿಡಿಯೋ ನೋಡಿದ್ದೀರಾ. ನಮಗೆಲ್ಲ ಕ್ಯಾಮರಾ ಎಲ್ಲ ಹೊಡೆದಾಕಿ ಎಲ್ಲ ಹೊಡಿಲಿಕ್ಕೆ ಬಂದು ರೌಡಿಸಮ್ ತೋರಿಸಿದ್ದು ನಿಮಗೆಲ್ಲ ಗೊತ್ತಿರ್ಬೋದು. ಅದು ಸಾಧಾರಣವಾಗಿ ಒಂದು ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಸೇರಿ ಒಂದು 10 ಲಕ್ಷ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ, ಎಲ್ಲ ಗೊತ್ತಿರ್ಬೋದು ನಿಮಗೆ. ಅದಾದ ನಂತರ ಒಂದು ವಾರದಲ್ಲಿ ಅವರಿಗೆ 15,000 ಉಳಿತಾಯಕ್ಕೆ 3,000 ಬಡ್ಡಿ ಸೇರಿಸಿ 18,000 ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಅವರಿಗೆ ಕಮೆಂಟ್ ಕೇಳಬೇಕು. ಯಾಕೆ ಕೊಟ್ಟರು? 1.5 ವರ್ಷದಿಂದ ನಾವು ಪೆಟ್ಟು ತಿಂದ್ರು ಬುದ್ಧಿ ಬರ್ತಾ ಇಲ್ಲ ನಿಮಗೆ ಅಂತ ಕಮೆಂಟ್. ಅಲ್ಲ, ಇನ್ನು ನಾವು ಪೆಟ್ಟದಿದ್ದಾರೆ ಅವರಿಗೆ ಬುದ್ಧಿ ಬರ್ತಾ ಇದೆ. ಅಲ್ಲ, ಅದು ಅವರಿಗೆ ಒಂದು ವಿಷಯ ಅಲ್ಲ. ಅಪ್ಪ ನಿಂತರ ನಿನ್ನ ಯಜಮಾನ್ರು ಇದ್ದಾರಲ್ಲ, ಕುಟುಂಬದವರು ಇದ್ದಾರಲ್ಲ, ಹೆಣ್ಣು ಮಕ್ಕಳ ಬಕಾಸರು ಅತ್ಯಾಚಾರ ಮಾಡ್ಲಿಕ್ಕೆ ಹೋದ್ರು, ಭೂ ಕಬಳಿಕೆ ಮಾಡ್ಲಿಕ್ಕೆ ಹೋಗಿ, ಅನಾಚಾರ ಮಾಡ್ಲಿಕ್ಕೆ ಹೋಗಿ, ದೇಶ ಲೂಟಿ ಹೊಡ್ಲಿಕ್ಕೆ ಹೋಗಿ ಪೆಟ್ಟು ತಿಂದಿಲ್ಲ. ಒಳ್ಳೆ ಕೆಲಸಕ್ಕೆ ಹೋದಕ್ಕೆ ಪೆಟ್ಟು ತಿಂದರು. ಅದಕ್ಕೆ ಇವತ್ತು ಹೆಮ್ಮೆ ಇದೆ. ನೀಚ ಗೊತ್ತಾಯ್ತಲ್ಲ. ಅಲ್ಲ, 4 ಜನ ಯಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೋಗ್ಲಿಕ್ಕೆ ನಾವು ಏಟು ತಿಂದಿಲ್ಲಲೇ. 4 ಜನಕ್ಕೆ 150 ಜನ ಹೊಡೆದಿದ್ದಾರೆ. ಅದು ದೊಡ್ಡದಾಗಿ ಹೇಳ್ತಾ ಇದ್ದೀರಾ ನಿಮ್ಮ ಯೋಗ್ಯತೆಗೆ. ಕಾರಿಂದ ಹೊರಗೆ ಬರಲಿಕ್ಕೆ ಬಿಡ್ತಾ ಇರಲ್ಲ ನೀವು. ಕಾರ್ ಕಲ್ಲೆತ್ತಿ ಹಾಕ್ಬೇಕಾ, ಟೈರ್ ಪಂಚರ್ ಮಾಡಬೇಕಾ, ಏನೆಲ್ಲ ಮಾಡಿದ್ದೀರ ನೀವು. ದೊಡ್ಡ ಧೀರಂತ ಎಣಿಸ್ತೀರಾ? ಲೆಕ್ಕ ಹಾಕೊಳ್ಳಿ ನೀವು, ಲೆಕ್ಕ ಹಾಕ್ತಾ ಇರಿ. ಅಲ್ಲ, ನಿಮಗೆ ದಾಖಲೆ ತೋರಿಸಿ ಅಂತ ಹೇಳುವವರು ನಿಮಗೆ ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಹಾಕ್ಬೋದಲ್ಲ, ಈ ಥರ ಹೊಡಿಲಿಕ್ಕೆ ಬರೋದು, ಆಮೇಲೆ ಅಲ್ಲ ಬೇಡದಲ್ಲಿ ನಿಮ್ಮ ಅಪ್ಪನಿಗೆ ಹೋಗಿ ಹೇಳಿ ಅದು ಈ ಥರ ಮಾಡಿ ಅಂತ. ಪೊಲೀಸ್ ಸ್ಟೇಷನಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರಂತ ಎಷ್ಟೋ ಕಂಪ್ಲೇಂಟ್ ಕೊಟ್ರಲ್ಲ, ಪ್ರಚಾರ ಮಾಡಿದ್ರಲ್ಲ, ಬ್ರೇಕಿಂಗ್ ನ್ಯೂಸ್ ಹಾಕಿದ್ರಲ್ಲ, ಇವರು ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಜೈಲಿಗೆ ಹೋಗ್ತಾ ಇದ್ದಾರೆ ಅಂತ. ಯಾಕೆ ಇನ್ನೂ ಹಾಕಲಿಲ್ಲ? ಹಾಕಿ ಒಂದು ಸಿವಿಲ್ ಕೋರ್ಟಲ್ಲಿ ಒಂದು ಕಂಪ್ಲೇಂಟ್ ಮಾಡಿ. ಅದು ಅವರು ನಿಮ್ಮ ಓನರೇ ಮಾಡಬೇಕಾಗಿಲ್ಲ, ನೀವು ಕೂಡ ಮಾಡ್ಬೋದು. ಯಾರು ಈಗ ಕಮೆಂಟ್ ಮಾಡ್ತಾರಲ್ಲ ಅವರು ಕೂಡ ಮಾಡ್ಬೋದಲ್ಲ, ಮಾನನಷ್ಟ ಮೊಕದ್ದಮೆ ಹಾಕಿ. ಇಷ್ಟು ದೊಡ್ಡ ಸಂಸ್ಥೆಯ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ, ಒಂದು ಸಿವಿಲ್ ಕೋರ್ಟಲ್ಲಿ ಹಾಕಿ. ಹೌದು, ಪೊಲೀಸ್ ಸ್ಟೇಷನ್ ಹಾಕಿದ್ರೆ ಅವ್ರು ಏನು ಮಾಡಿದ್ರು? ಇಲ್ಲಿವರೆಗೂ ಎಷ್ಟು ಹಾಕಿದ್ರು, ಏನು ಮಾಡಿದ್ದಾರೆ? 39 ಕೇಸ್ ನನ್ನ ಮೇಲೆ ನಾವು ಕೇಳುವಂತ ಒಂದು ದಾಖಲೆ ತೋರಿಸ್ತಾ ಇಲ್ಲ. ನಮ್ಮ ಹತ್ರ ಎಲ್ಲ ಇದೆ ದಾಖಲೆ. ಹೇಗೆ ಯಾವುದದು ಯಾವ ಚಾನಲಲ್ಲಿ ಅವತ್ತು ಇವರು ಮಂಗಳೂರು ಕುಡ್ಲ ಅಲ್ಲ, ನಮ್ಮ ಕುಡ್ಲ ಚಾನಲ್ನವರಿಗೆ ನಾವು ಕರೆದಿದ್ದೇವೆ, ನಾವು ಹೇಳಿದ್ದೇವೆ, ನಮ್ಮನ್ನು ಕರೀರಿ, ಅವರನ್ನು ಕರೀರಿ, ಒಟ್ಟಿಗೆ ಕೂರಿಸಿ ನಾವು ಬರ್ತೇವೆ, ನೀವು ಬನ್ನಿ. ನಾವು ಬರ್ತೇವೆ, ನೀವು ಬನ್ನಿ. ನಿತಿನಲ್ಲ, ನಮ್ಮ ಚಾನಲ್ ಬೇಡ, ಅಲ್ಲಿ ಕರೆಸಿ ಕರೆಸಿ, ನಾವು ಬರ್ತೇವೆ, ಅಲ್ಲಿ ಮಾತಾಡ್ತೇವೆ. ನಿತಿನಿಗೆ ನಾನೇ ನೇರವಾಗಿ ಫೋನ್ ಮಾಡಿ ಹೇಳಿದೆ, ನೇರವಾಗಿ ನಾವು ದಾಖಲೆ ಎಲ್ಲ ತೋರಿಸಿ ಆಗಿದೆ, ಕರೆಸಿ ಅಂತ ಹೇಳ್ತಾ ಇದ್ದೀನಿ.
ಆಯ್ತು ಸರ್ ಮಾತಾಡ್ತೀನಿ ಅಂತ ಹೇಳೋ ಸುದ್ದಿ ಇಲ್ಲ. ಹೌದು. ಈಗ ಪೊಲೀಸ್ ಸ್ಟೇಷನಲ್ಲಿ ನಮಗೆಲ್ಲ ಹೇಳ್ತಾ ಇದ್ದಾರೆ ಹಣ ಕಟ್ಟಬೇಕು, ನೀವು ಕಟ್ಟಬೇಕು, ಆ ಥರ ಹೇಳ್ಬೋದಾ ಪೊಲೀಸ್? ಅಲ್ಲ, ಅದಕ್ಕೆ ನಾನು ಇವಾಗ ಸುಪ್ರೀಂ ಕೋರ್ಟಲ್ಲಿ ಏನು ಆದೇಶ ಆಗಿದೆ ಅದರ ಒಂದು ಪ್ರತಿ, ಕರ್ನಾಟಕ ರಾಜ್ಯದ ಹೈಕೋರ್ಟಲ್ಲಿ ಏನಿದೆ ಅದರ ಪ್ರತಿಯನ್ನು ಇಟ್ಟು IG ಅವರಿಗೆ ದೂರು ನೀಡಿಯಾಯಿತು. ಪ್ರತಿಯೊಂದು ಠಾಣೆಗೆ ತಲುಪಿಸಿಕೊಡಿ ಈ ಮಾಹಿತಿ ಅನ್ನೋಂಥ ದೂರು ಕೊಟ್ಟಾಯಿತು. ಇನ್ನು ಇವಾಗ ನಾನು RTIಯಲ್ಲಿ ಕೇಳ್ತೀನಿ ಎಷ್ಟು ಠಾಣೆಗೆ ಕೊಡಿಸ್ತೀನಿ ಏನಾಗಿದೆ ಅಂತ. ಮತ್ತು ಅಲ್ಲಿ ಯಾರೋ ದೂರು ಕೊಡೋ ನನಗೆ ಫೋನ್ ಮಾಡಿ ಕೇಳ್ಬೋದಲ್ಲ, ಸರ್ ಏನಾಗಿದೆ ಏನು ವಿಷಯ ಅಂತ ಕೇಳ್ಬೋದಲ್ಲ. ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ಕಮಿಟಿ ಏನಿದೆ ಸ್ವಾಮಿ? ಟ್ರಸ್ಟ್ ಮಾಡಿ ಈಗ ಖಾಲಿ ಪೇಪರ್ಗೆ ಸಿಗ್ನೇಚರ್ ಹಾಕಿಸುವುದು ಯಾಕೆ? ಒಳ್ಳೆ ವಿಷಯ. PRK ಅಂತ ಪ್ರತಿ ವಾರಕ್ಕೆ ಹಣ ವಸೂಲಿ ಮಾಡ್ತಾರೆ. ನಮ್ಮ ಕೊಡಗಿನಲ್ಲಿ ಮಹಿಳೆಯರು ಧ್ವನಿ ಎತ್ತಿದ್ದಾರಾ? ಕೊಡಗಿನಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಜನ, ಕೊಡಗಿಂದ ನನಗೆ ಕಾಲ್ ಬಂದಿದೆ. ಹೌದು, ಇಡೀ ರಾಜ್ಯದಲ್ಲಿ ಜನ ಧ್ವನಿ ಎತ್ತಿದ್ದಾರೆ. ನಮಗೆ ಸಪೋರ್ಟ್ ಸ್ವಾಮಿ ನೀವು ಪೇಪರಿಗೆ ಸೈನ್ ಮಾಡಿಕೊಡಿ. ಬ್ಯಾಂಕಿನಿಂದ ಬರುತ್ತೆ, ಬ್ಯಾಂಕ್ ಇದು ಸೀಲು. ಕೆನರಾ ಬ್ಯಾಂಕ್ ಆದರೆ ಕೆನರಾ ಬ್ಯಾಂಕು, ಇಲ್ಲ SB ಆದರೆ SB ಬ್ಯಾಂಕು, ಬರೋಡ ಆದರೆ ಬರೋಡ. ಅವ್ರು ಕೂಡ ಚಲನ್ ಅಲ್ಲ, ಆ ಫಾರ್ಮ್ ಇರುತ್ತೆ ಫಿಲಪ್ ಮಾಡಲಿಕ್ಕೆ, ಅದು ಹೇಳ್ಕೊಂಡು ಬ್ಯಾಂಕಿಗೆ ಹೋಗಿ. ನೀವು ಬ್ಯಾಂಕಿಗೆ ಹೋಗಿ ಹೇಳಿ, ನೋಡಿ ನಮ್ಮ ಒಂದು 10 ಜನ ಇಲ್ಲ 8 ಜನ 5 ಜನ ಏನೋ ಒಂದು ಸಂಘದ ಹೆಸರು ಇಟ್ಕೊಬಿಡಿ. ನೀವು ಆ ಹೆಸರಲ್ಲಿ ಸಂಘ ಇದೆ, ನನಗೆ ಇಲ್ಲಿ ಇವಾಗ ಖಾತೆ ತೆರಿಬೇಕಂತೇಳಿ ನೀವು ನೇರವಾಗಿ ಹೋಗಿ. ಯಾವುದೇ ಕಾರಣಕ್ಕೂ ಇಂಥ ಮಧ್ಯವರ್ತಿಗಳು ಬಂದರೆ ನೀವು ಸೈನ್ ಮಾಡಲಿಕ್ಕೆ ಹೋಗಬೇಡಿ, ಆಧಾರ್ ಕಾರ್ಡ್ ಕೊಡಬೇಡಿ, ಬೆರಳಚ್ಚು ಕೊಡಬೇಡಿ. ಇದನ್ನು ಮಾತ್ರ ನಿಮ್ಮ ಹತ್ರ ಎಲ್ಲರ ಕೇಳ್ಕೊಳ್ತೇವೆ. ನೀವೇ ಹೋಗಿ ಸರ್ ಬ್ಯಾಂಕಿಗೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಮೊನ್ನೆ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ನಾವು ಸಾಲ ಕೊಡಲಿಲ್ಲ, ಬ್ಯಾಂಕ್ನವರು ಕೊಟ್ಟಿದ್ದು. ಬ್ಯಾಂಕಿನ ನಮ್ಮ ಊರಿನ ಬ್ಯಾಂಕಿನ ಮ್ಯಾನೇಜರಿಂದ ಹಿಡಿದು ಮೇಲೆ ಅದರ ಮೇಲಾಧಿಕಾರಿ RBI ಆಗಲಿ ಯಾವುದೇ ಆಗಲಿ, ಯಾವುದೇ ಒಂದು ಅಧಿಕಾರಿ ಓಪನ್ ಆಗಿ ವಿಡಿಯೋ ಮಾಡಿ ನಾವೇ ಸಾಲ ಕೊಡ್ತಾ ಇರೋದು, ನಾವು ಧರ್ಮಸ್ಥಳ ಸಂಘಕ್ಕೆ ನಾವು ಇಷ್ಟು ಸಾಲ ಕೊಟ್ಟಿದ್ದೇವೆ, ತಗೊಳ್ಳಿ ದಾಖಲೆ ಅಂತ ಒಂದು ತೋರಿಸ್ಲಿ. ಆಮೇಲೆ ಪೊಲೀಸ್ನವರು ಹೇಳ್ತಾರೆ ನೀವು ಕಟ್ಟಿ ತುಂಬ ಆಡಿಯೋ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ನಾವೀಗ ಏನು ಕಂಪ್ಲೇಂಟ್ ಮಾಡಬೇಕಾದ್ರೆ ಈಗ ಸಾಕ್ಷಿ ಅಂತ ಕೇಳ್ತಾರೆ, ನಾವು ಅದನ್ನೆಲ್ಲ ಹಾಕುವುದಿಲ್ಲ, ಕೆಲವೊಂದು ಹಾಕುವುದಿಲ್ಲ. ನಮ್ಮ ಹತ್ರ ಎಲ್ಲ ದಾಖಲೆ ಇದೆ, ಯಾವ ಪೊಲೀಸ್ನವರು ಎಲ್ಲೆಲ್ಲಿ ಏನೇನು ಮಾತಾಡಿದ್ದಾರೆ ಎಲ್ಲ ಅವರ ಮೇಲೆ ಆ್ಯಕ್ಷನ್ ಎಲ್ಲ ತಗೊಳ್ಳಿಕ್ಕಿದೆ. ಆದರೆ ಒಂದೇ ಒಂದು ಪೊಲೀಸ್ ಅಧಿಕಾರಿ ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡಲಿ ಚಾನಲಲ್ಲಿ, ನೀವು ದುಡ್ಡು ಕಟ್ಟಿ ಧರ್ಮಸ್ಥಳ ಸಂಘ ಸರಿಯಾಗಿದೆ, ನೀವೆಲ್ಲ ದುಡ್ಡು ಕಟ್ಟಿ ಅಂತ ಹೇಳಿ ನೋಡುವ. ಯಾಕೆ ಹೇಳುವುದಿಲ್ಲ? ನೋಡಿ, ಯಾರ ಹತ್ರ ಆದರೂ ಬ್ಯಾಂಕ್ನವರಾಗಲಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿ ಆಗಲಿ ಓಪನ್ ಆಗಿ ಒಂದು ಮಾತು ಹೇಳಿ ಯಾರಾದರೂ. ಅಲ್ಲ, ಖಾಲಿ ಒಂದು ಸಬ್ ಇನ್ಸ್ಪೆಕ್ಟ್ರಿಗೆ ತನಿಖೆ ಮಾಡಿ ರಿಪೋರ್ಟ್ ಮಾಡ್ಬೋದು ಇದನ್ನು. ಅದಕ್ಕೋಸ್ಕರ ಇವತ್ತು ನಾನೇನು ಗೊತ್ತಾ, ಪ್ರತಿಯೊಂದು ಠಾಣೆಗೂ ಇದರ ಎಲ್ಲ ಸತ್ಯಾಸತ್ಯ ಅಂಶವನ್ನು ಕಳಿಸ್ಕೊಟ್ಟಿದೆ. ಏಕೆ ಗೊತ್ತಾ, ಎಷ್ಟೋ ಜನ ಹೇಳ್ತಾರೆ, ಅಲ್ಲ ನಮಗೆ ಬಂದರೆ ನಾವು ಮಾಡ್ತಾ ಇದ್ದೆ, ನಾವು ಎಂಕ್ವೈರಿ ಮಾಡ್ತಾ ಇದ್ದೀವಿ ಅಂತ. ಅದನ್ನು ಎಂಕ್ವೈರಿ ಮಾಡಿ ಒಬ್ಬರೇ ರಿಪೋರ್ಟ್ ಮಾಡೋದು. ಇಲ್ಲ ಪೊಲೀಸ್ ಅಧಿಕಾರಿ ನನಗೆ ಇದು ನನ್ನ ವ್ಯಾಪ್ತಿ ಬರಲ್ಲ, ಒಂದನ್ನು ನಮಗೆ ರಿಪೋರ್ಟ್ ಮಾಡಲಿ, ಇಲ್ಲ ED ಅವರಿಗೆ ಕೊಡಲಿ, ಅದೇ ತೆರಿಗೆಯಲ್ಲಿ ಹಾಕಿಕೊಡಲಿ, ಇಲ್ಲ ಮುಖ್ಯ ಕಾರ್ಯದರ್ಶಿಗೆ ಕಳಿಸ್ಲಿ. ಇವರು ಇದು ನಮಗೆ ಬರ್ತಾ ಇಲ್ಲ, ಇಲ್ಲ ಈ ಥರ ಅಕ್ರಮ ಬಡ್ಡಿದಂತೆ ನಡೀತೆ ನಮ್ಮ ಗ್ರಾಮದಲ್ಲಿ ಇದೆ, ಕೇಳಿ ದಾಖಲೆ ಕೊಡ್ತಾ ಇಲ್ಲ, ಮಾಡ್ಬೋದಲ್ಲ. ಏನಕ್ಕೋಸ್ಕರ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಪ್ರಭಾವಿನ ಸ್ವಾಮಿ ಇವರೆಲ್ಲ. ನೀವು ಚಾನಲ್ ಬಂದ್ ಮಾಡಿ ನಮ್ಮನ್ನು ಹೊಡೀರಿ, ನಮ್ಮನ್ನು ಜೈಲಿಗೆ ಕಳಿಸಿ, ಏನು ಮಾಡಿದ್ರು ಇಡೀ ಕರ್ನಾಟಕ ರಾಜ್ಯ, ಕೇರಳದ ಕಾಸರಗೋಡು ಜಿಲ್ಲೆ ಕಂಪ್ಲೀಟ್ ಆಗಿ ಧರ್ಮಸ್ಥಳ ಸ್ವಸಹಾಯ ಸಂಘವನ್ನು ನಾವು ಬಾಗಿಲು ಮುಚ್ಚುತ್ತೇವೆ. ಇದು ಕಡಕಡಿ ನಾವು ಹೇಳ್ತಾ ಇದ್ದೇವೆ. ಅದು ನಿಮ್ಮ ಒಬ್ಬರನ್ನು ಕೂಡ ಕಟ್ಟಲಿಕ್ಕೆ ಬಿಡುವುದೇ ಇಲ್ಲ ನಾವು. ಅದು ನೀವು ಏನು ಮಾಡ್ತೀರಾ ಅದನ್ನು ಮಾಡಿ ಅಷ್ಟೇ. ಫೋನ್ ಬರ್ತಾ ಇದೆ, ಮತ್ತೆ ಪೆರ್ಲಾ, ಬಯಾರ್, ಮುಲಿಗದ್ದೆ ಇಲ್ಲಿಂದ ಕಾಲ್ ಬರ್ತಾ ಇದೆ, ಎಲ್ಲ ಸಂಘ ನಿಲ್ಲಿಸ್ತಾ ಇದೆ. ಯಾಕಂದ್ರೆ ಕಾಸರಗೋಡಿಂದ ಈಗ ಅಲ್ಲಿ ಕೂಡ ಬೆಂಕಿ ಬಿದ್ದಿದೆ. ಆಯ್ತು, ಅಲ್ಲಿ ಕೂಡ ಮುಗಿಯುತ್ತೆ, ಸ್ವಲ್ಪ ದಿವಸ ಇದು ನಮ್ಮ ಕೆಲಸ ಅಲ್ಲ ಸ್ವಾಮಿ, ಇದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮಾಡ್ತಾ ಇರೋ ಕೆಲಸ. ಸೌಜನ್ಯ ಹೆಣ್ಣು ಮಗಳು ಆ ಶಕ್ತಿ ಮಾಡ್ತಾ ಇರೋ ಕೆಲಸ ಗೊತ್ತಾಯ್ತದಲ್ಲ. ಅದು ಇದು ಇದೇ ಥರ ಮುಂದುವರಿದೆ. ಮುಂದೊಂದು ದಿನ ಇವತ್ತು ಸೌಜನ್ಯ ಹೋರಾಟ ಇದ್ದದಕ್ಕೆ ನಮಗೆ ಈ ಭೂಮಿ ಮೇಲೆ ಕಾಲಿಟ್ಟು ಓಡಾಡ್ಬೋದು. ಮುಂದೊಂದು ದಿನ 100ಕ್ಕೆ 100% ಇದು ಇಲ್ಲದಿದ್ದರೆ ಬಡ್ಡಿ ದಂಧೆ ಮುಖಾಂತರ ಎಲ್ಲರನ್ನೂ ಮುಗಿಸ್ಬಿಡ್ತಾ ಇದ್ರು. ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾವು ರವೀಂದ್ರ ಶೆಟ್ಟಿ ಅವರ ನಂಬರ್ ಕೊಟ್ಟಿದ್ದೇವೆ, ಅವರು ಮಾತಾಡ್ತಾರೆ. ಕೆಲವರೆಲ್ಲ ಧಮಕಿ ಹಾಕ್ತಾ ಇರ್ತಾರಲ್ಲ ರವೀಂದ್ರ ಶೆಟ್ಟಿ ಅವರಿಗೆ, ಆ ನಂತರ ಫೋನ್ ಮಾಡಿ ಫೋನೇ ಎತ್ತಲ್ವಲ್ಲ, ಅವರಿಗೆ ಮಾತ್ರ ಧಮಕಿ ಹಾಕುದಾ? ಯೂಟ್ಯೂಬ್ ಅನ್ನು ಹೇಗೆ ಬಂದ್ ಮಾಡಿಸಬೇಕು, ಹೇಗೆ ರಿಪೋರ್ಟ್ ಮಾಡಬೇಕು ಅಂತ ಬರೆದು ಹಾಕ್ತಾ ಇದ್ದಾರೆ. ಯಾರ್ದು ನಮ್ದಾ ಅವ್ರದಾ? ನಮ್ಮ ಚಾನಲ್ಗಳನ್ನು ಯಾವ ರೀತಿ ಬಂದ್ ಮಾಡಬೇಕು ಅಂತ ಕಮೆಂಟ್ಗಳನ್ನು ರಿಪೋರ್ಟ್ ಮಾಡ್ತಾರೆ ಸ್ವಾಮಿ. ಇವತ್ತಿನ ಯುಗದಲ್ಲಿ 100 ಇದೆ ಸ್ವಾಮಿ, ಇದೊಂದು ಮಾತ್ರ ಅಲ್ಲ.
ನೂರಾರು ಹೇಳಿದ್ವಲ್ಲ ನಿನ್ನೆ ಗಿರೀಶ್ ಮಠನವರು ಮಾಡಿರುವಂಥ ವಿಡಿಯೋ, ಅದಕ್ಕೆ ನೀವು ಬಂದ್ ಮಾಡಿದಕ್ಕೆ ಇವತ್ತು ಈ ಥರ ಪ್ರಾರಂಭ ಮಾಡಿದ್ದೀವಿ. ಇನ್ನು ದಿನಾಲು ಮಾಡ್ತೀವಿ ನೋಡಿ. ನೀವು ಆ ಥರ ಚಾಲೆಂಜ್ ಹಾಕೊಂಡು ಬರಬೇಡಿ. ನೀವು ಚಾಲೆಂಜ್ ಹಾಕೋ ಬೇರೆ ಯಾರು ಅತ್ಯಾಚಾರಿಗೆ ಹಾಕಿ ನಮಗೆ ಚಾಲೆಂಜ್ ಹಾಕಿ ಬರಬೇಡಿ. ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಎಂಜಲ ಕಾಸ್ತಿಂದ ನಾವು ಕೆಲಸ ಮಾಡಿಲ್ಲ, ಅದು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 25 ಲಕ್ಷ ಜನ ನಿಲ್ಸಿ ಆಗಿದೆ. 25,000 ಕೋಟಿ 30 ಲಕ್ಷ ಜನ 25,000 ಕೋಟಿ ನಿಂತೋಗಿದೆ. ಯಾರು ಕಟ್ತಾ ಇಲ್ಲ. 5 ಲಕ್ಷಕ್ಕಿಂತ ಜಾಸ್ತಿ ಜನ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಚಾನಲ್ ಬಂದಾದ್ರೂ ಕೂಡ 2 ದಿವಸ ಸಾಕು ಹೌದು ಕಂಪ್ಲೀಟ್ ಆಗಿ ಬಂದಾಗ್ಲಿಕ್ಕೆ. ಇದು ಮಾತ್ರ ಗ್ಯಾರಂಟಿ. ಅಲ್ಲ, ಈಗ 2 ಚಾನಲ್ ಬಂದಾಗಿದೆ ಅಲ್ಲ, ಯಾವುದು ಮತ್ತೆ 2 ಬಂದಾಗಿದೆ ಅಲ್ಲ ಆ ಕಡೆಯಿಂದ. ಹೌದು, ಇನ್ನು ಒಂದುಂಟು ಕಾಕ ಅಂತ ಹೇಳ್ತದೆ, ಅದು ಕೂಡ ಈಗ ಸದ್ಯಕ್ಕೆ ಅದು ಕೂಡ ಬಂದಾಗ್ತದೆ. ಬಂದ್ ಮಾಡ್ತಾನೆ ನಮ್ಮ ಸಂಘ ಮಾಡೇ ಮಾಡ್ತಾನೆ. ಈಗ ಕುಡ್ಲ ಅದು ಮಂಗಳೂರು ಕುಡ್ಲ ಚಾನಲ್ ಅದೊಂದುಂಟು. ನೀವು ಮಾಡುವ ಫಸ್ಟ್ ಕೆಲಸ ಏನು? ನೀವು ಮಾಡ್ಬೇಕಾಗಿರೋದು ಏನು? ಸಿವಿಲ್ ಕೋರ್ಟ್ ಅಲ್ಲಿ ನಮ್ಮ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆ ಒಂದು ಕಂಪ್ಲೇಂಟ್ ಮಾಡಿ, ಇದು ಮಾಡ್ಬೇಕಾಗಿರೋದು. ಈ ತರ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವೀಗ ಎಷ್ಟೋ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಬರೀ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನ್ ಅಪಪ್ರಚಾರ? ನಾವು ಅಲ್ಲಿ ಹೋಗಿ ಏನ್ ಅಪಪ್ರಚಾರ ನಾವು ಮಾಡಿದೀವಿ? ಅದಕ್ಕೆ ತಾನೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಅಂತ ಏನಕ್ಕೆ ಕೊಡ್ತಾ ಇರೋದು? ಪೊಲೀಸ್ ಸ್ಟೇಷನ್ ಅಲ್ಲಿ ಅದರಲ್ಲೇ ಕಂಪ್ಲೇಂಟ್ ಆಗ್ಬೇಕು. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮೇಲೆ ಆಕ್ಷನ್ ಆಗುದಿಲ್ಲ. ಇಷ್ಟು 20-30 ಆಯ್ತು, ಆಗುದಿಲ್ಲ. ನಿಜವಾಗ್ಲೂ ನಿಮ್ಗೆ ಹೇಳ್ಕೊಡ್ತಾ ಇರೋದು ನಾವು. ಸಿವಿಲ್ ಕೋರ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೇಂಟ್ ಮಾಡಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ. ಮೊನ್ನೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಇವರದು. ಆ ಮೀಟಿಂಗ್ ಅಲ್ಲಿ ತುಂಬಾ ಕಾರ್ಯಕರ್ತರಿದ್ರು. ಅಲ್ಲಿ ಹೇಳಿದ್ರಂತೆ ಅವರಿಗೆ ಹೊಡೆಯಿರಿ ಬಡಿಯಿರಿ. ಅಲ್ಲ ಸರ್, ಅವರಿಗೆ ಹೊಡೆಯುವುದಕ್ಕಿಂತ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದು. ಯಾರೋ ಒಬ್ಬ ಯೋಜನೆ ಅಧಿಕಾರಿ ಎದ್ದು ನಿಂತು ಕೇಳಿದಂತೆ. ಕೇಳುವಾಗ ದೊಡ್ಡ ಮನುಷ್ಯ ಹೇಳಿದ್ರೆ, ಹಾಗೆಲ್ಲ ಮಾಡಬಾರ್ದಪ್ಪ, ಮಾಡಿ ಸಿವಿಲ್ ಕೋರ್ಟಿಗೆ ಕಂಪ್ಲೇಂಟ್ ಮಾಡಿದ್ರೆ ನಾಳೆ ಬ್ಯಾಂಕಿನ ಸಾಕ್ಷಿಯಲ್ಲಿ ಅವನು ಬರ್ಬೇಕಾಗಿತ್ತು ನೋಡಿ. ಅವರ ಆ ಮೀಟಿಂಗ್ ಅಲ್ಲಿ ನಮ್ಮವರಿದ್ದಾರೆ, ಅಲ್ಲಿ ಸೌಜನ್ಯ ಹೋರಾಟಗಾರರು ಅವರ ಒಳಗಡೆ ಇದ್ದಾರೆ. ಅವ್ರು ನಂಗೆ ಹೇಳ್ತಾ ಇದ್ದಾರೆ ಎಲ್ಲ ಮೆಸೇಜ್. ಇವರು ಯಾರನ್ನು ಒಳ್ಳೆಯವರನ್ನ ನೆನೆಸಿದಾರ ಅವರೇ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಇವರ ಲೆಕ್ಕ ಹಾಕಿದ 450 ಜನ ಇದ್ದಾರೆ ಅಲ್ಲಿ, ಅದೆಲ್ಲ ನಮ್ಮವರಂತೆ. ಅದರಲ್ಲಿ ಕಡಿಮೆ ಅಂದ್ರೆ 120 ಜನ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ನೋಡಿ, ಸುಳ್ಳು ಹೇಳೋದಿದ್ರೆ, ನಾವು ಅಪಪ್ರಚಾರ ಮಾಡೋದಿದ್ರೆ ನಿಮಗೆ 1 ವರ್ಷ ಬೇಕಾ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ? ಕಾನೂನು ಇಲ್ವಾ? ಇಷ್ಟೊಂದು ಕೇಸ್ಗಳಿಗೆ ತೋಡ್ತಾರೆ. ಅತಿ ದೊಡ್ಡ ಸಂಸ್ಥೆ ಅಂತ ಹೌದು, ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಕಾನೂನು ಪ್ರಕಾರವಾಗಿ. ಹೊಡೆಯೋದು ಬಡಿಯೋದು ಅಂದ್ರೆ ಎಲ್ಲಕ್ಕೂ ಅಷ್ಟೇ ತರ್ತದೆ. ಇದಕ್ಕೂ ತರ್ಬೋದು. ಇವಾಗ ಇನ್ನು ನಮಗೆ ಒಮ್ಮೆ ಹೊಡೆದು ಏನಾಯ್ತು ಅಂತ ಇವ್ರಿಗೆ ಗೊತ್ತಾಯ್ತಲ್ಲ. 50,000 ಇದ್ದದ್ದು 1 ತಿಂಗಳಲ್ಲಿ 5 ಲಕ್ಷಕ್ಕೆ ಮುಟ್ಟಿದೆ. ಇನ್ನೊಮ್ಮೆ ಹೊಡೆದ್ರೆ 2 ದಿವಸ ಸಾಕು, 2 ದಿವಸ ಹೊಡೆದಕ್ಕೆ ಇಷ್ಟು. ನಮ್ಮ ಮರಣ ಮಾಡಿದ್ರೆ ಏನೋ ಸಾಯಿಸಿದರೆ ನಮ್ಮಂತ 1000 ಜನ ಎದ್ದು ಬರ್ತಾರೆ. ಅದರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಧರ್ಮಸ್ಥಳ ಸ್ವಸಹಾಯ ಸಂಘ ಕಂಪ್ಲೀಟ್ ಆಗಿ ಬಂದ್ ಮಾಡುದೇ ನಾವು. ಮತ್ತೆ ಅವನ ಯಾರಂತ ವಿಡಿಯೋ ತಂದು ಕೊಡ್ತಾ ಇರೋದು, ಆಗ್ತಾ ಇರೋದಂತ ಮುಂದೆ ಕುಳ್ಳೂರು ಹೋಗಿ ಮತ್ತೆ ಯಾರಂತ ಹೋಗಿರೋದು. ಈಗ ನಮಗೆ ಬರುವಂತ ವಿಡಿಯೋ ಈಗ ಇನ್ನೂ 20 ವಿಡಿಯೋ ಅಲ್ಲಿ ಪೆಂಡಿಂಗ್ ಇದೆ. ಹೌದು, ಬರುವ ವಿಡಿಯೋ ನಾವು ಹೋಗ್ಬೇಕಾಗಿಲ್ಲ. ನಾವು ಖರ್ಚು ಮಾಡ್ಕೊಂಡು ಹೋಗೋದು, ನಮ್ಮ ಕೈಯಲ್ಲಿ ಖರ್ಚು ಮಾಡ್ಕೊಂಡು ಹೋಗೋದು. ಈಗ ಮಳೆಗಾಲ ಟೈಮಲ್ಲಿ ಇರೋದ್ರಿಂದ ನಾವು ಖರ್ಚು ಮಾಡಿಕೊಂಡು ನಾವು ಹೋಗೋದು. ಈಗ ಇನ್ನೂ ಶುರು ಮಾಡ್ತೇವೆ ನಾವು. ಅಲ್ಲ, ಈಗ ಅಲ್ಲಿಂದಲೇ ಕಾಲ್ ಮಾಡಿ ಹೇಳ್ತಾರಲ್ಲ, ನಮ್ಮ ಮೇಲೆ ನಪ್ಪೇರ್ ಆಗಿದೆ, ಅದನ್ನ ಕ್ಲೀನ್ ಮಾಡಿ ಕೊಡಿ ಅಂತ ಹೇಳಿ. ನೀವು ಕೈ ಕಾಲು ಬೀಳ್ತೀರ, ಅದಕ್ಕೇನು ಹೇಳ್ತೀರಾ ನೀವು? ಅಲ್ಲ, ನಾವು ಹೋಗುದು ಬಿಡೋದು ನಮ್ಮ ಇಷ್ಟ. ನಾವು ಹೋಗುದನ್ನು ನಿಲ್ಸಿದ ಮೇಲೆನೆ ಇಷ್ಟೊಂದು ನಾವು ಯಾಕೆ ಹೋಗ್ಬೇಕು? ಇವೆಲ್ಲ ಹೇಳ್ತಾರೆ ಜನರು. ಇಲ್ಲ, ನಾವು ವಿಡಿಯೋ ಮಾಡಿ ನಾವೇ ಕಳಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ ನಾವು ಹೋಗುದು. ಈಗ ಅವಾಗೆಲ್ಲ ಯಾರಿಗೂ ಗೊತ್ತಿಲ್ಲ. ಅಲ್ಲ, ಮತ್ತಿನ್ನೊಂದು ವಿಷಯ ಅಲ್ಲ, ಇವ ಅತ್ಯಾಚಾರ ಕೊಡೋ ದುಡ್ಡು ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇರುತ್ತೆ. ಆತರ ಖರ್ಚು ಮಾಡಿ ಹೋಗ್ಲಿಕ್ಕೆ ಅತ್ಯಾಚಾರ ಮಾಡ್ತಾ ಇರೋ ದುಡ್ಡು ನಮ್ಮ ಹತ್ರ ಇಲ್ಲ, ಕಾಮಕರ ದುಡ್ಡು ನಮ್ಮ ಹತ್ರ ಇಲ್ಲ. ನಿಯತ್ತಾಗಿ ದುಡ್ಡಿರೋ ದುಡ್ಡು ಅವ ಖರ್ಚು ಮಾಡಿ ನಾವು ಆಲೋಚನೆ ಮಾಡ್ತೀವಿ. ಏನ್ ಸರ್, ಇನ್ನೇನು ಕೇಳ್ತಿದ್ರ? ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ಕೂಡ ತಿಳಿಯೋ ಜನಗಳು ಕಟ್ತಾರೆ. ಕಟ್ಲಿ, ನಮ್ಗೇನು ಏನಿಲ್ಲ. ಕಟ್ಟೋರು ಕಟ್ಟಿ ನಮ್ಗೇನು ಸಿಗುದಿಲ್ಲ. 20 ಜನ ಉಳಿಬಹುದು, ಅದು ಅವರ ಜನ ಆಗಿರ್ಬೋದು. ಅಲ್ಲ, ನಮ್ಮ ಊರಲ್ಲಿ ಮೊನ್ನೆಬ್ರು ನಮ್ಗೆ ಕಮೆಂಟ್ ಮಾಡ್ತಾ ಇದ್ರು ನನ್ನ ಮೇಲೆ. ನಿಮ್ಮ ಊರಲ್ಲಿ ನೀನು ಎಷ್ಟು ನಿಲ್ಸಿದ್ಯಾ? ನಮ್ಮ ಊರಲ್ಲಿ ನಾನು ಒಬ್ಬನೇ ನಿಲ್ಸಿದ್ದು, ಆದ್ರೆ ಈಗ 100 ಜನ ನಿಲ್ಸಿದ್ದಾರೆ. ಅದು ಗೊತ್ತಿಲ್ಲ ಅವರಿಗೆ, ಗೊತ್ತಿಲ್ಲ. ಎಲ್ಲ ಸುತ್ತಮುತ್ತ ಆಗಿ ಈಗ ನಮ್ಮ ಊರಿಗೆ ಬಂದಿದೆ. ಮೊನ್ನೆ ಬಂದು ನನ್ನ ಹತ್ರ ಎಲ್ಲ ವಿಚಾರಿಸಿ ಎಲ್ಲ ಡಾಕ್ಯುಮೆಂಟ್ ತಗೊಂಡು ಎದುರು ಬರ್ಲಿಕ್ಕೆ ರೆಡಿ ಇಲ್ಲ, ಪ್ರಚಾರ ಮಾಡ್ಲಿಕ್ಕೆ ರೆಡಿ ಇಲ್ಲ. ನೋಡಿ, ಅವರಿಗೆ ಹೊರ ಕಾಲ್ ಬಂದಿದೆ.
ನಾನು ಹೇಳುದಿಲ್ಲ. ಲೈವ್ ಉಂಟಲ್ಲ ಅದು ಎಷ್ಟು ಗಂಟೆ ಅಂತ ನಾನು ಕೇಳ್ತೇನೆ. ನಿಮಗೆ ತಾಕತ್ತಿದ್ರೆ ಕಾನೂನು ಬಾಹಿರ SKDRDP ಕಾನೂನು ಬಾಹಿರ ಅಂತ ನಿರೂಪಿಸಿ. ಮಾಡ್ತೀವಲ್ಲ, ಅದನ್ನೇ ಮಾಡ್ತಾ ಇದೀವಲ್ಲ. ಪ್ರತಿದಿನ ನಿರೂಪಿಸ್ತಾ ಇದ್ದೇವಲ್ಲ ನಾವು. ಅಲ್ಲ ಇಷ್ಟು ಹೇಳ್ತದೆ, ಇನ್ನೆಂತ ಹೇಳ್ಬೇಕು? ಮೈಕ ಕಟ್ಟಿ ಹೇಳ್ಬೇಕು ಇನ್ನು. ಹೌದು. ಇನ್ನು ಡಂಗುರ ಸಾರ್ಬೇಕಷ್ಟೇ. ಅಲ್ಲ, ಅವ್ರದ್ದು ಕಾನೂನು ಚೌಕಟ್ಟಲ್ಲಿ ಇದೆ ಅಂತ ಅವ್ರು ತೋರಿಸ್ರಿ. ಹಂಗಾದ್ರೆ ಪ್ರೂವ್ ಮಾಡ್ಲಿ ಅವ್ರು. ನಾಳೆ ಒಂದು ಲೈವ್ ಮಾಡಿ ಸ್ವಾಮಿ. ನೀವು ಎಲ್ಲ ಮೀಡಿಯಾವರು ಇದ್ದಾರೆ ನಿಮ್ಮೊಟ್ಟಿಗೆ. ಸಂಸ್ಥೆ ಬಗ್ಗೆ ಪೂಜ್ಯರ ಬಗ್ಗೆ ಮಾತಾಡಲಿಕ್ಕೆ ನಿಮಗೆ ಬಡ್ಡಿ ದಂಧೆ ವಿರುದ್ಧ ಮಾತಾಡೋದು ಅಷ್ಟೇ. ಬಡವರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಒಂದು ವಿಷಯಕ್ಕೆ ಕೇಸ್ ಹಾಕಿದ್ಮೇಲೆ ಇನ್ನೊಂದ್ಸಲ ಕೇಸ್ ನಾವು ಮಾಡ್ತಾ ಇದ್ದೇವೆ. ಅದನ್ನೇ ತಲೆ ಕೆಡಿಸಬೇಡಿ. ಅಲ್ಲ ಸ್ಟೇ ಇರುವಾಗ ಅದೆಲ್ಲ ನಾವು ಓಪನ್ ಆಗಿ ಹೇಳುದಿಲ್ಲ, ನಿಮಗೆ ನೋಟಿಸ್ ಬರುವಾಗಲೇ ಗೊತ್ತಾಗ್ತದೆ. ಹೌದು, ಸ್ಟೇ ಇರುವಾಗ ಈಗ ಬಡ್ಡಿ ದಂಡೆ ನಡೀಬೋದಾ? ಮಾಡ್ಲಿಕ್ಕಿಲ್ಲ, ಕಾನೂನು ಪ್ರಕಾರ ಬಾಹಿರಲ್ಲ, ಮನುಷ್ಯರಲ್ಲ, ಅದು ನಡೀತದೆ. ನೀವು ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡಿ ಅಂತ ಕೇಳಿ ಕೊಡ್ತೇವಲ್ಲ. ಉದ್ದೇಶ ಸ್ವಾಮಿ, ಕಡಿಮೆ ಬಡ್ಡಿಯಲ್ಲಿ ನಿಮ್ಮ ದುಡ್ಡನ್ನು ನೀವೇ ಇಟ್ಕೊಳ್ಳಿ ಎಂಬ ಉದ್ದೇಶದಿಂದ ನಾನು ಈ ಹಿಂದೆ ಮುಂಚೆನೇ ಹೇಳಿದ್ದೀನಿ ಯಾವ ರೀತಿಯಲ್ಲಿ ಸಂಘ ಬೆಳೆಸ್ಬೇಕಂತ. ಅದನ್ನು ಮಾಡಿ ಸ್ವಾಮಿ. ನೋಡಿ, ನಿಮಗೆ ಬ್ಯಾಂಕ್ ಮಾಡ್ಬೋದು, ನಿಮಗೆ ಒಂದು ಸೊಸೈಟಿ ಮಾಡ್ಬೋದು, ನಿಮಗೆ ಬಡ್ಡಿ ಕೊಡ್ಬೋದು ಅಂತ ಕೆಲಸ ಮಾಡಿ. ಇನ್ನೊಬ್ಬರ ಕೈ ಚಾಚಬೇಕು. ನೋಡಿ, ಈಗಾಗಲೇ ಧರ್ಮಸ್ಥಳ ಸ್ವಸಹಾಯ ಸಂಘದ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ನಾವು ಸಾಲ ಕೊಡುವುದಲ್ಲ, ಬ್ಯಾಂಕಿನಿಂದ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕಿನವರು ಮುಂದೆ ಬಂದು ಹೇಳ್ತಾ ಇಲ್ಲ ನಾವು ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ. ನಾವು ನಿಮ್ಮ ಊರಲ್ಲಿ ಸಾಲ ಬೇಕಲ್ಲ ನಿಮಗೆ, ನಿಮ್ಮ ಊರಲ್ಲಿ SBI ಆಗಲಿ ಬ್ಯಾಂಕ್ ಆಫ್ ಬರೋಡಾ ಆಗಲಿ ಯಾವುದೇ ಒಂದು ನ್ಯಾಷನಲ್ ಬ್ಯಾಂಕಿಗೆ ನೀವೇ ಹೋಗಿ ಒಂದು 10 ಜನ ತಂಡ ರಚನೆ ಮಾಡಿ, ನೀವೇ ಒಂದು ಗುಂಪು ರಚನೆ ಮಾಡಿ ಬ್ಯಾಂಕಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ, ನೀವು ಉಳಿತಾಯ ಅದಕ್ಕೆ ಸಪ್ರೇಟಾಗಿ ನಿಮ್ಮ ಸಂಘಕ್ಕೆ ಒಂದು ಪಾಸ್ ಪುಸ್ತಕ ಕೂಡ ಸಿಗ್ತದೆ, ಉಳಿತಾಯಕ್ಕೆ ಸಪ್ರೇಟಾಗಿ ಪಾಸ್ ಪುಸ್ತಕ ಕೂಡ ಸಿಗ್ತದೆ. ನೀವಲ್ಲಿ ತಿಂಗಳಿಗೆ ಒಮ್ಮೊಮ್ಮೆ ನೀವು ಉಳಿತಾಯ ಕಟ್ತಾ ಹೋಗಿ 3 ತಿಂಗಳು 6 ತಿಂಗಳಿಗೊಮ್ಮೆ ಅದರ ನಿಯಮ, ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ನಿಯಮ ಇರ್ತದೆ. ನೀವೇ ಸಂಘ ರಚನೆ ಮಾಡಿ 10% ನಿಮಗೆ ಅಲ್ಲಿ ಸಾಲ ಕೊಡ್ತಾರೆ. 10% ಬಡ್ಡಿಗೆ ನಿಮಗೆ ಸಾಲ ಕೊಡ್ತಾರೆ. ಅದರಲ್ಲಿ 7% ಮಾತ್ರ ನೀವು ಕಟ್ಟಲಿಕ್ಕೆ, 3% ನಿಮಗೆ ಸರ್ಕಾರದಿಂದ ಸಬ್ಸಿಡಿ ಬರ್ತದೆ. ಅದೆಲ್ಲ ಮಾಡಿ ಇಷ್ಟೆಲ್ಲ ಹೇಳ್ತಾ ಇದೀವಲ್ಲ, ಅದನ್ನು ಮಾಡ್ಬೋದಲ್ಲ. ಅಪ್ಪನಿಗೆ ಹುಟ್ಟಿದ್ರೆ ಬಂದು ಮಾಡಿ ತೋರಿಸಿ. ಅಲ್ಲ ಇನ್ನು ಬಂದು ಮಾಡ್ಲಿಕ್ಕೆ ಅವ ಎಲ್ಲಿಂದಲೂ ಇವಾಗ ಎದ್ದು ಬಂದಿದ್ದಾನೆ ಸ್ವಾಮಿ. ಅದು ಅವನು ನಿದ್ದೆ ಮಾಡ್ತಾ ಇದ್ದ. ಇಷ್ಟೆಲ್ಲ ಆಗ್ತಾರೋ ವಿಷಯನೇ ಗೊತ್ತಿಲ್ಲ. ಯಾರಾಗ್ಲಾಗ್ಲಿ ನಮ್ಮ ಮೇಲೆ ಒಂದು ಸಿವಿಲ್ ಕಂಪ್ಲೇಂಟ್ ಮಾಡಿ. ನೀವು ಏನು ಮಾಡ್ತೀರಾ ಮಾಡಿ, ನಮ್ಮ ದಾಖಲೆ ಇದೆ ನಮ್ಮ ಹತ್ರ. ನಮ್ಮ ಪೂಜ್ಯರು ಅನ್ನದಾತರು. ನೀವು ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೇವೆ ಅಷ್ಟೇ. ಬಂದು ಮಾಡೇ ತೋರಿಸ್ತೀವಿ. ನಾವು ಯಾರನ್ನು ಕೂಡ ನೀವು ಕಟ್ಟಬೇಡಿ ಅಂತ ನಾವು ಹೇಳುದು. ಅಲ್ಲ, ಈ ಕಮೆಂಟ್ ಹೊಡೆದಾರಲ್ಲ ಸ್ವಾಮಿ, ಇವಾಗ ತಾಕತ್ತಿದ್ರೆ ಅಂತ. ಪಾಪ ಅವರಿಗೂ ಉಪಾಯ ಇಲ್ಲ ಸ್ವಾಮಿ. ಅವರ ಕಾರಿಗೆ ಏನೋ ಸಾಲ ಎಲ್ಲ ತಗೊಂಡಿದ್ದಾರೆ. ಏನಾದರೂ ಮಾಡಿ ಇನ್ನೂ ಸ್ವಲ್ಪ ನಿಲ್ಬೇಕಂತ ಕೂತಿದ್ದಾರೆ ಅದರಲ್ಲಿ. ಸಾಲ ಮುಗಿಬೇಕಲ್ಲ, ಅದಕ್ಕೋಸ್ಕರ ಏನೋ ಕಮೆಂಟ್ ಹೊಡೆದಾರೆ ನನಗೆ ದೊಡ್ಡವರು ಅಂತ ಹೇಳಿದಾರೆ, ಕಾಮುಕರು ಏನೋ ಸ್ವಲ್ಪ ಜಾಸ್ತಿ ಏನೋ ಕೊಡ್ಬೋದಾ ಅಂತ. ಅದಕ್ಕೋಸ್ಕರ ಅಂತ ಕಮೆಂಟ್ ಹೊಡಿತಾ ಇರೋದು. ಮತ್ತೆ ಬೇಕಂತಲ್ಲ ಅವ್ರಿಗೆ ಏನು ಗೊತ್ತಾ, ಅವರಿಗೆಲ್ಲ ಸೌಜನ್ಯ ಥರ ಒಂದು ಹೆಣ್ಣು ಮಗಳಿದ್ರೆ ಕಮೆಂಟ್ ಹೊಡಿಯಲ್ಲ ಸರ್. ಏನು ಗೊತ್ತಾ ಸರ್, ಅವರಿಗೀಗ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ 40,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಇರ್ಬೋದು. ಈಗ ತುಂಬ ಜನ ಬಿಟ್ಟೋಯ್ತು. ಇವ್ರದ್ದು ಕೆಲಸ ಹೋಗ್ತದಲ್ಲ, ಅದಕ್ಕೆ ಈಗ ಕಮೆಂಟ್ ಮಾಡೋದು ಎಲ್ಲ ಇವರೇ. ಅವ್ರ ಕೆಲಸ ಹೋಗ್ತದಲ್ಲ, ಅವರಿಗೆ ತಿರ್ಗಾಡ್ಲಿಕ್ಕೆ ಆಗುದಿಲ್ಲಲ್ಲ, ರಾತ್ರಿ ಎಲ್ಲ ಮೀಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಇದೆಲ್ಲ ತಪ್ತದಲ್ಲ. ಅದೆಲ್ಲ ಕೆಲವರಿಗೆ ಸೌಜನ್ಯ ವಿಷಯದಲ್ಲಿ ತುಂಬ ನೋವಿದೆ, ಹೊರಗೆ ಬರಬೇಕಂತಿದ್ದೀವಿ. ಆದರೆ ಹೇಳಿದ್ವಲ್ಲ, ಅದರ ಮಧ್ಯದಲ್ಲಿ ಸಿಕ್ಕಾಕಿದ್ದಾರೆ ಅವರು. ಮನೆ ಕಟ್ಟಲಿಕ್ಕೆ ಸಾಲ, ಮಕ್ಕಳ ಎಜುಕೇಷನ್ಗೆ, ಕಾರ್ ತಗೊಳ್ಳಿಕ್ಕೆ, ಜಮೀನು ತಗೊಳ್ಳಿಕ್ಕೆ, ಅದರಲ್ಲಿ ಸೇರಿದ್ದೀವಿ, ನಾವು ಕೆಲಸದಲ್ಲಿದ್ದೀವಿ ಅಂತ ಎಷ್ಟು ಬೇಕಾದ್ರೆ ಸಾಲ ಕೊಟ್ಟರು. ಈ ರೀತಿಯಲ್ಲಿ ಸಿಕ್ಕಾಕಿ ಒದ್ದಾಡ್ತಾ ಇದ್ದಾರೆ. ಅಂಥವ್ರು ನಾನು ಏನಾದರೂ ಉಳಿಯೋಣ ಅಂತ ಕಮೆಂಟ್ ಹೊಡ್ತಾ ಇರೋದು. ಏನು ಮಾಡಲಿಕ್ಕೆ ಆಗಲ್ಲಮ್ಮ. ಇವತ್ತು ಇದೇ ಸಿಕ್ಕಾಕಿ ಆಯ್ತು. ನೀವೆಲ್ಲ ಏನಾ ಮಾಡಿ ನೀವು ಬೇರೆ ಒಂದು ಕೆಲಸ ನೋಡಿ, ನಿಧಾನಕ್ಕೆ ಬಡ್ಡಿ ಕಟ್ತೀವಿ. ಮತ್ತೆ ಇದು ಧರ್ಮಸ್ಥಳ ಮುಚ್ಚಿ ಹೋಗುತ್ತೆ, ನೀವು ತಲೆ ಕೆಡಿಸ್ಬೇಡಿ. ಇದರ ತಗೊಂಡಿದೆ ಅಂತ ಹೇಳಿ ಅಯ್ಯೋ ನನಗೆ ತೊಂದರೆ, ₹1 ತೊಂದರೆ ಆಗಲ್ಲ. ಅಲ್ಲ, ನಿಮ್ಮ ಸಂಸ್ಥೆಯಲ್ಲಿ ಯಾರು ಕೂಡ ಓಪನ್ ಆಗಿ ಹೇಳುದಿಲ್ಲ ಇಷ್ಟು ಜನ ನಿಲ್ಸಿದ್ದಾರೆ, ಇವಾಗ ಇಷ್ಟು ಬಂದಾಗ್ತದೆ. ಲಾಸ್ಟ್ ಒಬ್ಬ ಸದಸ್ಯ ಅಲ್ಲಿ ಕಟ್ತಾ ಇದ್ದಾನೆ, ಎಲ್ಲ ಮುಗ್ದೋಗಿ ಎಲ್ಲ ಕಟ್ಟೋದು ನಿಲ್ಚಾಗಿದೆ. ಒಬ್ಬ ಕಟ್ತಾ ಇದ್ದಾನೆ, ಅವನ ಹತ್ರ ಬರುದು ಹೇಳುದು ಎಲ್ಲರೂ ಕಟ್ತಾ ಇದ್ದಾರೆ, ನೀನೊಬ್ಬ ಮಾತ್ರ ಬಾಕಿ ಅಂತ ಹೇಳ್ತಾರೆ. ನೀನು ಕಟ್ಟು, ನಿಂಗೆ ಸಾಲ ಬೇಕಾ, ಕೊಡ್ತೇವೆ ನಾವು ಅಂತ ಹೇಳ್ತಾರೆ. ಈಗ ಕಲೆಕ್ಷನ್ ಸೆಂಟರ್ ದಿವಸ ಚೇಂಜ್ ಆಗ್ತದೆ. ಇವತ್ತು ಗುರುವಾರ ಕಲೆಕ್ಷನ್ ಅಂದ್ರೆ ನಾಳೆ ನಾಲ್ದು ಗುರುವಾರ ಇರೋದಿಲ್ಲ, ಅದು ಡೇಟ್ ಚೇಂಜ್. ಅವರು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಹೇಳ್ತಾರೆ, ನಾಳೆ ಕಟ್ಟುದಾರೆ ಇವತ್ತು ಬೆಳಿಗ್ಗೆ ಹೇಳ್ತಾರೆ. ಇವರು ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಈಗ ಅವರಿಗೆ ಹೆದರಿಕೆ ಆಗ್ತಾ ಇದೆ. ಈಗ ನೋಡಿ, ಗುರುವಾರ ಕಲೆಕ್ಷನ್ ಇದ್ರೆ ಗುರುವಾರ ಆಗುದಿಲ್ಲ,
ಅವರು ಒಂದು ದಿವಸ ಕಾಲ್ ಮಾಡಿ ಅವ್ರು ಮೆಸೇಜ್ ಹಾಕ್ತಾರೆ, ಆ ಮೆಸೇಜ್ ಹಾಕಿದ ದಿವಸ ಮಾತ್ರ ಕಲೆಕ್ಷನ್. ನಿಮ್ಮಲ್ಲಿ ದಾಖಲೆ ಇದ್ರೆ RBI ಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಮಾಡ್ತೀವಿ ಬರ್ತಂತ ಅಂತೇಳಿ ಸ್ವಲ್ಪ ಟೈಮು RBI ಎಲ್ಲ ಮಾಡಿ ಆಯ್ತು ಕಂಪ್ಲೇಂಟ್. ಪ್ರತಿಯೊಂದು ಕಡೆ ಎಲ್ಲ ಮಾಡಬೇಕು, ಎಲ್ಲ ಕಡೆ ಮಾಡಿ ಆಯ್ತು. ಹೇಳೋದಕ್ಕಿಂತ ಮುಂಚೆ ಹಾಕಿ ಆಗಿದೆ. ಮತ್ತು ಇನ್ನೊಂದು ವಿಷಯ, ಇವರು ಸರ್ಕಾರಿ ಶಾಲೆಯಲ್ಲಿ ಯಾವುದೇ ಪ್ರೈವೇಟ್ ಕಾರ್ಯಕ್ರಮ ಮಾಡಬಾರ್ದಂತ ಸುತ್ತೋಲೆ ಇದೆ. ಹೌದು, ಇವರಿಗೆ ಮಾತ್ರ ಮಾಡ್ಬೋದಲ್ಲ. ಸರ್ಕಾರಿ ಶಾಲೆ ಅಂತಲ್ಲ, ಇವರ ಆಫೀಸ್ ಕೂಡ ಎಲ್ಲೂ ಕೂಡ ಬಾಡಿಗೆ ಕೊಡುವುದಿಲ್ಲ, ಅದಕ್ಕೆ ಅಗ್ರಿಮೆಂಟ್ ಇಲ್ಲ, ಅದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಇದ್ದು ಎಲ್ಲೂ ಇಲ್ಲ. ಬಾಡಿಗೆ ಬರ್ತಲ್ಲ, ಅದು ಸೆಂಟ್ರಲ್ ಗವರ್ಮೆಂಟ್. ಎಲ್ಲೂ ಕೂಡ ಬೇಕಾದ್ರೆ ನೀವೇ ವಿಚಾರಿಸಿ, ಯಾವ ಸಂಘ ಸದಸ್ಯರಿದ್ದೀರಾ ಬೇಕಾದ್ರೆ ವಿಚಾರಿಸಿ. ಕೆಲವೊಂದು ಕಡೆ ಇರ್ಬೋದು ಇವ್ರು ಬ್ಯಾಡ್ಗೆ ಸರಿಯಾಗಿ ಕೊಡುವುದಿಲ್ಲ, ಕೆಲವೊಂದು ಕಡೆ ಒಂದೊಂದು ಕಡೆ ಎಷ್ಟೋ ಇಲ್ಲಿಯ ತನಕ ನಾವು ಅವರು ಒಂದು ಅಂಗಡಿಗೆ ಅವರ ಆಫೀಸ್ಗೆ ಲೈಸೆನ್ಸೇ ಮಾಡಿಸಿಲ್ಲ, ಲೈಸೆನ್ಸ್ ಇಲ್ಲ, ಬಾಡಿಗೆ ಇಲ್ಲ. ಅಲ್ಲ, ಇನ್ನೊಂದು ಕಡೆ ಇವರು ಹೇಳ್ದಂಗೆ ಕೇಂದ್ರ ಸರ್ಕಾರ 100% ಅದಕ್ಕೆ ಬಾಡಿಗೆ ಬಂದೇ ಬರ್ತೇ ಗೊತ್ತಾ. ಗ್ರಾಮೀಣಾಭಿವೃದ್ಧಿ ಎಂಬ ಒಂದು ಹೆಸರಲ್ಲಿ ಮಾಡಿಸಿ ಕೇಂದ್ರ ಸರ್ಕಾರ ಒಂದು ಇದು ಕಳಿಸ್ತಾರೆ, ನಮ್ಮ ಆಫೀಸು ಇದಕ್ಕೆ ಬಾಡಿಗೆ ಬರಲಿ, ಈ ರೀತಿ ತಗೊಳ್ತಾ ಇದ್ದಾರೆ. ಮತ್ತೆ ಅದರಲ್ಲಿ ಒಬ್ರು ಕೆಲಸಕ್ಕೆ ಇರ್ತಾರೆ, ಅವ್ರಿಗೆ 8,000 ರೂಪಾಯಿ ಸಂಬಳ ಬರ್ತದೆ ಗೌರ್ಮೆಂಟ್. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 7 ಗಂಟೆ ತನಕ ಆಫೀಸ್ ಓಪನ್ ಇರಬೇಕು. ಆದ್ರೆ ಇವರೇನ್ ಮಾಡ್ತಾರೆ ಅಂದ್ರೆ ಆಫೀಸು ಅವರ ಕೆಲಸ ಅಲ್ಲ, ಇದನ್ನೇ ನಾನು ಹೇಳಿರೋದು. ಈ ಮುಂಚೆನೆ ಗ್ರಾಮಗಳಿಗೆ ಹೋಗಿ ಗೊತ್ತಿಲ್ಲದ ಮಾಹಿತಿ ಕೊಟ್ಟು ಖಾತೆಯನ್ನೆಲ್ಲ ತೆರೆದು ಸರ್ಕಾರದಿಂದ ಬರೋ ಸವಲತ್ತು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಇವಾಗ ಹೇಳ್ತಾ ಇದ್ವಿ ಮುಂಚೆ. ಅದಕ್ಕೋಸ್ಕರ ಒಬ್ಬ ನೇಮಕ ಅದು ಅವನಿಗೂ ಸಂಬಳ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು. ಇವೆಲ್ಲ ಗೊತ್ತಾಯ್ತಲ್ಲ ನಿಮಗೆಲ್ಲ, ಬಡ್ಡಿದಿಂದ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ. ನಾವು ಎಲ್ಲ ಸ್ವಸಹಾಯ ಸಂಘದ ಸದಸ್ಯರಿಗೆ ನಾವು ಹೇಳೋದು, ನಾವು ಹೇಳಿದ್ದು ನೀವು ಕೇಳಬೇಡಿ, ಹಾಗೇನೆ ಅವರು ಹೇಳಿದ್ದು ಕೂಡ ನೀವು ಕೇಳಬೇಡಿ. ನಿಮ್ಮ ಬಡ್ಡಿ ಲೆಕ್ಕಾಚಾರವನ್ನು ನೀವು ಮಾಡಿ, ನಿಮ್ಮ ದಾಖಲೆ, ನಿಮಗೆ ಕೊಡುವಂಥ ಇನ್ಶೂರೆನ್ಸ್ ಏನು ಬಾಂಡ್ ಇದೆ, ಇನ್ಶೂರೆನ್ಸ್ ಆಫೀಸಲ್ಲಿ ಹೋಗಿ ಕೇಳಿ. ಆ ಇನ್ಶೂರೆನ್ಸ್ ಬಾಂಡ್ ಇಟ್ಕೊಂಡು ಬೇರೆ ಕಡೆ ಸಾಲ ತೆಗಿಲಿಕ್ಕೆ ಆಗ್ತದೆ ನೋಡಿ, ಬ್ಯಾಂಕಲ್ಲಿ ಹೋಗಿ ಕೇಳಿ. ಆಮೇಲೆ ಸ್ವಸಹಾಯ ಸಂಘಕ್ಕೆ ಬರುವಂಥ ಏನು ಸಬ್ಸಿಡಿ ಅದು ನಿಮಗೆ ಸಿಗಬೇಕು ಸರ್. 600 ಕೋಟಿ ವರ್ಷಕ್ಕೆ, ಅದಕ್ಕೆ 600 ಕೋಟಿ ಅಲ್ಲ, 40,000 ಕೋಟಿ ವರ್ಷಕ್ಕೆ ಇವರು ಸಾಲ ಕೊಡೋದು ವರ್ಷಕ್ಕೆ. ಅದರಲ್ಲಿ 5% ಅಂದರೆ 2,000 ಕೋಟಿ ಸಬ್ಸಿಡಿ ಬರ್ತದೆ. ಅಲ್ಲ, ಮೊನ್ನೆ ನನಗೆ ಒಂದು ಆರ್ಟಿ ಹೋಗ್ತದೆ, ಅಲ್ಲ ಮುಂಬೈಯಿಂದ ಒಂದು ಆರ್ಟಿ ಬಂತು, 49 ಲಕ್ಷ 2005ರಿಂದ 2024 ತನಕ ಬಡ್ಡಿ ಅಂತ ಬಂತು. ಇವಾಗ ನಾನು ಆರ್ಟಿಯಲ್ಲಿ ಹಾಕಿದೆ, ನಾನು ಒಂದೊಂದೇ ಕೇಳ್ತಾ ಇದ್ದೀನಿ, ಒಂದೊಂದೇ ಲಿಸ್ಟ್ ಬರ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ನೀವು ದಾಖಲೆ ತೋರಿಸಿ, ನಾವು ಕೇಳುವಂಥ ದಾಖಲೆ ನೀವು ತೋರಿಸಿ. ನಾವು ಕೇಳೋದು, ನಾವು PRK ಕಟ್ಟಿದಂಥ ಹಣ ಏನು 600 ಕೋಟಿ ವರ್ಷಕ್ಕೆ, ಪ್ರತಿಯೊಂದು 1 ಲಕ್ಷಕ್ಕೆ 1,200 ರೂಪಾಯಿನೋ ತಗೊಳ್ತಾ ಇದ್ದಾರೆ. ವರ್ಷಕ್ಕೆ 600 ಕೋಟಿ ಕಲೆಕ್ಷನ್ ಆಗ್ತದೆ. ಈ 600 ಕೋಟಿಯನ್ನು ನೀವು SBI ಲೈಫ್ ಇನ್ಶೂರೆನ್ಸ್ಗೆ ಏನು ಕೊಟ್ಟಿದ್ದೀರಾ ಅದರದ್ದು ದಾಖಲೆ ತೋರಿಸಿ, ಟ್ರಾನ್ಸ್ಫರ್ ಮಾಡಿರುವಂಥ ದಾಖಲೆ ತೋರಿಸಿ 600 ಕೋಟಿ. ಆಮೇಲೆ ನೀವು SBI ಜೊತೆ ಒಪ್ಪಂದ ಮಾಡಿರುವಂಥ ದಾಖಲೆ ತೋರಿಸಿ, ಅಗ್ರಿಮೆಂಟ್ ತೋರಿಸಿ. ಇದನ್ನೆಲ್ಲ ತಂದು ನಮಗೆ ಕರೆಯಿರಿ, ನಾವು ಬರ್ತೀವಿ. ನಿಮ್ಮ ಚಾಲೆಂಜಿಗೆ ನಾವು ಚಾಲೆಂಜ್ ಹಾಕೋಣ. ರೆಡಿನಾ? ನೀವು ಕೂಡ ಈಗ ಕೆಲವ್ರಿಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಸಂಘದ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ, ಇದು ಏನು CC ಅಕೌಂಟ್, ಇದಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. CC ಅಕೌಂಟ್ ಮಾಡಿ ನೀವು ನಮಗೆ ಪಾಸ್ ಪುಸ್ತಕ ಕೊಡಬೇಡಿ ಅಂತ ಯಾರಾದರೂ ಹೇಳಿದ್ದಾರಾ? ಸಂಘದ ಸದಸ್ಯರು ಯಾರಾದರೂ ಹೇಳಿದ್ದಾರಾ? ನೀವು ಪ್ರಶ್ನೆ ಮಾಡಿ. ನಮಗೆ ಈಗ ಶ್ರೀಶಕ್ತಿ ಇದೆ, ಅದೇ ಥರ ಅಕೌಂಟ್ ಮಾಡ್ಬೋದಿತ್ತಲ್ಲ ಇವರಿಗೆ. ಶ್ರೀಶಕ್ತಿಯಲ್ಲಿ ಸ್ವಸಹಾಯ ಸಂಘಕ್ಕೆ ಒಂದು ಸಪ್ರೇಟ್ ಅಕೌಂಟ್ ಇರ್ತದೆ, ಉಳಿತಾಯಕ್ಕೆ ಸಪ್ರೇಟ್ ಆಗಿ ಅಕೌಂಟ್ ಇರ್ತದೆ, ಅದಕ್ಕೆ ಸರ್ಕಾರದಿಂದ ಬರುವಂಥ ಸಬ್ಸಿಡಿ ಬರ್ತದೆ, ಅಲ್ಲಿ ಕಟ್ಟುವಂಥದ್ದು ಸದಸ್ಯರೇ, ಸಾಲ ತೆಗೆಯುವಂಥದ್ದು ಕೂಡ ಸದಸ್ಯರೇ. ಇದೇ ಥರ ಅಕೌಂಟ್ ಇವರು ಕೂಡ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅಕೌಂಟ್ ಉಂಟು, ನಂಬರ್ ಉಂಟು, ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ, ಪುಸ್ತಕ ಇಲ್ಲ. ಅದಕ್ಕೆ CC ಅಕೌಂಟ್ ಅಂತ ಒಂದು SKDRDP ಇದೆ, ಬ್ಯಾಂಕ್ ಇದಿಲ್ಲ. ಇವರು ಬ್ಯಾಂಕ್ ಇದುಂಟು, ನನ್ನ ಹತ್ರ ಉಂಟು. ಅಲ್ಲ, ಇನ್ನೊಂದು ಕೆಲವೊಂದು ಯಾವುದೊಂದು ಖಾತೆಗೆ ಸರಿ, ನಾವು ಹೇಳೋದು ನಿಮಗೆ CC ಅಕೌಂಟು ಈಗ ಇದೆ, ಅದಕ್ಕೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ. ಒಂದು ನಿಮ್ಮ ಲೆಟರ್ ಇಟ್ಟಲ್ಲಿ ಒಂದು ಸೀಲ್ ಸಿಗ್ನೇಚರ್ ಮಾಡಿ ಒಂದು ಬರೆದು ಕೊಡಿ ನೀವು. ಹೌದು, ನಮಗೆ CC ಅಕೌಂಟಿಗೆ ಪಾಸ್ ಪುಸ್ತಕ ಕೊಡೋದಿಲ್ಲ, ಬ್ಯಾಂಕ್ನವರು ಕೂಡ ಕೊಡಬೇಕು. ಯಾಕಂದ್ರೆ ಇದು ನಾವು ಕೇಸ್ ಮಾಡಲಿಕ್ಕೆ ಈಗ ಸಿವಿಲ್ ಕೋರ್ಟಲ್ಲಿ ನೀವು ಹೇಳ್ತಿರಲ್ಲ, ಕಂಪ್ಲೇಂಟ್ ಮಾಡಲಿಕ್ಕೆ ಇದು ದಾಖಲೆ ನಮಗೆ ಬೇಕು. ಯಾಕೆ ನೀವು ಕೊಡುವುದಿಲ್ಲ? ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ.
PRK ಬಾಂಡ್ ಕೊಡ್ಲಿಕ್ಕೆ ಆಗೋದಿಲ್ಲ, ನೀವೊಂದು ಸೀಲ್ ಸಿಗ್ನೇಚರ್ ಮಾಡಿ ನಮಗೆಲ್ಲ ಹೇಳ್ತಿರಲ್ಲ, ನೀವು ಕಟ್ಲಿಕ್ಕೆ ಆಗಲಿಲ್ಲ ಅಂದರೆ ಬರೆದು ಕೊಡಿ ನೀವು ಅಂತ ಹೇಳ್ತಾರಲ್ಲ, ಇವರು ಯಾಕೆ ಬರೆದು ಕೊಡೋದಿಲ್ಲ? ಬುದ್ಧಿ ಇದ್ದವರು ಆಲೋಚನೆ ಮಾಡಿ ಕಟ್ಟಿ, ಅಷ್ಟೇ ನಾವು ಹೇಳ್ತಾ ಇರೋದು. ನೀವು ಸಂಘ ರಚನೆ ಮಾಡಿದ್ರೆ ನಿಮಗೆ ಒಳ್ಳೆಯದು, ನಮಗೆ ಒಳ್ಳೆದಕ್ಕೋಸ್ಕರ ಮಾಡ್ತಾ ಇಲ್ಲ. ಆದರೆ ಅತ್ಯಾಚಾರಿಗಳು ಕೊಟ್ಟಿರೋ ದುಡ್ಡಲ್ಲಿ ನೀವು ಯಾರು ಬದುಕಲಿಕ್ಕೆ ಹೋಗಬೇಡಿ, ಅದರ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನು ಸಾಕಬೇಡಿ ಅಂತ ಮಾತ್ರ ನಾನು ಈ ಮೂಲಕ ಕಮೆಂಟ್ ಏನು ಬರ್ತಾ ಇದೆ? ಎಲ್ಲ ಸೇರ್ಕೊಂಡು ಬೈತಾರೆ. ಯಾರಿಗೆ? ನಮಗ? ಹಾಂ, ಬೈಲಿ. ಇವಾಗ ಬಂದಿರೋ ಬೈಯೋರು ಬೈಲಿ. ನಿಮ್ಮ ಬೈಯೆಲ್ಲ ಕೇಳಿಸ್ಕೊಂಡಿರ್ಲಿಕ್ಕೆ ಇರುವಲ್ಲ ನಾವು. ನೀವು ಎಷ್ಟು ಬೇಕಾದ್ರೆ ಬೈರಿ. ನೀವು ಬೈದಷ್ಟು ನಮಗೆ ಅದೊಂದು ಟಾನಿಕ್ ಥರ. ಹೌದು, ನೀವು ಎಷ್ಟು ಬೇಕಾದ್ರೆ ಬೈರಿ, ಹೊಡೆದಷ್ಟು ನೀವು ಎಷ್ಟು ಬೈದ್ರು ನಾವು ನೆಗಾಡ್ತಲೇ ಇದ್ದೀವಿ, ಗೊತ್ತಾಯ್ತಲ್ಲ. ಇಷ್ಟು ಹೇಳ್ತಾ ನಾವು ಓಕೆ, ಮುಂದಿನ ಸಂಚಾರಿ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ಕಲ್ಲಿ ನಾವು ಪ್ರತಿಯೊಂದು ದಾಖಲೆಗಳನ್ನು ನಾವು ತೋರಿಸಿದ್ದೇವೆ. ಈಗಾಗಲೇ ಒಂದು 500 ವಿಡಿಯೋಗಳನ್ನು ನಾವು ಮಾಡಿ ಹಾಕಿದ್ದೇವೆ. ಜನಗಳಿಗೆ ಎಷ್ಟು ತೊಂದರೆ ಆಗಿದೆ ಅದರ ಬಗ್ಗೆ ನಾವು ಒಂದು 500 ವಿಡಿಯೋಗಳನ್ನು ಮಾಡಿ ಹಾಕಿದ್ದೇವೆ. ದಾಖಲೆಗಳು ಎಲ್ಲ ಅದರಲ್ಲಿ ತೋರಿಸಿದ್ದೇವೆ, ಯಾವ ಥರ ಎಲ್ಲಿಂದ ಸಾಲ ಬರ್ತದೆ, ಎಲ್ಲಿಂದ ಸಾಲ ಕಟ್ತಾ ಇದ್ದಾರೆ, ಇನ್ನೂ ಕೂಡ ದಾಖಲೆ ನಾವು ತೆಗಿತಾ ಇದ್ದೇವೆ. ನಾವು ಈಗ ರೆಡಿ ಮಾಡ್ತಾ ಇದ್ದೇವೆ, ಇನ್ನೂ ಕೂಡ ನಾವು ಹಾಕ್ತೇವೆ. ಈಗ ಧರ್ಮಸ್ಥಳ ಬಡ್ಡಿ ದಂಧೆ ಪಾರ್ಟ್ 1 ಆಗಿದೆ, ಪಾರ್ಟ್ 2 ಬರ್ತಾ ಇದೆ ಸದ್ಯದಲ್ಲಿ. ಅದರಲ್ಲಿ ತುಂಬಾ ಇದೆ ದಾಖಲೆ. ಕೊಡ್ತೀವಿ ಇನ್ನು ದಾಖಲೆ. ಪಾರ್ಟ್ 1 ಬಂದಿದೆ, ಪಾರ್ಟ್ 2 1ನೇ ವರ್ಷ, 1 ವರ್ಷ ಆಯಿತು ಬಂದದು. ಅದು ಈಗಾಗಲೇ ಒಂದು 3-4 ಲಕ್ಷ ಜನ ನೋಡಿದ್ದಾರೆ. ಪಾರ್ಟ್ 2 ಬರ್ತಾ ಇದೆ, ಅದರಲ್ಲಿ ನಮ್ಮ ನೆಕ್ಸ್ಟ್ ಮುಂದಿನ ಏನೇನಿದೆ ವಿಷಯ ಅದು ಬರ್ತದೆ ದಾಖಲೆ. ಮತ್ತೆ ಎಲ್ಲರಿಗೂ ಹೇಳುವಂಥ ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ಯಾವ ಬ್ಯಾಂಕ್ ಅಂತ ಏನಿಲ್ಲ ಅಲ್ಲ, ಬ್ಯಾಂಕ್ ಇಲ್ಲ. ಒಂದು ಬ್ಯಾಂಕಲ್ಲಿ ಇಷ್ಟು ನಂಬರ್ ಇಲ್ಲ, 1 2 4 6 8 10 12 14 16 ನಂಬರ್ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ, ಬಡ್ಡಿ ದಂಧೆ ಸಿಕ್ಕಿ ನೊಂದವರಿಗೆ, ನಮ್ಮೊಂದಿಗೆ ಇಷ್ಟು ಟೈಮು ಸಹಕರಿಸಿ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನೊಂದವರಿಗೆ ತಲುಪಿಸೋ ಕೆಲಸ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ, ಸೌಜನ್ಯ ಹೋರಾಟ. ಅದು ನಮ್ಮ ಮಹೇಶಣ್ಣವರಿಗೆ ಹೇಳ್ತಾರೆ, ಆವಾಗ ನಾವು ಮುಂದಿನ ಹೋರಾಟಕ್ಕೆ ಕೈ ಜೋಡಿಸೋಣ ಎಲ್ಲರೂ ಸೇರಿ. ನಮ್ಮ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ರವೀಂದ್ರ ಶೆಟ್ಟಿ ಅವರ ನಂಬರ್ ಇದೆ. ಬೈಯುವವರು, ಸಲಹೆ ಕೇಳುವವರು, ಸಂಘವನ್ನು ಕಟ್ಟುವುದನ್ನು ನಿಲ್ಲಿಸುವವರು, ಸಮಸ್ಯೆ ಇದ್ದವರು ಯಾರು ಕೂಡ ಎಷ್ಟೊತ್ತಿಗೆ ಕಾಲ್ ಮಾಡಬೇಕು? ನಿಮಗೆ ಸಮಯ ಹೇಳಿ. ಸಾಯಂಕಾಲ 6 ಗಂಟೆ ನಂತರ ಕಾಲ್ ಮಾಡಿದ್ರೆ ಒಳ್ಳೆಯದು. ಹೌದು, ಸಾಯಂಕಾಲ ಕಾಲ್ ಮಾಡಿ. ಎಮರ್ಜೆನ್ಸಿ ಇದ್ದರೆ ನೀವು ಆಗಲೊತ್ತು ಕಾಲ್ ಮಾಡ್ಬೋದು, ಇಲ್ಲಾಂದರೆ ಸಾಯಂಕಾಲ 6 ಗಂಟೆಯಿಂದ ಒಂದು 10 ಗಂಟೆ ತನಕ ಕಾಲ್ ಮಾಡ್ಬೋದು, ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ತಾರೆ. ಹಾಗಾಗಿ ಎನಿ ಟೈಮು ನೀವು ಏನಾದರೂ ಇಮಿಡಿಯೇಟಾಗಿ ಸಮಸ್ಯೆ ಏನಾದರೂ ಬಂತು ಅಂದರೆ ಅವರಿಗೆ ಕಾಲ್ ಮಾಡ್ಬೋದು. ನಿಮ್ಮ ಲೆಕ್ಕಾಚಾರ ನೀವು ಮಾಡಿ ಅಷ್ಟೇ. ನಾವು ಹೇಳ್ತೇವೆ ಇಲ್ಲಾಂದರೆ ಅವರು ಹೇಳ್ತಾರೆ ಅಂತ ನೀವು ಫಸ್ಟ್ ದಾಖಲೆ ಚೆಕ್ ಮಾಡಿ. ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ಸ್ತ್ರೀಶಕ್ತಿ ಸಂಘ ಕಾನೂನು ಪ್ರಕಾರವಾಗಿ ಸರ್ಕಾರದ ನಿಯಮದ ಪ್ರಕಾರ, RBI ನಿಯಮದ ಪ್ರಕಾರವಾಗಿ ಸರಿಯಾಗಿ ನಡೀತಾ ಇದೆ. ಸ್ವಸಹಾಯ ಸಂಘದ ನಿಯಮಗಳು ಅದರಲ್ಲಿ ಸರಿಯಾಗಿ ಪಾಲನೆ ಆಗ್ತಾ ಇದೆ. ಯಾವುದೇ ಸ್ವಸಹಾಯ ಸಂಘ ಕೂಡ ಅದೇ ಥರ ಇರಬೇಕು. ತಿಂಗಳು ಕಟ್ಟುವಂಥದ್ದು, ಉಳಿತಾಯಕ್ಕೆ ಸಪ್ರೇಟಾಗಿ ಪಾಸ್ ಪುಸ್ತಕ ಇರ್ತದೆ, ಸಂಘಕ್ಕೆ ಸಪ್ರೇಟಾಗಿ ಪಾಸ್ ಪುಸ್ತಕ ಇರ್ತದೆ. ಮತ್ತು ಯಾವುದೇ ಒಂದು ಇನ್ಶೂರೆನ್ಸ್ ಮಾಡುವ ಅಗತ್ಯ ಇಲ್ಲ, ಅದಕ್ಕೆ ಕಂಪಲ್ಸರಿ ಇಲ್ಲ, ಹೇರಿಕೆ ಮಾಡಲಿಕ್ಕಿಲ್ಲ. ನಿಮಗೆ ಇನ್ಶೂರೆನ್ಸ್ ಇಲ್ಲದಿದ್ದರೆ ನಿಮಗೆ ಸಾಲ ಕೊಡೋದಿಲ್ಲ ಅಂತ ಸ್ತ್ರೀಶಕ್ತಿ ಸಂಘದಲ್ಲಿ ಹೇಳುವುದಿಲ್ಲ. ಇದೇ ರೀತಿ ಎಲ್ಲ ಸ್ವಸಹಾಯ ಸಂಘ ಕೂಡ ಅದು ನಿಮ್ಮ ಹಕ್ಕುಗಳನ್ನು ನೀವು ಕೇಳಿ. ನೀವು ದುಡಿಯೋದು, ನೀವು ಕಟ್ಟೋದು. ಒಂದು 10-15 ವರ್ಷದಿಂದ ಈಗ ಸಂಘದಲ್ಲಿ ಇರುವವರಿಗೆ ಈಗಾಗಲೇ ಒಂದು 3-4 ಲಕ್ಷ ಅವರಿಗೆ ಬರಬೇಕು. ಹೆಚ್ಚುವರಿ ಬಡ್ಡಿ ತೊಗೊಂಡಿದ್ದು, ಇನ್ಶೂರೆನ್ಸ್ ತೊಗೊಂಡಿದ್ದು, ಯಾವುದೇ ದಾಖಲೆ ಇಲ್ಲದೆ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ, ಹಣ ತೊಗೊಂಡಿದ್ದಾರೆ, ಇದಕ್ಕೆಲ್ಲ ಬಡ್ಡಿ ಸಮೇತ ನಿಮಗೆ ರಿಟರ್ನ್ ಸಿಗಬೇಕು. ನಮ್ಮ ಜೊತೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದರೆ ಈ ಕೋರ್ಟಲ್ಲಿ ಏನೋ ಡಿಸೈಡ್ ಆದರೆ ಆ ಹೆಚ್ಚುವರಿ ಅಮೌಂಟ್ ಕೂಡ ನಿಮಗೆ ಸಿಗುವಂಥದ್ದು ಸಿಗ್ಬೋದು. ಇಲ್ಲ, ಸಿಗಲ್ಲ. ಏಕೊತ್ತಾ, ಅದು ಬ್ಲ್ಯಾಕ್ ಮನಿ ಸ್ವಾಮಿ, ದಾಖಲೆ ಇಲ್ಲ ಸ್ವಾಮಿ. ನಾನು ದಾಖಲೆ ಮೊದಲೇ ಹೇಳಿದೆ ನೋಡಿ, ಒಂದು ಪೆನ್ನು ಒಂದು ಪೇಪರಲ್ಲಿ ಅವರು ಡೈಲಿ ಬೆರೆಸಿರೋದು, ಯಾವುದೇ ದಾಖಲೆ, ಸರ್ಕಾರಿ ದಾಖಲೆ ಯಾವುದೂ ಇಲ್ಲ. ಮತ್ತೆ ಸ್ವಾಮಿ ಇವರು ಒಂದೇ ಮಾತು, ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಅದರಲ್ಲೂ ದಾಖಲೆ ಏನಿರಲ್ಲ, ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಈಗ ಪ್ರತಿ ಮನೆಗೆ ಹೋಗಿ ಹಣ ಕಟ್ಟದಿದ್ರು ಬೇಜಾರಿಲ್ಲ, ಆದ್ರೆ ಪುಸ್ತಕವನ್ನು ಕೊಡಿ ಅಂತ ಪುಸ್ತಕ ಕೊಡಿ, ಉಳಿತಾಯ ಕಟ್ಟಿ, ಪುಸ್ತಕ ಬಡ್ಡಿ ಬೇಡ, ಅಸಲಾದ್ರೂ ಕಟ್ಟಿ, ಈ ತರ ಎಲ್ಲ ಯಾಕೆ ಹೇಳ್ಬೇಕು?
ನಿಮ್ಮನ್ನು ಸಾಯಿಸುವುದಾಗಿ ಬೆದರಿಕೆಗಳು ಬರ್ತಾ ಇದೆ. ಆಯ್ತು ಸ್ವಾಮಿ, ಎಲ್ಲಿ ಬರ್ಬೇಕಂತ ಕೇಳಿ ಅವರಿಗೆ. ವೀಣಾ ಅನ್ನುವರು ಆ ವೀಣಾ ಅನ್ನುವರು ನಿಮ್ಮನ್ನು ಸಾಯಿಸ್ತೇನೆ ಅಂತ ಬೆದರಿಕೆ ಕೊಡ್ತಾ ಇದ್ದಾರೆ. ಆಯ್ತು, ಸಂತೋಷ ಅಲ್ವಾ? ಆಯ್ತು ಸ್ವಾಮಿ, ಸಂತೋಷವಾಗಿ ಸ್ವೀಕರಿಸ್ತಾರೆ. ಅದು ಎಲ್ಲಿ ಬರ್ಬೇಕಂತ ಹೇಳಿ ಅಲ್ಲಿ ಅಲ್ಲ. 1-2 ತಿಂಗಳ ಹಿಂದೆ ಒಬ್ಬ ಬೆದರಿಕೆ ಹಾಕಿದ, ವೇದಿಕೆ ಮೇಲೆ ಬಂದು ನಾವು ಗುಂಡಾಗ್ತೀವಿ ಅಂತ. ನೋಡಿದ ಹುಚ್ಚ ಅಲ್ಲ ಅಲ್ಲ ಅಲ್ಲ, ಧರ್ಮಸ್ಥಳ ಠಾಣೆಯಲ್ಲಿ ಇವಾಗ ಆಗಿದೆ, ಕರೀತಾರೆ. ಕಮೆಂಟ್ ಬೇಡ. ರಾಜೇಂದ್ರ ಶೆಟ್ಟಿ ಅವರ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಿ ಅಲ್ಲ, ಯಾವಾಗ ಅಂತ ಹೇಳಿ. ಹೌದು, ಮತ್ತೆ ಯಾವಂತ ಹೇಳಿ. ಅಲ್ಲಿ ಯಾರು ಅಂತ ಗೊತ್ತಾಗೋದಿಲ್ಲ. ಇದಕ್ಕೆಲ್ಲ ಬಗ್ಗೋರಲ್ಲ, ಇದರ ಬಗ್ಗೆ ನಡ್ಲಿಕ್ಕೋಸ್ಕರ ಬಂದಿಲ್ಲ ನಾವು. ಅದು ಮೊದಲು ಅರ್ಥ ಮಾಡ್ಕೊಳ್ಳಿ. ನೀವು ಇವತ್ತು ನೋಡ್ತಾ ಇರ್ಬೋದು ಹಂಗೆ ನಮ್ಮನ್ನು ಏನು ಎದುರಿಸ್ತಿದ್ದೀರಾ? ಮೊದಲು ನಿಮ್ಮ ಮನೆಯವರು ಸರಿ ಮಾಡ್ರಿ. ಸಾಯಿಸಿಗೆ ಆಸೆ ಇದೆ, ನಿಮ್ಮ ಮನೆಯವರನ್ನು ಸಾಯಿಸಿ. ಬಡವರ ರಕ್ಷಣೆಗೆ ನಾವು ಪ್ರಾಣ ಬಿಡ್ಲಿಕ್ಕೂ ತಯಾರಾಗಿದ್ದೇವೆ. ಎಲ್ಲದಕ್ಕೂ ತಯಾರಾಗಿ ರೆಡಿಯಾಗಿ ನಾವು ಈ ಹೋರಾಟಕ್ಕೆ ಇಳಿದಿರುವಂತದ್ದು. ಸತ್ಯದ ಹೋರಾಟ, ನ್ಯಾಯದ ಹೋರಾಟ, ದಾಖಲೆ ಸಮೇತ ಹೋರಾಟ ಇರುವಂಥದ್ದು. ನೀವು ಸಿವಿಲ್ ಕೋರ್ಟ್ ಆಗಲಿ, ಪೊಲೀಸ್ ಸ್ಟೇಷನ್ FIR ಏನು ಬೇಕಾದ್ರೆ ಮಾಡಿ, ನಮ್ಮ ಮೇಲೆ ಮಾಡಿ, ದಯವಿಟ್ಟು ಒಂದು ಸಿವಿಲ್ ಕೋರ್ಟಲ್ಲಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ. ಅಪಪ್ರಚಾರ ಮಾಡ್ತಾ ಇದ್ದಾರೆ, ಧರ್ಮಸ್ಥಳ ಸ್ವಸಹಾಯ ಸಂಘ ಸರಿಯಾಗಿದೆ ಅಂತ ಕಂಪ್ಲೇಂಟ್ ಮಾಡಿ. ನಾವು 1 ವರ್ಷದಿಂದ ಕೇಳ್ತಾ ಇದ್ದೇವೆ, ಯಾಕೆ ಮಾಡಲಿಲ್ಲ? ಮಾಡಿ. ಹಾಗಾದ್ರೆ ನಿಮಗೆ ತೊಂದರೆ ಆದರೆ, ನಿಮ್ಮ ಜೀವಕ್ಕೆ ಆಪತ್ತು ಬಂದರೆ ವೀರೇಂದ್ರ ಹೆಗ್ಡೆ ಮತ್ತು ಇವರೇ ಕಾರಣ. 100%. ಇವಾಗ ಯಾರ್ದು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಒಂದು ದಂಧೆ ನಡೆಸ್ತಾ ಇರುವ, ಬಡ್ಡಿ ದಂಧೆ ನಡೆಸ್ತಾ ಇರುವ ವಿರುದ್ಧವಾಗಿ ನ್ಯಾಯಯುತವಾಗಿ ಏನು ಸಮಾಜ ಲಾಭ ಬೇಕು ಅದರ ವಿರುದ್ಧವಾಗಿ ದನಿ ಎತ್ತಿದ್ದೀವಿ. ಈ ವಿಷಯದಲ್ಲಿ ಏನಾದ್ರು ನಮ್ಮ ಮೇಲೆ ಇನ್ನು ಅಟ್ಯಾಕ್ ಆದರೆ, ಯಾರ್ದ ಕೊಲೆ ಆದರೆ, ಅಲ್ಲ ನಮ್ಮ ಸೌಜನ್ಯ ಹೋರಾಟದಲ್ಲಿವರು ಯಾರ್ದಾದ್ರು HM ನೇರ ಹೊಣೆಗಾರರು SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾಗಿರ್ತಾರೆ. ಹಾಗೂ ಅದರಲ್ಲಿರುವ ಉಳಿದವು 7-8 ಜನ ಇದೆ, ಅವರೇ ಆಗಿರ್ತಾರೆ. ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಕೆ, ಇನ್ನು ಕೂಡ ನಾವು ಇದೇ ಥರ ಲೈವ್ ಬರಲಿಕ್ಕಿದ್ದೇವೆ. ಬರ್ತೀವಿ, ನಾವು ನಿಮಗೆ ಮುಂದಿನ ಮಾಹಿತಿ ದಿವಸ ಕೊಡ್ತೇವೆ ನಾವು ಹಾಗೆ. ಮಾಹಿತಿ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇವೆ. ಎಲ್ಲರೂ ಧನ್ಯವಾದಗಳು. ಧನ್ಯವಾದ.